ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ಅಂತ ಹಿಂದೆ ಬಸವಣ್ಣ ಹೇಳಿದ್ದಾರೆ ನೋಡಿ. ಈಗಲೂ ಅದು ಬಹಳ ಸೂಕ್ತ ಅನಿಸ್ತದೆ. ಇವತ್ತಂತೂ ಕಳೆದ ಬಾರಿ ಅಂತೂ ನಮ್ಗೆ ಗೊತ್ತಾಗಿದೆ, ಲಾಕ್ಡೌನ್ ಹಾಕಿದಂಥ ಸಂದರ್ಭಗಳಲ್ಲಿ ದುಡಿದು ತಿನ್ನುವಂಥ ಜನ ಎಷ್ಟು ಕಷ್ಟಗಳನ್ನು ಪಡ್ತಾರೆ ಅಂತನ್ನುವಂಥದ್ದು. ಕೇವಲ ಬೀದಿಯಲ್ಲಿರುವವರು ಒಂದು ಕಥೆ ಬೇರೆ, ಮಧ್ಯಮ ವರ್ಗದ ಜನರು ಕೂಡ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಈ ಬಾರಿಯೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಬರಬಹುದು ಅನ್ನುವಂಥ ಒಂದು ಆತಂಕ ಎಲ್ರಿಗೂ ಇದೆ. ಬಹುಶಃ ಇನ್ನು ಮುಂದೆ ಏನು ಜನತಾ ಕರ್ಫ್ಯೂ ಮತ್ತು ಲಾಕ್ಡೌನ್ ಆಗಿ ಪರಿವರ್ತನೆಗೊಳ್ಳಬಹುದು ಅನ್ನುವಂಥ ಬಹುಶಃ ಅನಿರೀಕ್ಷಿತ ಒಂದು ಪರಿಸ್ಥಿತಿಗೆ ನಾವು ತಳ್ಳಲ್ಪಡಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ಇದ್ದಾವೆ. ಏನೇ ಇರಲಿ, ಆದರೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಒಂದೆಡೆಯಲ್ಲಿ ಜಾಗೃತಿ ಕೊಳ್ಳಬೇಕಾದದ್ದು, ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಿಕೊಳ್ಬೇಕಾದದ್ದು. ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಆಸ್ಪತ್ರೆಗಳು ಮತ್ತು ಅಲ್ಲಿ ಏನು ಆಕ್ಸಿಜನೇಷನ್ ಇದಿದೆ ಇವೆಲ್ಲವೂ ಕೂಡ ಸಿಗುವಂಥ ರೀತಿಯಲ್ಲೂ ಕೂಡ ಆಗಬೇಕಾಗಿದೆ. ಇವೆಲ್ಲದಕ್ಕೂ ವಿ4ಯು ಎಂದೆಂದಿಗೂ ನಿಮ್ಮೊಂದಿಗೆ ಅನ್ನುವ ಈ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ಸುಲಭವಾಗಿ ಕೈಗೆಟುಕಬೇಕು. ನಮ್ಮ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದರ ಬಗ್ಗೆ ಮಾತನಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮ. ನಮ್ಮ ಜೊತೆಗೆ ಇವತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಭಾಳ ಮುಖ್ಯವಾಗಿ ವೀಕ್ಷಕರೇ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅನ್ನುವಂಥ ಒಂದು ಜನಾಂಗ ಅಥವಾ ಅದೊಂದು ಸಮುದಾಯ ಅನ್ನೋದೇ ನನಗೆ ಭಾಳ ಪ್ರಶ್ನೆಯಾಗಿತ್ತು. ಅದ್ರ ಜೊತೆಗೆ ಅದಕ್ಕೊಂದು ನಿಗಮ ಇದೆಯೇ ಅಂತನ್ನುವಂಥದ್ದು ಯಾವಾಗ ರವೀಂದ್ರ ಶೆಟ್ಟರು ಈ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗ್ತಾರೆ ಆವಾಗ ಗೊತ್ತಾಯಿತು. ಭಾಳಷ್ಟು ಸಾಮಾಜಿಕವಾಗಿ ತೊಡಗಿಸಿಕೊಂಡು ಬಂದಂಥ ವ್ಯಕ್ತಿ, ಶಿಕ್ಷಣ ಕ್ಷೇತ್ರದಲ್ಲಿ ದುಡಿತಾ ಇರುವಂಥ ವ್ಯಕ್ತಿ ಇವತ್ತು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಬಹಳ ಸೂಕ್ತವಾದಂಥ ವ್ಯಕ್ತಿ ಅಂತಲೂ ಕೂಡ ಅಂದುಕೊಂಡಿದ್ದಾರೆ ರವೀಂದ್ರ ಶೆಟ್ಟರೆ. ಬಹುಶಃ ತಾವು ರವೀಂದ್ರ ಶೆಟ್ಟರು ಅಭಿವೃದ್ಧಿ ಅಲೆಮಾರಿ ಅರೆ ಅಲೆಮಾರಿ ಅನ್ನುವಂಥ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಾಗ ಗೊತ್ತಾಯಿತು ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅನ್ನುವಂಥ ಒಂದು ನಾವು ನೋಡಿದ್ದೇವೆ. ಬಹಳ ಮುಖ್ಯವಾಗಿ ಅಲೆಮಾರಿ ಜನಗಳು ನೋಡಿದ್ದೇವೆ. ಇದಕ್ಕೂ ಒಂದು ಅಭಿವೃದ್ಧಿ ನಿಗಮ ಬೇಕೇ ಅನ್ನುವಂಥ ಪ್ರಶ್ನೆಗಳು ಕಾಡಿದ್ದು. ಏನಿದು ನಿಗಮ? ಇದು ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತೇಳಿ ಬಹಳ ಮುಖ್ಯವಾಗಿ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಹುಟ್ಟು ಹೋರಾಟಗಾರರು, ರೈತ ನಾಯಕರು, ಕಲ್ಯಾಣ ಕರ್ನಾಟಕದ ಕನಸುಗಾರರಾಗಿರ್ತಕ್ಕಂಥ ಮಾನ್ಯ BS ಯಡಿಯೂರಪ್ಪನವರೊಂದು ಕನಸಿನ ಕೂಸು. ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಈ ಜನಾಂಗದವರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯವಾಗಿ, ಅದರಲ್ಲೂ ಕೂಡ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಇದ್ದಂಥ ಒಂದು ಸಮಾಜ ಇದ್ದರೆ ಅದು ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಜನರು. ಇವರ ಈ ಒಂದು ಕಷ್ಟಗಳನ್ನು, ಇವರ ಜೀವನ ವ್ಯವಸ್ಥೆಗಳನ್ನು ಎಲ್ಲವನ್ನು ನೋಡಿಕೊಂಡು ಇದಕ್ಕೊಂದು ಒಳ್ಳೆಯ ಒಂದು ರೂಪುರೇಷೆಗಳನ್ನು ನೀಡುವುದರ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಎಂಬ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಲೋಚನೆಗೆ ಬಂತೆಯನ್ನ ಈ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದೆ. ಪ್ರಥಮವಾಗಿ ನಮ್ಮ ಅಧ್ಯಕ್ಷರಾಗಿ ಈ ಒಂದು ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮೆಲ್ಲ ಸಚಿವರುಗಳಿಗೆ ನಾನು ಈ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಂತ ಹೇಳ್ತೇವೆ, ಏನಿದು ಅಲೆಮಾರಿ ಅಂದ್ರೆ ಏನು, ಅರೆ ಅಲೆಮಾರಿ ಅಂದ್ರೆ? ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಂತ ಹೇಳಿದ್ರೆ ಇವರು ತಮ್ಮ ಜೀವನ ನಡೆಸಲಿಕ್ಕೆ ಬೇಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ವಲಸೆ ಹೋಗುವ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನ ನಡೆಸುವಂತ, ಕೇವಲ ಜೀವನವನ್ನ ಸಾಗಿಸುವ ಒಂದು ದೃಷ್ಟಿಯಿಂದ ಒಂದು ನೆಲೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವರು ಮಾಡುವಂತ ಆ ಕೆಲಸಗಳಿಗೆ ಅನುಗುಣವಾಗಿ ಅವರನ್ನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಂತ ಹೇಳಿ ವಿಂಗಡಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ 46
46 ಜಾತಿ ಸಮುದಾಯಗಳು ನಮ್ಮ ನಿಗಮದಡಿ ಬರ್ತದೆ. ಬಾಕಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇತರ ಇದರಲ್ಲೂ ಕೂಡ ಈ ಜನಾಂಗದವರು ಬರ್ತಾರೆ. ನಮ್ಮ ಅಲೆಮಾರಿ ಮತ್ತು ಅರೆಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ 46 ಜಾತಿ ಸಮುದಾಯದ ಬರ್ತಾರೆ. ಬಹಳ ಮುಖ್ಯವಾಗಿ ನನಗೂ ಕೂಡ ನೀವು ಹೇಳಿದಂತೆ ಅಲೆಮಾರಿ ಅಂತ ಹೇಳಿದ ತಕ್ಷಣ ನಾವು ಈಗ ಒಂದು ಅದಕ್ಕೆ ಆ ಡೇರೆ ಮೂಲಕ ವಾಸ ಮಾಡಿ ಈ ರೀತಿಯಾಗಿ ಜೀವನವನ್ನು ಬಹಳ ಕಷ್ಟದಿಂದ ಜೀವನ ನಡೆಸುತ್ತಿರುವಂತ ಇದ್ದಾರೆ, ಸ್ಥಿತಿವಂತರು ಕೂಡ ಇದ್ದಾರೆ. ಈಗ ನನಗೆ ಈಗ ಈ ನಿಗಮದ ಅಧ್ಯಕ್ಷನಾಗಿ ಕಳೆದ 4 ತಿಂಗಳ ಅವಧಿನಲ್ಲಿ ಬಹಳಷ್ಟು ಅವರ ಬಗ್ಗೆ ನಾನು ತಿಳ್ಕೊಂಡೆ. ಬಹಳಷ್ಟು ಜನ ಸ್ಥಿತಿವಂತರು ಕೂಡ ಇದ್ದಾರೆ. 95% ಜನ ಒಟ್ಟು ಸಾಮಾಜಿಕ ಮೂಲಭೂತ ಸೌಕರ್ಯಗಳನ್ನ ವಂಚಿತರಾಗತ್ತ ಜನರು ಬಹಳಷ್ಟು ಜನರು ಇದ್ದಾರೆ. ಅವರನ್ನ ಈ ಒಂದು ಮುಖ್ಯವಾಹಿನಿಗೆ ತರಬೇಕು ಎಂಬ ದೊಡ್ಡ ಒಂದು ಮನಸ್ಸಿನಲ್ಲಿ ಆ ಒಂದು ಇಚ್ಛೆ ಕೂಡ ನನಗೆ ಇದೆ. ಆ ರೀತಿ ಕೆಲಸವನ್ನ ಮಾಡುತ್ತಿರುವ ಸಂದರ್ಭದಲ್ಲಿ ನಾವೆಲ್ಲ ಅಂದುಕೊಂಡದ್ದು ಅಲೆಮಾರಿ ಅಂದ್ರೆ ಸಾಮುದಾಯಿಕವಾದಂತ ನೆಲೆ ಅಲ್ಲ, ಇದು ಯಾರು ಅಲೆಮಾರಿಗಳಾಗ್ತಾ ಇರ್ತಾರೆ ಅವರು ಅಂತ ನಾವು ತಿಳ್ಕೊಂಡಿಲ್ಲ. ಆದ್ರೆ ಇದು ಸಾಮುದಾಯಿಕವಾಗಿ ಕಾಸ್ಟ್ ಅನ್ನೋದೇ ಇದೆ. ನೋಡಿ, ನಮಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನ ಈ 2 ಜಿಲ್ಲೆ ನಾವು ನೋಡಿದಾಗ ಇಲ್ಲಿ ಗೊಲ್ಲ ಸಮಾಜದವರು ಮತ್ತು ಜೋಗಿ ಸಮಾಜದವರು ನಮ್ಮ ಅಲೆಮಾರಿ ಸಮಾಜಕ್ಕೆ ಬರ್ತಾರೆ. ನೋಡಿ, ಗೊಲ್ಲ, ಜೋಗಿ, ಹೆಲವ, ಬೆಸ್ತರ್, ದೊಬ್ಬಿದಾಸ, ಬೈಲ್ಪತ್ತರು ಮುಂತಾದ ಬೇರೆ ಬೇರೆ 46 ಜಾತಿ ಕಮ್ಯುನಿಟಿ ನಮ್ಮ ಈ ಒಂದು ಇದರಲ್ಲಿ ಬರ್ತದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸಂಬಂಧಪಟ್ಟ ಹಾಗೆ ಎರಡು ಇರುವಂತಹದ್ದು ನಮಗೆ ಗೊತ್ತಾಗುವಂಥದ್ದು 2. ಮತ್ತೆ ನಿಮಗೆ ನೋಡಿ, ಬಳ್ಳಾರಿ, ದಾವಣಗೆರೆ, ಧಾರವಾಡ, ಹಾವೇರಿ, ಚಿತ್ರದುರ್ಗ, ಮಂಡ್ಯ ಈ ಕಡೆ ಎಲ್ಲ ಹೋದಾಗ ಬಹಳಷ್ಟು ಜನ ನಮ್ಮ ಅಂದ್ರೆ ಇದು ಪಾರಂಪರಿಕವಾಗಿ ಅಲೆಮಾರಿ ಆಗಿದ್ದುಕೊಂಡೇ ದುಡಿದು ಅವರ ಜೀವನವನ್ನು ಸಾಗಿಸ್ತಿರುವಂತ ಒಂದು ವರ್ಗ. ಇದ್ರೆ ಅನ್ನ ಇಲ್ಲ, ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲೇಬೇಕು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಈ ಅಭಿವೃದ್ಧಿ ಪರ ವ್ಯವಸ್ಥೆನಲ್ಲಿ ಸ್ವಲ್ಪ ಜನ ತಮ್ಮ ಜೀವನದಲ್ಲಿ ತಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಒಂದು ಹಂತದಲ್ಲಿ ಇದ್ದುಕೊಂಡು ಒಳ್ಳೆ ಒಂದು ಸ್ಟೇಜ್ಗೆ ಬಂದವರು ಕೂಡ ಬಹಳಷ್ಟು ಜನರು ಇದ್ದಾರೆ. ಈಗ ನಾವು ಇಲ್ಲಿ ನೋಡ್ತೇವೆ ಕರಾವಳಿ ಭಾಗದಲ್ಲಿ ಅಲ್ಲಲ್ಲಿ ಕೆಲವೊಂದು ಸಾಮಾನುಗಳನ್ನ ಒಂದು ವಿಶಿಷ್ಟವಾದಂಥ ಪಾತ್ರೆಗಳು ಮತ್ತು ಇನ್ನಿತರ ಆರ್ಟ್ ಕ್ರಾಫ್ಟ್ಗಳನ್ನ ಮಾರಾಟ ಮಾಡುವವರು ಇವರು ಕೂಡ ಅದೇ ಸಮಾಜಕ್ಕೆ ಇದ್ದಾರೆ. ಅವರ ಮೂಲ ಕಸುಬು ಈಗ ನೋಡಿ, ನಮ್ಮಲ್ಲಿ ಸಿಕ್ಕಲಿಗರ ಸಮಾಜ ಅಂತ ಇದ್ದಾರೆ. ಸಿಕ್ಕಲಿಗರದವರಿಗೆ ಈ ಕಬ್ಬಿಣದ ಈ ಕತ್ತಿ ಇನ್ನಿತರ ಸಾಮಾನುಗಳನ್ನು ತಯಾರಿಸುವಂತ ಒಂದು ಅವರ ಮೂಲ ಕಸುಬಾಗಿದೆ. ನಮ್ಮ ಇವರು ಗಿಸಾಡಿ ಅಂತ ಒಂದು ಸಮಾಜ, ಅವರು ಈ ಹಾರೆ, ಪಿಕಾಸಿ ಇದನ್ನ ಕಬ್ಬಿಣದ ಇದನ್ನ ಹದ ಮಾಡಿ ತಯಾರಿ ಇಲ್ಲಿ ಬಂದು ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಇಲ್ಲಿ ಬರ್ತಾರೆ. ಇವರ ಬದುಕು ಹೇಗೆ ಅಂತ ಎಲ್ಲರದ್ದು ಈಗ ಏನಾಗಿದೆ ಅಂತ ನೀವು ಹೇಳಿದಾಗೆ ನದಿ ದಂಡೆನಲ್ಲಿ ನಿಮ್ಗೆ ಹಾವೇರಿ ಒಂದು ಕಡೆ ಹೋದಾಗ ಅಲ್ಲಿ ನದಿ ಭಾಗದಲ್ಲಿ ಸುಮಾರು 60 ಮನೆಗಳು ಕಾಣ್ತದೆ. ಅವರೆಲ್ಲರೂ ಕೂಡ ಬೆಸ್ತರ್ ಸಮಾಜಕ್ಕೆ ಸೇರಿದವರು. ಅವರು ನಮ್ಮ ಈ ಅಲೆಮಾರಿ ಜನಕ್ಕೆ ಹೌದು, ನಮ್ಮ ಈ ನಿಗಮದಡಿನಲ್ಲಿ ಬರ್ತಾರೆ. ಈಗ ಏನಾಗಿದೆ ಅಂದ್ರೆ ಬೇರೆ ಬೇರೆ ಉದ್ಯೋಗದವರು ಸೇರಿಕೊಂಡು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನ ಮಾಡಿಕೊಂಡು ಏನಾದ್ರೂ ಮಾಡೋದು ಜೀವನವನ್ನು ಸಾಗಿಸುವಂತ ನೆಲೆಗಟ್ಟಿಗೆ ಬಂದು ನಿಂತಿದ್ದಾರೆ. ಇನ್ನು ನಮ್ಮ ನಿಗಮದ ವತಿಯಿಂದ ಅವರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಕೊಟ್ಟು ಅವರನ್ನ ಒಂದು ಮುಖ್ಯ ವಾಹಿನಿಗೆ ತರುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ. ಓಕೆ, ಈಗ ಬಹುಶಃ ಇನ್ನು ಅದ್ರ ಬಗ್ಗೆ ನಾನು ಮತ್ತೆ ಮುಂದೆ ಪ್ರಶ್ನೆಗಳನ್ನು ಕೇಳುತ್ತೇನೆ. ಈಗ ಏನು ಈ ಕೋವಿಡ್-19 ಕಳೆದ ಬಾರಿ ಬಂದಿತ್ತು, ಈಗ ವರ್ಷ ಮತ್ತೆ ಭುಗಿಲೆದ್ದಿದೆ, ಅದರ ಇದು ಬಹಳಷ್ಟು ಸಮಸ್ಯೆಗಳನ್ನು ನೋಡಿದೆ. ಈ ಒಂದು ಸಮುದಾಯ ಯಾವ ರೀತಿ ಸಮಸ್ಯೆಗಳನ್ನು ಈಗ ಹುಡ್ತಾ ಇದೆ, ಈಗ ಸಮಸ್ಯೆಗಳಾಗ್ತಾ ಇದೆ? ಈಗ ಕೋವಿಡ್ ಮೊನ್ನೆ ಲಾಕ್ಡೌನ್ಗೆ ಸರ್ಕಾರ ಘೋಷಣೆ ಮಾಡಿದ ನಂತರ
ನಾನು ಪ್ರತಿ ಅಧಿಕಾರವನ್ನ ಈ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ನನ್ನ ನಿಗಮದ ಕಚೇರಿಯಲ್ಲಿ ನಾನು ಕೆಲಸವನ್ನು ಮಾಡ್ತಿದ್ದೆ. ಓಕೆ, ರವೀಂದ್ರ ಶೆಟ್ಟಿ ಒಬ್ರು ಕರೆಯಲ್ಲಿದ್ದಾರೆ. ಬಹುಶಃ ಶಂಕರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಶಂಕರ್ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್, ಹುಬ್ಳಿಯಿಂದ ಸರ್. ಹುಬ್ಳಿಯಿಂದ? ಸೂಪರ್ ಸೂಪರ್ ಸೂಪರ್. ಹೇಳಿ ಶಂಕರ್ ಅವರೇ, ನಮ್ಮ ಜೊತೆ ರವೀಂದ್ರ ಶೆಟ್ಟಿ ಅವರಿದ್ದಾರೆ, ಮಾತಾಡಿ. ಹೌದು ಸರ್. ಮೊದಲನೇದಾಗಿ ತಮ್ಗೆ ರಾಮದಾಸ್ ಅವರು ತಮಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಮಾತಾಡಿ ಸರ್. ಮಾತಾಡಿ ಶಂಕರಣ್ಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಏನು ಗೊತ್ತಾ, ಈ ನಮ್ಮ ಈ ಕೋವಿಡ್ ಸಮಯದಲ್ಲಿ ಕೋವಿಡ್ ಸಮುದಾಯ ಇದು ಸಮಯದಲ್ಲಿ ನಮ್ಮ ಈ ಅಲೆಮಾರಿ ಸಮುದಾಯಗಳಿಗೆ ಬೇರೆ ಯಾವ ಉತ್ಪನ್ನಗಳಿಲ್ಲ. ಎಲ್ಲ ತರಕಾರಿ ಮಾರ್ಬಿಟ್ಟು ಮತ್ತೆ ಏನಂದ್ರೆ ಈ ಚಾವಡಿಗಳನ್ನ ಮಾರ್ಕೊಂಡ್ಬಿಟ್ಟು. ತಾವು ಅಲೆಮಾರಿ ಜನಾಂಗಕ್ಕೆ ಸೇರಿದವರು? ಹೌದೌದು. ಶಿಕ್ಕಲಿಗ ಸಮುದಾಯದವರು. ಶಿಕ್ಕಲಿಗ ಸಮುದಾಯದವರು. ಸೊ ನಮ್ಗೆ ಯಾವುದೇ ರೀತಿಯಿಂದ ಯಾರು ಅನಾನುಕೂಲ, ಯಾರು ಇವತ್ತಿನ ಜನಪ್ರತಿನಿಧಿಗಳಾಯ್ತು, ಶಾಸಕರಾಯ್ತು, ಸಚಿವರಾಯ್ತು, ಯಾರೊಬ್ರು ಕಾರ್ಪೊರೇಟರ್ ಆಯ್ತು, ಇವತ್ತಿನವರೆಗೂ ಯಾವುದೇ ರೀತಿಯ ಪರಿಹಾರಗಳನ್ನು ಕೊಡ್ತಾ ಇಲ್ಲ ಸರ್ ನಮಗೆ. ಅಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೆ. ಈಗ ಈ ಒಂದು ನಿಗಮ ಆಗಿದೆ ಅಲ್ಲ, ಈ ಹಿಂದೆ ನಿಗಮವೇ ಇರಲಿಲ್ಲ ಜನಾಂಗಕ್ಕೆ ಸಂಬಂಧಪಟ್ಟ. ಇದೀಗ ನಿಗಮ ಆಗಿದೆ. ಇದು ಮೂಲಕವಾಗಿ ನಿಮ್ಗೆ ಅಂದ್ರೆ ಇದು ಆದಾಗಲೇ ನಿಮ್ಗೆ ಏನ್ ಅನಿಸಿತ್ತು? ನಮಗೊಂದು ನಿಗಮ ಮಾಡಿದಾರೆ ಅಂತ ಅನಿಸುತ್ತಾ, ಹೇಗೆ? ಹೌದು ಸರ್, ಹೌದು. ಮೊದಲನೇದಾಗಿ ಸರ್, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪನವರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಹೇಳಬೇಕು, ಮೊದಲನೇದಾಗಿ. ಎರಡನೇದಾಗಿ, ನಮ್ಮ ಈ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ, ಪ್ರಪ್ರಥಮ ಅಧ್ಯಕ್ಷರಾಗಿ ರವೀಂದ್ರ ಶೆಟ್ಟಿ ಅವ್ರನ್ನ ಏನ್ ಕೊಟ್ಟಿದಾರಲ್ಲ ನಮಗೆ ಅವರು, ಇವರು ನಮ್ಮ ಈ 40,000 ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಂತ ಹೇಳೋದಕ್ಕೆ ಬಯಸ್ತೀನಿ ಸರ್, ಮೊದಲನೇದಾಗಿ. ಸೊ ತಮ್ಮಲ್ಲಿ ಬಂದಿದ್ದಾರೆ? ಹೌದು ಸರ್. ನಮ್ಮಲ್ಲೇ ಧಾರವಾಡ ಜಿಲ್ಲೆಗೆ ಬಂದಿಲ್ಲ ಸರ್, ಹುಬ್ಳಿಗೆ ಬಂದಿದ್ದಾರೆ ಸರ್. ಹುಬ್ಳಿಗೆ ಬಂದಿದ್ದಾರೆ ಸರ್. ಆಲ್ರೆಡಿ ಈಗ ಅವರು ಈ ಪ್ರವಾಸದ ಕಾರ್ಯವೈಖರಿಗಳು ತಾವು ನೋಡಿರ್ಬೋದು ಸರ್. ಬೇರೆ ಯಾವ ನಿಗಮದ ಅಧ್ಯಕ್ಷರು ಇಷ್ಟು ಪ್ರವಾಸಗಳು ಮಾಡಿಲ್ಲ ಸರ್. ನಮ್ಮ ಈ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ರವೀಂದ್ರ ಶೆಟ್ಟಿ ಸರ್ ಇದ್ದಾರಲ್ಲ, ಸುಮಾರು 13 ಜಿಲ್ಲೆಗಳ ಪ್ರವಾಸ ಮಾಡಿದ್ದಾರೆ ಸರ್. ಯಾವ ಜಿಲ್ಲೆಯಲ್ಲಿ ಹೋಗ್ತಾರಲ್ಲ, ನಮ್ಮ ಅಲೆಮಾರಿಗಳವರಿಗೆ ತಂದೆನೇ ಇಲ್ಲ ಸರ್, ಇವತ್ತಿನವರೆಗೂ ತಂದೆನೇ ಇಲ್ಲ. ಇವರೇ ನಮ್ಮ ತಂದೆ ತಿಳ್ಕೊಂಡ್ಬಿಟ್ಟಿದೀವಿ. 46 ಸಮುದಾಯದವರು ಸರ್. ಧ್ವನಿ ಇರ್ಲಾರ್ದಂತ ಸಮುದಾಯ ಸರ್. ಮತ್ತು ತುಳಿತಕ್ಕೆ ಹಿಂದಾದಂತ ಕಟ್ಟ ಕಡೆ ಸಮುದಾಯ ಅದು ಯಾವ್ದಾದ್ರು ರೈತರು, ಅದು ನಮ್ದು ಒಂದೇ ಸರ್, 46 ಸಮುದಾಯ ಅಲೆಮಾರಿ ಸಮುದಾಯ. ಶಂಕರ್ ಅವರೇ, ಈಗ ಈ ಸಂದರ್ಭದಲ್ಲಿ ಈ ಕೋವಿಡ್ ಈ ಕಾಯಿಲೆ ಬಂದಿರುವ ಸಂದರ್ಭದಲ್ಲಿ ತಮ್ಮ ಒಂದು ಜನಾಂಗ ಅತ್ಯಂತ ಒಂದು ಕಷ್ಟಕ್ಕೆ ಒಳಗಾಗುವಂತ ಒಂದು ಸಂದರ್ಭ ಇದು. ಹೇಗಿದೆ, ಏನ್ ಪರಿಸ್ಥಿತಿ ಇದೆ, ಯಾವ ರೀತಿಯಲ್ಲಿ ನೀವು ನಿಗಮ ಅಥವಾ ಸರ್ಕಾರದಿಂದ ತಮ್ಮ ಅಹವಾಲನ್ನ ಇಡ್ತಾ ಇದ್ದೀರಾ ಸರ್? ನೋಡಿ, ನಮ್ಮ ಸಮುದಾಯಗಳಿಗೆ ಇವಾಗ ನೋಡಿ, ಬೆಳಿಗ್ಗೆ ನಾವು ಒಂದು ಇದು ಯಾವುದು ನಮ್ಮ ರವೀಂದ್ರ ಶೆಟ್ಟಿ ಅಭಿಮಾನಿ ಬಳಗ ಅನ್ನೋದು ಒಂದು ಇಲ್ಲಿ ಏನ್ ಅಭಿಮಾನಿ ಬಳಗದವರು ಸುಮಾರು ಒಂದು ಮನೆಗೆ 500 ರೂಪಾಯಿ ಕಿಟ್ ಮಾಡ್ತಾ ಇದ್ದಾರೆ ಸರ್. ಕಿಟ್ ಈ ಆಹಾರ ಕಿಟ್ಗಳನ್ನ ಅವ್ರು ವಿತರಣೆ ಮಾಡ್ತಾ ಇದ್ದಾರೆ ಸರ್. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ನಮಗೆ ಹೋಗಿ ಶಾಸಕರ ಹತ್ರ, ಸಚಿವರ ಹತ್ರ ಹೋಗಿ ಕೇಳೋದಕ್ಕೆ ನಮ್ಮ ಈ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಯಾರಿಗೂ ಅಷ್ಟು ಧೈರ್ಯ ಇಲ್ಲ ಸರ್. ಆಗೋದಿಲ್ಲ, ನೀವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಹೋಗಿ ಮಾತಾಡಿದವ್ರು ಸರ್, ಅಲ್ಲಿವರೆಗೂ ಹೋಗೋದಕ್ಕೆ ಆಗೋದಿಲ್ಲ ಸರ್. ಯಾಕಂದ್ರೆ ಮೂಲತಃ ಸರ್ ನಮ್ಮಲ್ಲಿ ಶಿಕ್ಷಣ ಕೊರತೆ ಸರ್, ಶಿಕ್ಷಣ ಕೊರತೆ. ಅಂತದ್ರಲ್ಲಿ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಅವರು, ನಿಮ್ಮ ಮಂಗಳೂರವ್ರು ಏನ್ ಅಧ್ಯಕ್ಷರಾಗಿದಾರಲ್ಲ ಸರ್, ನಾನು ಕೇಳ್ಪಟ್ಟೆ ಮೊನ್ನೆ 2 ದಿವಸ ಹಿಂದ್ಗಡೆ ನಮ್ಮ ಅಲೆಮಾರಿ ಸಮುದಾಯದವರು, ಹೆಳವ ಸಮುದಾಯದವರು, ಯಾದಗಿರಿ ಅವರು, ಸಾಬಣ್ಣ ಇದು ಹೆಳವರು ಅಂತೇಳಿ ಅವರು ಫೋನ್ ಮಾಡಿದ್ರಂತೆ ಸರ್ ನಮ್ಮ ಅಲೆಮಾರಿ ಅಧ್ಯಕ್ಷರಿಗೆ. ನನಗ್ ಗೊತ್ತಿಲ್ಲ ಸರ್, ಹೇಳಿದ್ರು ನಮ್ಗೆ, ಹಂಗೆ ಫೋನ್ ಬಂತು. ತಿನ್ನೋದಕ್ಕೆ ದುಡ್ಡು ಸಮೇತ ಏನಿಲ್ಲ ಸರ್. ಅವ್ರಿಗೆ ಪರಿಸ್ಥಿತಿ ಕಣ್ಣೀರಾಗ್ತಾ ಇದ್ರು. ನನಗೆ ಕರೆ ಮಾಡಿ ತುಂಬಾ ನೊಂದ್ಕೊಂಡ್ ಮಾತಾಡ್ತಾ ಇದ್ದೀನಿ ಸರ್ ತಮ್ಮ ಜೊತೆ ನಾನು. ಅವರು ಈ ಅಧ್ಯಕ್ಷರು ಅವ್ರ ಅಕೌಂಟಿಂದ 5,000 ಅವ್ರಿಗೆ ಹಾಕಿದ್ದಾರೆ ಸರ್. ಇಂಥ ಅಧ್ಯಕ್ಷರು ಪಡಿಬೇಕಾದ್ರೆ ನಾನು ನಿಜವಾಗ್ಲು ನಮ್ಮ ಈ 46 ಸಮುದಾಯದ ಆರಾಧ್ಯ ದೈವ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನ್ಸುತ್ತೆ ಸರ್. ಹಾಗಾದ್ರೆ ನಮಗೆ ಈ ಬಾರಿ ಲಾಕ್ಡೌನ್ ಸಂದರ್ಭದಲ್ಲಿ ನಿಮಗೆ ಒಬ್ರು ಪ್ರಶ್ನೆ ಮಾಡೋರು, ಕೇಳುವವರು ಇದ್ದಾರೆ ಅಂತ ಆಯ್ತು.
ಇದೀವಿ ಸರ್, ಇದೀವಿ ಸರ್. ತಾವೇನಾದ್ರೂ ಕೇಳಿದ್ರೆ ಒಬ್ರು ಕೊಡೋರಿದ್ದಾರೆ ಅಂತ ಆಯ್ತು. ನಿಜ ನಿಜ. ಇದು ಯಾರಾದ್ರೂ ಇದಾರೆ ಅಂದ್ರೆ ಅವ್ರು ರವೀಂದ್ರ ಶೆಟ್ಟಿ ಅವ್ರು ಒಬ್ರೇ ಸರ್. ಇವತ್ತಿನವರೆಗೂ ನಮ್ಮ ಧ್ವನಿಗಳಿಗೆ ಅವರೇ ಮೂಲ ಧ್ವನಿ ಸರ್. ನಮ್ಮ 46 ಸಮುದಾಯವರೆಗೂ ಇವತ್ತಿನವರೆಗೂ ಯಾವ್ದೇ ನಿಗಮ ಆಯ್ತು, ಯಾವ್ದೇ ಒಂದು ಕೋಶ ಆಯ್ತು, ಮತ್ತೆ ಇದ್ರ ಬಗ್ಗೆ ಕೇಳೋದಕ್ಕೆ ಅಂತ ಯಾರು ಇದಿಲ್ಲ ಸರ್. ಇವಾಗ ಇವ್ರು ಇದಾರಲ್ಲ ಸರ್, ನಾ ಹೇಳ್ತಾ ಇದ್ದೀನಿ ತಮಗೆ, ಇವರು ನಮ್ಮ 46 ಸಮುದಾಯದ ಸರ್ ದೇವ್ರ ಅಂತ ಹೇಳೋದು ಅವ್ರಿಗೆ. ಹಾಗೆ ಶಂಕರ್ ಅವರೇ, ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕರೆ ಮಾಡಿದ್ರಿ, ಅಲ್ಲಿಂದ ಅವ್ರ ಬಗ್ಗೆ ಮಾತಾಡಿದ್ರಿ, ಮತ್ತು ತಮ್ಮ ಒಂದಷ್ಟು ತಮಗೆ ಏನ್ ಬೇಕಾಗಿದೆ ಈ ಸಂದರ್ಭದಲ್ಲಿ ಅದನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ಶಂಕರ್ ಅವರೇ, ಥ್ಯಾಂಕ್ ಯು. ಬಹುಶಃ ಅಂದ್ರೆ ಈ ರೀತಿಯಾದ ಕಾರ್ಯಾಚರಣೆ ಈಗಲೇ ಆರಂಭ ಆಗಿದೆ. ಹೋಗಿದ್ದೀರಿ, ಏನಾಗಿದೆ ಅಂತ ಹೇಳಿದ್ರೆ, ಅವರು ಹೇಳಿದಕ್ಕೆ ನಾನು ಒಂದು ಬಾರಿ ಅಧ್ಯಕ್ಷನಾಗಿ ಪ್ರಥಮ ಸಂದರ್ಭದಲ್ಲಿ ಬಹಳಷ್ಟು ಜನ ಅಲೆಮಾರಿ ಪ್ರಮುಖರು. ಮತ್ತೊಂದು ಕರೆ ಇದೆ, ಮತ್ತೆ ಮಾತಾಡೋಣ, ಮುಂದುವರಿಯೋಣ. ಬೆಂಗಳೂರಿನಿಂದ ನಮಸ್ಕಾರ, ಯಾರಿದು? ಸರ್ ನಮಸ್ಕಾರ, ನಾನು ಸರ್ ಪ್ರಕಾಶ್ ಅಂತ ದುಂಬಿದಾಸ ಸಮುದಾಯದವರು ಬೆಂಗಳೂರಿಂದ. ಹೇಳಿ ಪ್ರಕಾಶ್ ಅವರೇ. ನಮಸ್ಕಾರ, ರವೀಂದ್ರ ಶೆಟ್ಟಿ ಇದ್ದಾರೆ, ಮಾತಾಡಿ. ಹೇಳಿ ಪ್ರಕಾಶ್. ಸರ್ ನಮಸ್ಕಾರ ಸರ್, ದುಂಬಿದಾಸ ಸಮುದಾಯದವರು. ನೀವು ಪ್ರಥಮ ಬಾರಿಗೆ ನಮ್ಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ಬಂದ್ರಿ. ಪ್ರತಿ ಜಿಲ್ಲಾ ಪ್ರವಾಸವನ್ನು ಕೂಡ ಕೈಗೊಂಡಿದ್ದೀರಿ. ಆ ಒಂದು ಜಿಲ್ಲಾ ಪ್ರವಾಸದಲ್ಲಿ ನಮ್ಮ ಒಂದು ಸ್ಥಿತಿ ಗತಿ, ನಮ್ಮ ಒಂದು ಜೀವನದ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ತಗೊಂಡಿದ್ದೀರಿ. ಇವತ್ತಿನ ದಿವಸ ಲಾಕ್ಡೌನ್ ಆಗಿ ನಮ್ಮಲ್ಲಿ ಈ ಕಡೆ ಒಂದು ಊಟಕ್ಕೂ ಇಲ್ಲದೆ, ಒಂದು ಮುಖ್ಯವಾದ ಕೆಲಸನೂ ಕೂಡ ಇಲ್ಲದೆ ಬಹಳ ಶೋಚನೀಯ ಒಂದು ಪರಿಸ್ಥಿತಿ ಆಗಿದೆ ಸರ್. ಇವತ್ತು ಎಲ್ಲ ಕೂಡ ಲಾಕ್ಡೌನ್ ಆಗಿದೆ. ನೀವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಅಲೆಮಾರಿಗಳ ಜೀವನ ಹೇಗೆ ನಡೆಸ್ತಾರೆ, ಡೇರೆ ಮುಕ್ತ ಕರ್ನಾಟಕ ನಾನು ಮಾಡ್ತೀನಿ ಅಂತೇಳಿ ನೀವು ಪ್ರಥಮ ಬಾರಿಗೆ ಒಂದು ಶಪಥವನ್ನು ಮಾಡಿದ್ರಿ. ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿ ಬಂದಾಗ ನೀವು ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀರಾ ಅಂತ ಒಂದು ಇದು ಸರ್. ಓಕೆ, ನನಗೆ ಅದನ್ನ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಈ ಸಂದರ್ಭದಲ್ಲಿ, ಲಾಕ್ಡೌನ್ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಹೇಗಿದ್ದಾವೆ ಅಂದ್ರೆ, ಕೆಲವೆಡೆ ನೀವು ಅಲೆಮಾರಿ ಜನಾಂಗ ಎಲ್ಲ ಹೋಗಿರ್ತೀರಾ, ಅಲ್ಲಿ ಬಾಟಿ ಉಳಿತೀರಾ, ಅಲ್ಲಿ ಅನ್ನ ಕೊಡೋರು ಬೇಕು. ಹ್ಞೂ ಸರ್, ಅಲೆಮಾರಿ ಸ್ಥಿತಿ ಯಾವ ಸ್ಥಿತಿ ಅಂದಿದೆ, ಇವತ್ತು ನಮಗೆ ಒಪ್ಪತ್ತು ಊಟಕ್ಕೂ ಕೂಡ ಹೋಗಕ್ಕಾಗಿದೆ, ಮಾಡಕ್ಕಾಗಿದೆ. ಇವತ್ತು ಆ ತರ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್. ಅದು ಈಗ ಯಾವ ಪರಿಸ್ಥಿತಿ ಬಂದಿದೆ, ಹೇಗಿದೆ ಈಗ? ಈಗ ತುಂಬಾ ಕಷ್ಟ ಇದೆ. ಒಂದು ಕೆಲಸನೂ ಕೂಡ ಇಲ್ಲ, ಎಲ್ಲ ಕೂಡ ಇದೆ. ಆ ಒಂದು ಕೆಲಸ ಕೂಡ ಇಲ್ಲದೆ ಏನಿದೆ, ಎಲ್ಲ ನಾವು ಊರುಗಳಿಗೆ ವಲಸೆ ಹೋಗೋ ತರನು ಕೆಲವು ಜನ ಹೋಗಿದ್ದಾರೆ. ಕೆಲವು ಜನ ವಲಸೆ ಹೋಗಕ್ಕಾಗದು ಕೂಡ ಇಲ್ಲೇನೆ ಒಪ್ಪತ್ತಿನ ಊಟ, ಒಂದೊಟ್ಟು ಊಟ ತಿನ್ಕೊಂಡು ಮಾಡ್ಕೊಂಡು ಈ ಸ್ಥಿತಿಲಿದ್ದಾರೆ. ಈ ಒಂದು ನಮ್ಮ ರವೀಂದ್ರ ಶೆಟ್ರು ಈ ಒಂದು ಅಲೆಮಾರಿ ಸಮುದಾಯಕ್ಕೆ ಅಧ್ಯಕ್ಷರಾಗಿ ಬಂದ ನಮ್ಮಲ್ಲಿ ಒಂದು ಕನಸನ್ನ ಮೂಡಿಸಿದ್ರು ಇವರು. ನಿಮ್ಮಲ್ಲಿ ನಾನು ಡೇರೆ ಮುಕ್ತ ಕರ್ನಾಟಕ ಮಾಡ್ತೀನಿ, ನಿಮ್ಮನ್ನೆಲ್ಲ ಒಂದು ಮುಖ್ಯವಾಹಿನಿಗೆ ತರ್ತೀನಿ ಒಂದು ಶಪಥವನ್ನು ಕೂಡ ಮಾಡಿದ್ರು. ನಮ್ಮಲ್ಲಿ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಚಿಗುರಿತ್ತು ಸರ್. ಇವತ್ತು ಅವರು ಕೂಡ ಏನ್ ಮಾಡ್ತಾರೆ ಅನ್ನೋದು ನಮ್ಗೆ ಒಂದು ಆ ಶೋಚನೀಯವಾದ ಸಂಕ್ಷಿಪ್ತ ಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್, ಜೀವನ ಮಾಡ್ಕೊಂಡು. ಸರ್, ಆ ಆಶಯವನ್ನ ಇಟ್ಕೊಳ್ಳೋಣ ಪ್ರಕಾಶ್. ಥ್ಯಾಂಕ್ ಯು. ಅದು ಆಗ್ಲಿ, ಈಡೇರ್ಲಿ. ಈ ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟುತ್ತೋ ಗೊತ್ತಿಲ್ಲ, ಆದ್ರೂ ಆ ಆಶೆ ಈಡೇರ್ಬೇಕು ಅಂತ ಅನ್ನೋದೇ ಹಾರೈಕೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು ಸರ್. ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೀರಾ? ಈಗ ಅವರು ಒಂದು ಮಾತಾಡಿದ್ರು, ಡೇರೆ ಮುಕ್ತ ಕರ್ನಾಟಕ ಅಂತ. ಇದು ನಾನು ಹೇಳಿದ್ದೆ ಯಾವಾಗ ಅಂತ ಹೇಳಿದ್ರೆ, ಈ ಒಂದು ನಿಗಮದ ಅಧ್ಯಕ್ಷನಾಗಿ ಪ್ರಥಮವಾಗಿ ಆ ಜವಾಬ್ದಾರಿಯನ್ನು ಸ್ವೀಕರಿಸುವಾಗ ನಾನು ಯಾತಕ್ಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಡೇರೆಯಲ್ಲಿ ವಾಸ ಮಾಡುವಂತಹ ಏನೋ ಒಂದು ನೆಲೆ ಇಲ್ಲದ ರೀತಿನಲ್ಲಿ ಆ ಕಷ್ಟಕರವಾದ ಜೀವನವನ್ನು ನಡೆಸುವಂತ ಒಂದು ಚಿಂತನೆ ಅಥವಾ ಅವರ ವ್ಯವಸ್ಥೆ ನನ್ನ ಮನಸ್ಸಿನಲ್ಲಿತ್ತು. ನಾನು ಆವಾಗ ಜವಾಬ್ದಾರಿಯನ್ನು ಸ್ವೀಕಾರ ಮಾಡುವಾಗ ಹೇಳಿದ್ದೆ ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಡೇರೆ ಮುಕ್ತ ಜೀವನ ನಡೆಸುವ ರೀತಿಯಲ್ಲಿ ನಾನು ಕೆಲಸವನ್ನ ಮಾಡ್ತೇನೆ ಅಂತೇಳಿ. ಇದು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ. ಈಗ ನಾನು ಈಗ ಅಲ್ಲ, ನಿಜವಾಗಿ ಮಾಡ್ಲೇಬೇಕು. ಡೇರೆ ಮುಕ್ತ ಅಂತ ಹೇಳಿದ್ರೆ ಒಂದು ಈಗ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿದೆ, 2022ರಲ್ಲಿ ಯಾರು ಕೂಡ ಮನೆ ಇಲ್ಲದೆ ಇರತಕ್ಕಂತ ನಾಗರಿಕರು ಇರಬಾರ್ದು ಅಂತ. ಮಾನ್ಯ ಮುಖ್ಯಮಂತ್ರಿಗಳ
ಆ ನಿಟ್ಟಿನಲ್ಲಿ ಆ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಬರತಕ್ಕಂಥ ದಿನಗಳಲ್ಲಿ ಈ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಈ ಡೇರಿನಲ್ಲಿ ವಾಸ ಮಾಡೋದು ಒಳ್ಳೆ ಒಂದು ಚಿಕ್ಕದಾದ ಮನೆಗಳನ್ನ ನಿರ್ಮಿಸಿಕೊಡುವಂತ ಕೆಲಸವು ಸರ್ಕಾರದಿಂದ ಆಗ್ಬೇಕಾಗಿದೆ. ಯಾವುದಕ್ಕೂ ಈಗ ಅವರು ಹೇಳಿದಂತೆ ಈ ಒಂದು ಕೊರೋನಾದ ಇದೊಂದು ಬ್ರೇಕ್ ಕೊಟ್ಟಾಗ ದೇವರ ದಯದಿಂದ ಬರತಕ್ಕಂಥ ದಿನಗಳಲ್ಲಿ ಶುಭ ದಿನ ಬರ್ಬೋದು. ಆ ನಿರೀಕ್ಷೆಯಲ್ಲಿ ನಾನಂತೂ ಖಂಡಿತ ಇದ್ದೇನೆ. ಆದರೆ ಡೇರೆ ಮುಕ್ತ ಮಾಡೋದು ಅಂತ ಹೇಳಿದ್ರೆ ಅವರು ನಂಬಿಕೊಂಡಿರುವ ಒಂದು ವೃತ್ತಿ ಇದೆ. ಅದು ಬೇರೆ ಬೇರೆ ವೃತ್ತಿಗಳಿಗೆ ಅನುಗುಣವಾಗಿ ಅದನ್ನ ಇಟ್ಕೊಂಡು ಅವರು ಪ್ರದೇಶದಿಂದ ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ ಅನ್ನೋದು. ಸೊ ಅದನ್ನು ಹೀಗೆ ಅದು ಮೊದಲು ಅದನ್ನು ಸರಿ ಮಾಡಬೇಕು. ಇಲ್ಲ, ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೊಂದು ಜಾಗೃತಿ ಕೊಡುವಂತ ಕೆಲಸ ನಮ್ಮ ನಿಗಮದ ವತಿಯಿಂದ ನಮ್ಮಲ್ಲಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅಲ್ಲಲ್ಲಿ ಆ ಜನಾಂಗದ ಸಮಾವೇಶಗಳನ್ನ ಮಾಡಿ ಅವರಿಗೊಂದು ಜಾಗೃತಿಯನ್ನ ಕೊಡುವಂಥದ್ದು. ಯಾವ ರೀತಿ ನಾವು ಜೀವನ ನಡೆಸಬೇಕು, ಈ ಒಂದು ಅಭಿವೃದ್ಧಿ ಆಗುತ್ತಿರುವಂತ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಇರಬೇಕು ಎಂಬ ಜಾಗೃತಿಯನ್ನ ಕೊಡಿಸಿ ಆ ಡೇರೆ ಅಂತ ಹೇಳಿದ್ರೆ ಕೆಲವರು ಡೇರೆ ಮಾಡಿರೋದು ಯಾಕೆ ಅಂತಂದ್ರೆ ಅವರಿಗೆ ಸ್ವಂತ ನೆಲೆನೇ ಇಲ್ಲ, ಅವರಿಗೆ ಜಾಗವೇ ಇಲ್ಲ ನೋಡಿ. ಆದ್ರಿಂದ ಆ ಒಂದು ಅವರು ಸರ್ಕಾರಿ ಜಾಗದಲ್ಲಿ ಅಥವಾ ಎಲ್ಲೋ ಒಂದು ಖಾಸಗಿ ಜಾಗದಲ್ಲ ಅವರು ಡೇರೆ ಹಾಕೊಂಡು ಪರ್ಮನೆಂಟ್ ಅಂತ ಜಾಗ ಇಲ್ಲ. ಇಂಥದೇ ಒಂದು ಪ್ರದೇಶ, ಇಂಥ ಜಿಲ್ಲೆ ಇಲ್ಲ. ಅವರು ಹೋದಲ್ಲಿ ಅವರಿಗೆ ಅದಕ್ಕೆ ನಾವು ಅಲೆಮಾರಿ ಆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳು ನಾವೇನ್ ಮಾಡ್ತೀವಿ ಅಂತ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು ದಾವಣಗೆರೆಗೆ ಜಿಲ್ಲಾ ಪ್ರವಾಸಕ್ಕೆ ಹೋಗಿದ್ದೆ. ಅಲ್ಲಿ ಒಂದು 33 ದುಂಬಿದಾಸ ಕುಟುಂಬದ ಜನಾಂಗದ ಜನರು ವಾಸ ಮಾಡ್ತಾರೆ ಅದು ಖಾಸಗಿ ಜಾಗದಲ್ಲಿ. ನಾನು ಆ ಖಾಸಗಿ ಜಾಗದವನಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ 30 ವರ್ಷಗಳಿಂದ ಅವರು ಆ ಜಾಗವನ್ನು ಅವರಿಗೆ, ಅದು ಕೂಡ ಹೈವೇ ಬದಿನಲ್ಲಿ ಇದೆ. ಹಲೋ, ನಮಸ್ಕಾರ. ಎಲ್ಲಿಂದ? ನಾನು ವಿಕ್ರಮ್ ದತ್, ಮಂಗಳೂರು ಕಂಕನಾಡಿಯಿಂದ ಮಾತನಾಡುವುದು. ನಮಸ್ತೆ ವಿಕ್ರಮ್ ದತ್, ಮಾತಾಡಿ. ರವೀಂದ್ರ ಶೆಟ್ಟಿ. ರವೀಂದ್ರ ಶೆಟ್ಟಿ ಅವರಿಗೆ ಮೊದಲಿಗೆ ಅಭಿನಂದನೆಗಳು. ಧನ್ಯವಾದ ವಿಕ್ರಮ್. ಯಾಕೆಂದ್ರೆ ಕ್ಯಾಬಿನೆಟ್ ದರ್ಜೆ ಒಂದು ಸಚಿವ ಸ್ಥಾನವನ್ನು ಮಾನ್ಯ ಯಡಿಯೂರಪ್ಪನವರು ತನಗೆ ನೀಡಿದ್ದೀರಿ. ಈ ಒಂದು ಟಿವಿ ಪ್ರಸಾರದ ಮೂಲಕ ನಾನು ಏನು ಹೇಳ್ಬೇಕಂದ್ರೆ, ಈ ರವೀಂದ್ರ ಶೆಟ್ಟಿ ಅವರನ್ನು ಬಹಳ ಆತ್ಮೀಯರು. 10 ವರ್ಷದ ಮುಂಚೆ ಮುಡಿಪಿನಲ್ಲಿ ಒಂದು ಬುಡಗ ಜಂಗಮ್ ಎಂಬ ಒಂದು ಇದೇ ಅಲೆಮಾರಿ ಒಂದು ಸಮುದಾಯದವರು ವಾಸಿಸುತ್ತಿದ್ರು. ಎಷ್ಟು ವರ್ಷ ಆಯ್ತು? ಬುಡಂಗ ಜನಾಂಗ ಎಂಬ ಅಲೆಮಾರಿ 17 ವರ್ಷ ಆಯ್ತು ಅಂತ ಹೇಳ್ತಿದ್ದಾರೆ. 17 ವರ್ಷ. 17 ವರ್ಷದ ಹಿಂದೆನೆ ಅವರು ಅದೊಂದು ಫಸ್ಟ್ ಟೈಮ್ ಅವರು ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಅವರ ಡೇರೆಯಲ್ಲಿ ನಮ್ಮನ್ನೆಲ್ಲ ಅವತ್ತೇನು ತೀರ್ಪು ಕೊಟ್ಟಿದ್ರ ಅಂತ ಅಲ್ವಾ ವಿಕ್ರಮ್ ದತ್ರೆ? ಹೌದು, ಅವತ್ತೇನು ತೀರ್ಪು ಕೊಟ್ಟಿದ್ರ ಅಂತ. ನೋಡಿ, ಅಲ್ಲಿ ಸಾಧಾರಣ 50 ಮಕ್ಕಳಿದ್ರು. ಆ 50 ಮಕ್ಕಳಿಗೆ ಅಲ್ಲಿ ಹತ್ತಿರ ಒಂದು ಇಂಗ್ಲಿಷ್ ಮೀಡಿಯಂ, ಭಾರತೀಯ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅವರಿಗೆ ಉಚಿತ ವಿದ್ಯಾಭ್ಯಾಸ, ಅವರಿಗೆಲ್ಲ ಫೀಸ್, ಅವರಿಗೆ ಬೇಕಾಗುವ ಯೂನಿಫಾರ್ಮ್, ಪೌಷ್ಟಿಕಾಂಶ ಆಹಾರಗಳು ಎಲ್ಲವನ್ನು ಅವರ ನೇತೃತ್ವದಲ್ಲಿ ನಾವು ಕೊಡ್ತಿದ್ದೆವು. ಸೊ ಅದರ ಏನು ದೇವರ ಏನೋ ಒಂದು ವರ ಅಂತ ಕೇಳ್ಬೋದು. ಅವರಿಗೆ ಈ ಒಂದು ನಿಗಮದ ಒಂದು ಅಧ್ಯಕ್ಷ ಸ್ಥಾನವನ್ನು ಮಾನ್ಯ ಯಡಿಯೂರಪ್ಪರು ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರು ಆ ಮಾಡಿದ ಪುಣ್ಯದ ಕೆಲಸಕ್ಕೆ ಅವರಿಗೆ ಈಗ ಸಿಕ್ಕಿದಂತ ಗೌರವ ಅಂತ ನಾನು ಹೇಳ್ಕೊಳ್ತೇನೆ. ಅದು ಅಲ್ಲದೆ ಇವರ ಮತ್ತೊಂದು ಒಂದು ಹೇಳ್ತೇನೆ. ಸಾಧಾರಣ ಒಂದು ಕಳೆದ ಈ ಲಾಕ್ ಡೌನ್ ಟೈಮ್ ನಲ್ಲಿ ಒಂದು 2,500 ಮನೆಗೆ ಹೋಗಿ ಅವರು ಆಹಾರವನ್ನು ವಿತರಣೆ ಮಾಡಿದ್ದಾರೆ. ಅದು ನಾನು ನೋಡಿದಂತ ವಿಷಯ. ಅದು ಅಲ್ಲದೆ ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಒಂದು 20 ಕೃತಕ ಕಾರುಗಳನ್ನು ಅಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮನೆಗೆ ಹೋಗಿ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಅವರಿಗೆ ಸ್ವಂತ ಅವರೇ ಮನೆಗೆ ಭೇಟಿ ಮಾಡಿ ಅವರಿಗೆ ಕೊಟ್ಟಿದಂತ ಉದಾಹರಣೆಗಳು ಬಹಳಷ್ಟು. ಇದು ನಾವು ನೋಡಿದಂತ, ಇದು ಕೇಳಿದ ಮಾತಲ್ಲ, ಕಣ್ಣಾರೆ ನೋಡಿ ಅವರೊಟ್ಟಿಗೆ ಹೋಗಿ ನಾವು ಪಡೆದಂತ ಅನುಭವ. ಸೊ ಅದಕ್ಕೋಸ್ಕರ ನಾನು ಅವರಿಗೆ ಮುಖ್ಯವಾಗಿ ಇನ್ನೂ ಮೇಲೆ ಹೋಗ್ಬೇಕು. ಅವರು ಈ ಕೇವಲ ನಿಗಮದ ಅಧ್ಯಕ್ಷ ಅಲ್ಲ, ಒಂದು ಜವಾಬ್ದಾರಿಯುತ ಇನ್ನೂ ಹೆಚ್ಚಿನ ಜವಾಬ್ದಾರಿಯುತ ಸ್ಥಾನವನ್ನು ಕರ್ನಾಟಕ ಸರ್ಕಾರ ಕೊಡಲಿ ಎಂಬುದಾಗಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಎಸ್ ಸರ್, ವಿಕ್ರಮ್ ದತ್ರೆ ಧನ್ಯವಾದಗಳು. ಥ್ಯಾಂಕ್ ಯು. ಹೇಳ್ತಾ ಇದ್ರಿ ರವೀಂದ್ರ ಶೆಟ್ಟಿ, ದಾವಣಗೆರೆ ಒಂದು ದಾವಣಗೆರೆನಲ್ಲಿ ಜಿಲ್ಲಾ ಪ್ರವಾಸಕ್ಕೆ ಹೋದಾಗ ಅದೇ 33 ದುಂಬಿದಾಸ ಸಮಾಜದ ಒಂದು ಜನಾಂಗದವರು ಅವರಿಗೆ ಆ ಒಂದು ಖಾಸಗಿ ಜಮೀನಿನಲ್ಲಿ 30 ವರ್ಷಗಳವರೆಗೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಜಿಲ್ಲಾ ಪ್ರವಾಸ ಮಾಡುವಾಗ ನನ್ನ ಜೊತೆ ನಮ್ಮ ಜಿಲ್ಲಾ ವ್ಯವಸ್ಥಾಪಕರು, ನಮ್ಮ ಇತರ ಸರ್ಕಾರಿ ಅಧಿಕಾರಿಗಳು ಎಲ್ಲ ಒಟ್ಟಾಗಿ, ನಮ್ಮ ಈ ಅಲೆಮಾರಿ ಜನಾಂಗದ ಪ್ರಮುಖರೆಲ್ಲ ಒಟ್ಟಾಗಿ ಅಲ್ಲಿ ಹೋಗಿ ವೀಕ್ಷಣೆ ಮಾಡುವಾಗ ನನಗೆ
ಒಬ್ರು ಹೇಳಿದ್ರು, ಸರ್ ಹದಡಿ ಒಂದು ಗ್ರಾಮ ಇದೆ, ಅಲ್ಲಿ ಒಂದು ಹದಡಿ ಅಂತ ದಾವಣಗೆರೆ, ಅಲ್ಲೊಂದು ಗ್ರಾಮ ಇದೆ, ಅಲ್ಲಿ ಒಂದು 2 ಎಕರೆ 80 ಸೆಂಟ್ಸ್ ಸ್ಥಳ ಇದೆ, ಅದು ಪೊಲೀಸು ವಸತಿಗೆ ಮೀಸಲಿಟ್ಟ ಸ್ಥಳ. ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಸ್ಥಳವನ್ನ ಪೊಲೀಸರಿಗೆ ಬೇರೆ ಕಡೆ ಕೊಟ್ಟಿದ್ದಾರೆ, ಈ ಸರ್ಕಾರಿ ಜಾಗ ಖಾಲಿ ಇದೆ ಅಂತೇಳಿ. ನಾನು ಏನು ಮಾಡಿದ ತಕ್ಷಣ ಏನಾದ್ರೂ ಒಂದು ಈ 33 ಕುಟುಂಬದ ದುಂಬಿದವರಿಗೆ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ಮತ್ತು ನಮ್ಮ ಇತರ ಅಧಿಕಾರಿಗಳನ್ನ ಕರ್ಕೊಂಡು ಆ ಸ್ಪಾಟಿಗೆ ಹೋದೆ. ಅಲ್ಲಿಗೆ ನಾನು ಆ ಗ್ರಾಮದ VA ಮತ್ತು ಗ್ರಾಮ ಪಂಚಾಯತಿನ ಅಧ್ಯಕ್ಷರನ್ನ ಅಲ್ಲಿಗೆ ಅವರಿಂದ ಫೋನ್ ಮಾಡಿ ತರಿಸಿ ಅದರ ಎಲ್ಲ ರೆಕಾರ್ಡ್ಸ್ ಅಂತ ನೋಡುವಾಗ ಕರೆಕ್ಟ್ ಇದೆ, ಜಾಗ 2 ಎಕರೆ 80 ಸೆಂಟ್ಸ್ ಜಾಗ ಇದೆ, ಪೊಲೀಸ್ ವಸತಿಗೆ ಮೀಸಲಿಟ್ಟ ಜಾಗ, ಪೊಲೀಸರಿಗೆ ಪಹಣಿಯಲ್ಲಿ ಹಾಗೆ ನಮೂದಿಸಿದೆ. ಈ RTC ನಲ್ಲಿ ಪೊಲೀಸರಿಗೆ ಮೀಸಲಿಟ್ಟ ಜಾಗ ಅಂತ ಇತ್ತು. ನಾನೇನು ಮಾಡಿ, ನಾನು ಕೇಳುವಾಗ ಅದು ಪೊಲೀಸರಿಗೆ ಬೇರೆ ವ್ಯವಸ್ಥೆ ಆಗಿದೆ. ಕೂಡಲೇ ನಾವು ಅಲ್ಲಿ ಜಿಲ್ಲಾಧಿಕಾರಿಗೆ ನಾನು ಫೋನ್ ತೆಗೆದೆ, ನಮ್ಮ ಸಹಾಯಕರ ಹತ್ರ ಹೇಳಿದೆ ಜಿಲ್ಲಾಧಿಕಾರಿಗೆ ಫೋನ್ ತೆಗೀರಿ. ದಾವಣಗೆರೆ DC ಅವರ ಹತ್ರ ನಾನು ಫೋನಲ್ಲಿ ಮಾತನಾಡುವಾಗ ಅವರು ಹೇಳಿದ್ರು, ಸರ್ ನೀವು ಹೇಳಿದ್ರು ಸರಿ ಇದೆ, ಅಲೆಮಾರಿ ಜನಾಂಗದವರಿಗೆ ಆ ಜಾಗವನ್ನು ಮೀಸಲಿಡುವ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ. ಹಾಗೆ 2 ಎಕರೆ 80 ಸೆಂಟ್ಸ್ ಸ್ಥಳವನ್ನು ಅಲ್ಲಿಗ ಅಲೆಮಾರಿ ಆ 33 ಜನಾಂಗದವರನ್ನು ಅಲ್ಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಈಗ ಆಗ್ತಾ ಇದೆ. ಮನೆ ಇರ್ಲಿಲ್ಲ ಅವರಿಗೆ, ಇಲ್ಲ ಇದೆ ಈ ಸಾರಿ ನೋಡಿ ಅವರ ಮನೆ ಯಾವ ರೀತಿ ಅಂತ ಹೇಳಿದ್ರೆ ನೋಡುವಾಗ ಆಶ್ಚರ್ಯ ಆಗ್ತದೆ. ನಾನು ಇಷ್ಟು ಜಿಲ್ಲೆನಲ್ಲಿ ಹೋದಾಗ ಎಷ್ಟು ಬೇಸರ ಆಗ್ತಿದೆ ಅಂತ ಹೇಳಿದ್ರೆ, ಪಾಪ ದೇವರ ಕೋಣೆ, ಮಲಗುವುದು, ಅಡಿಗೆ ಮಾಡುವುದು ಎಲ್ಲವೂ ಕೂಡ ಆ ಚಿಕ್ಕ ಒಂದು ಜಾಗದಲ್ಲಿ, ಅದು ಕೂಡ 2 ಕಂಬಗಳನ್ನ ಕಟ್ಟಿ ಅದಕ್ಕೆ ಸಾರಿಯನ್ನ ಹೊದಿಸಿ ಅದರ ಮೇಲೆ ತಗಡು ಸ್ವೀಟನ್ನು ಹಾಕಿ, ಆ ಕಡೆ ಡೇರೆನೂ ಅಲ್ಲ, ಈ ಕಡೆ ಗುಡಿಸಲು ಅಲ್ಲ, ಆ ರೀತಿಯಾದ ಯಾವ ರೀತಿ ಅವರ ಜೀವನವನ್ನ ಸಾಗಿಸ್ತಾರೆ ಅವರು. ನಾವು ಹೋದಾಗ ಬಹಳ ನನಗೆ ಇದು ನಮ್ಮ ಮನೆ ಅಂತೇಳಿ ಬಹಳ ಒಂದು ಗೌರವದಿಂದ ಹೇಳ್ತಾರೆ ಅವರು. ಅಂದ್ರೆ ಮನೆ ವಾಸಿಸುವ ಮನೆ ನೋಡಿ ಇಷ್ಟು ವರ್ಷದಿಂದ ವಾಸ ಮಾಡುತ್ತಿರುವಂತ ಈ ರೀತಿ ಅದು ಬದಲಾಗಬೇಕು, ಅವರು ಚಿಕ್ಕದಾದ ಒಳ್ಳೆಯ ಒಂದು ವಾತಾವರಣ ಕಲ್ಪಿಸುವಂತ ರೀತಿಯಲ್ಲಿ ಅವರಿಗೆ ಗೃಹ ನಿರ್ಮಾಣವನ್ನು ಮಾಡಬೇಕು ಎಂಬ ಒಂದು ಚಿಂತನೆ ಇದೆ. ಅದಕ್ಕೆ ನಾನು ಹೇಳಿದ್ರೆ ಡೇರೆ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿ. ಎಸ್ ಸರ್, ಮತ್ತೆ ಮುಂದೆ ಮಾತನಾಡಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬಹಳ ಮುಖ್ಯವಾಗಿ ರವೀಂದ್ರ ಶೆಟ್ಟರು ಅಲೆಮಾರಿ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಅದರ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಇದು ಲಾಕ್ಡೌನ್ ಸಂದರ್ಭದಲ್ಲಿ ಬಹಳ ದೊಡ್ಡ ಸಮಸ್ಯೆಗೆ ಮತ್ತು ನಮಗೆ ಬೀದಿಗಳಲ್ಲಿ ಸಿಕ್ಕುವಂತ ಜನಾಂಗ ಇವ್ರಿಗೋಸ್ಕರ ಸರ್ಕಾರ ಏನ್ ಮಾಡ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರು ಬಹಳ ಸೂಕ್ತವಾದಂಥ ವ್ಯಕ್ತಿ, ಸೂಕ್ತವಾದಂಥ ಸಂದರ್ಭದಲ್ಲಿ ಅವ್ರು ನಮಗೆ ಸಿಕ್ಕಿದ್ದಾರೆ. ಮುಂದುವರೆದಿದೆ ಮಾತುಕತೆ. ಜನತಾ ಕರ್ಫ್ಯೂ ಅಥವಾ ಲಾಕ್ಡೌನ್ ಸಂದರ್ಭದಲ್ಲಿ ಈ ಅಲೆಮಾರಿ ಜನಗಳನ್ನು ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಕಾಡ್ತದೆ. ಬಹುಶಃ ಒಂದಷ್ಟು ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಹೋಗಿ ರಾತ್ರಿ ಅಥವಾ ಮಧ್ಯಾಹ್ನದ ಸಂದರ್ಭದಲ್ಲಿ ಅನ್ನಗಳನ್ನು ಕೊಡೋದು ಅಥವಾ ಈ ಪ್ಯಾಕೇಜ್ಗಳನ್ನು ಕೊಡುವಂಥದ್ದೇನಿದೆ ಅಂಥ ಜನಕ್ಕೆ ಅದು ಮುಟ್ಟುತ್ತದೆ ಅಂತ ಅನ್ನುವಂಥದ್ದು. ಆದರೆ ಅವರ ಪರಿಸ್ಥಿತಿಗಳೇನಂತ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಒಂದು ನಿಗಮ ಮಾಡಿರುವಂಥದ್ದು ಬಹಳ ಪ್ರಪ್ರಥಮ ಇದು ದಾಖಲೆ
ಕೂಡ ಅದಕ್ಕೆ ಅಧ್ಯಕ್ಷರಾಗಿರುವುದು ಕೂಡ ನಮ್ಮ ಜಿಲ್ಲೆಯವರು, ಕರಾವಳಿ ಜಿಲ್ಲೆಯವರು, ರವೀಂದ್ರ ಶೆಟ್ಟಿ ಉಳಿದೊಟ್ಟೆ ಅವರು. ರವೀಂದ್ರ ಶೆಟ್ಟಿ ಅಂದರೆ ಇಲ್ಲಿ ಆಗ ಒಬ್ಬರು ಕರೆ ಮಾಡಿದರು, ಅವರ ಅಭಿಮಾನವನ್ನು ಬಹಳ ತೋರಿಸಿದರು ಅವರು. ನನಗೆ ಅದು ಆಶ್ಚರ್ಯ. ಅಂದರೆ ಬೇರೆ ಬೇರೆ ನಿಗಮಗಳಾಗ್ತದೆ, ಸರ್ವೇ ಸಾಮಾನ್ಯ ನಿಗಮ, ಅದಕ್ಕೊಬ್ಬ ಅಧ್ಯಕ್ಷನಾಗಿರ್ತಾನೆ. ಆದರೆ ಅಂಥ ಒಂದು ಅಭಿಮಾನ ಇಟ್ಕೊಳ್ಳಿಕ್ಕೆ ಅದರ ಕಾರಣಗಳೇನು? ಬಹುಶಃ ನೀವು ತಾವು ಹುಬ್ಬಳ್ಳಿಗೆ ಹೋದಾಗ ಅವ್ರು ಯಾವ ರೀತಿ ಅದನ್ನ ತೋರಿಸಿದ್ರು ಅವರು? ಏನಂತ ಹೇಳಿದ್ರೆ, ಈ ಅಧ್ಯಕ್ಷ ಅಂದ್ರೆ ಅಲೆಮಾರಿಗಳಿಗೆ ಯಾವ ರೀತಿ ಬಹಳ ಸಂಘಟನೆ ಇದೆ. ಅಲೆಮಾರಿಗಳದ್ದು ರಾಜ್ಯ ಸಂಘಟನೆ ಇದೆ, ಜಿಲ್ಲಾ ಸಂಘಟನೆ ಇದೆ, ಬಹಳಷ್ಟು ಪ್ರಮುಖರಿದ್ದಾರೆ ಅದರಲ್ಲಿ. ಪ್ರತಿ ಸಮುದಾಯದಲ್ಲಿ ಸಂಘಟನೆ ಇದೆ. ಈಗ ನಮ್ಮ ನಿಗಮ ಆದ ನಂತರ ನಾನು ನೋಡ್ತಾ ಇದ್ದೇನೆ, ಅಲ್ಲಲ್ಲಿ ಸಂಘಟನೆ ಆಗ್ತಾ ಇದೆ. ಬಹಳ ಖುಷಿ. ನಾನು ಯಾವತ್ತೂ ಹೇಳಲಿಕ್ಕಿದೆ, 46 ಸಮುದಾಯದರು ಕೂಡ ಬಹಳ ಬಲಿಷ್ಠರಾಗಿ ನೀವು ಸಂಘಟನೆಯನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿದಾಗ ನಮಗೆ ಸರ್ಕಾರದಲ್ಲಿ ನಮಗೆ ಏನು ಸವಲತ್ತುಗಳನ್ನು ಸಿಗ್ಬೋದು, ಅದನ್ನು ಪಡೆಯಬಹುದು. ಸಂಘಟನೆ ಅಗತ್ಯ ಅಂತ ಹೇಳಿದ್ದೇನೆ. ಆ ನಿಟ್ಟಿನಲ್ಲಿ ಕೂಡ ಕೆಲಸವೂ ಆಗ್ತಾ ಇದೆ. ಹುಬ್ಬಳ್ಳಿಯವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನನ್ನನ್ನು ಅವರು ಹುಡುಕಿಕೊಂಡು ಮಂಗಳೂರಿಗೆ ಬಂದಿದ್ದಾರೆ, 2 ಕಾರ್ ಮಾಡಿಕೊಂಡು. ಅಧ್ಯಕ್ಷ ಅಂತ ಆದ ತಕ್ಷಣ ನನಗೆ ಅಭಿನಂದನೆ ಮಾಡಲಿಕ್ಕೆ ಆ ರೀತಿ ಒಂದು ರೀತಿ ಅಂದ್ರೆ ಒಂದು ರೀತಿಯ ಒಂದು ಏನೋ ಒಂದು ಅವರ ಮನಸ್ಸಿನಲ್ಲಿ ಒಂದು ನಮ್ಮ ಜನಾಂಗಕ್ಕೆ ಒಂದು ಅಭಿವೃದ್ಧಿ ನಿಗಮಕ್ಕೆ ಒಂದು ಅಧ್ಯಕ್ಷರು ಬಂದಿದ್ದಾರೆ, ಇವರಿಂದ ಒಳ್ಳೆ ಕೆಲಸ ಆಗಬಹುದು. ಯಾವುದೇ ರೀತಿಯ ನಿಗಮಗಳು ಇಲ್ಲ, ಇಲಾಖೆಗಳು ಇಲ್ಲ, ಅವರಿಗೆ ಸಂಬಂಧಪಟ್ಟ ಹೇಳ್ಕೊಳ್ಳುವಂತ ವ್ಯಕ್ತಿ ಇಲ್ಲ ಅಂತ ಅಧಿಕಾರಿಗಳು ನಡೆಸ್ತಿದ್ರು. ನಿಗಮ 2019-20 ಆದ್ರೂ ಅಧಿಕಾರಿಗಳು ಅದನ್ನ ಒಳ್ಳೆ ರೀತಿ ನಡೆಸ್ತಿದ್ರು. ನಿಗಮ ಮಾಡಿ ಅದಕ್ಕೆ ಪ್ರಥಮ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದ್ರು. ಇವಾಗ ನಾನು ಮತ್ತೊಂದು ಯಾವುದು ಹೇಳೋದು ಅಂತ ಹೇಳಿದ್ರೆ, ಈ ಅಲೆಮಾರಿಗಳಿಗೆ ನನ್ನ ಮೊದಲನೇ ಆದ್ಯತೆ ಏನು ಅಂತ ಹೇಳಿದ್ರೆ, ಇವರನ್ನ ಮುಖ್ಯವಾಹಿನಿಗೆ ತರುವಂಥದ್ದು. ನಾನೀಗ ಜಿಲ್ಲೆ ಪ್ರವಾಸ ಮಾಡುವಾಗ ನೋಡಿ, ಅವರಲ್ಲಿ ಸಾಹಿತ್ಯ ಅಭಿಮಾನಿಗಳಿದ್ದಾರೆ, ಆ ಸಾಹಿತ್ಯ ಕಲೆ ಇರತಕ್ಕಂಥ ಬಹಳಷ್ಟು ಜನರಿದ್ದಾರೆ. ನಾನು ದಾವಣಗೆರೆ ಜಿಲ್ಲೆಗೆ ಇದು ಚಿತ್ರದುರ್ಗಕ್ಕೆ ಒಂದು ಕಡೆ ಹೋದಾಗ ರವೀಂದ್ರ ಶೆಟ್ಟಿ ಮತ್ತೊಬ್ಬರು ಕರೆಯಲಿದ್ದಾರೆ, ಸಂಪತ್ ಶೆಟ್ಟಿ ಅವರು. ಎಲ್ಲಿಂದ ಸಂಪತ್ ಶೆಟ್ರೆ? ಸಂಪತ್ ಶೆಟ್ರೆ ನಮಸ್ಕಾರ. ನಮಸ್ಕಾರ ಸರ್, ನಾವು ಹಾಸನ ಜಿಲ್ಲೆ ಚಂದ್ರಾಪುರದಿಂದ ಮಾತಾಡ್ತಿರೋದು. ಹಾಸನದಿಂದ? ಹಾಸನ ಜಿಲ್ಲೆ. ನಮ್ಮ ಹೆಸರು ಸರ್? ಹಲೋ, ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಮಂಜುನಾಥ್ ಅವರಾ? ಹೇಳಿ ಮಂಜುನಾಥ್ ಅವರೇ, ಹೇಳಿ. ರವೀಂದ್ರ ಶೆಟ್ಟಿ ಇದ್ದಾರೆ, ಮಾತಾಡಿ. ಕೊಡಿ ಸರ್, ಕೊಡಿ. ಮಾತಾಡಿ ಹೇಳಿ ಮಂಜುನಾಥ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಮಂಜುನಾಥ್ ಅವರೇ, ಹೇಳಿ. ಸರ್ ಏನಿಲ್ಲ ಸರ್, ಈ ಕೊರೋನಾ ಬಂದ ತೊಟ್ಟಿಂದ ನಮ್ಗೆ ಹೇಳಿ ಇವತ್ತು ನೀವು ಎಲ್ಲ ಈಗ ಗುಡಿಸಲು ನಿರ್ಮೂಲನ ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಗೆಲ್ಲ ಆಶ್ವಾಸನೆ ಕೊಟ್ಟು ಎಲ್ಲಾ ಕಡೆ ಪೇಪರ್ ಎಲ್ಲ ನೋಡಿದ್ವು. ಹೇಳಿನ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ನಾವು ನಿಮ್ಗೆ ಗೊತ್ತು, ನಾವು ಅಲೆಮಾರಿ ಜನಗಳು ನಾವೆಲ್ಲ ಆ ಕಡೆ ಈ ಕಡೆ ಭಿಕ್ಷೆ ಅಲ್ಲಿ ಮಾಡ್ಕೊಂಡು ಹೆಂಗೋ ಜೀವನ ತಗೊಂಡು ಹೋಯ್ತಾ ಇತ್ತು. ಹೌದನ್ನ ಹೇಳಿ. ಇವತ್ತು ಏನಾಗಿದೆ ಅಂದ್ರೆ, ಮನೆ ಹೋದ್ರೆ ಭಿಕ್ಷೆ ಹಾಕದಲ್ಲಿ ಬಾಗಿಲ್ಗೂ ಸೇರಿಸ್ತಾ ಇಲ್ಲ ನಮ್ಮನ್ನ. ಹೌದು ಹೇಳಿ. ಹಂಗಾಗಿ ಇವತ್ತು ಹೆಂಗಾಗಿದೆ ಅಂದ್ರೆ, ಇಲ್ಲಿ ನೋಡಿದ್ರೆ ಸೊಸೈಟಿಯಿಂದ 2 ಕೆಜಿ ಅಕ್ಕಿ ಕೊಡ್ತಾರೆ, ಜೀವನ ಸಾಕಕ್ ಆಗ್ತಾ ಇಲ್ಲ. ಅಲ್ಲಿ ಹೋಗಿ ಭಿಕ್ಷೆ ಮಾಡ್ಕೊಂಡಾರ ತಿನ್ನಮ್ಮ ಅಂತಂದ್ರೆ ಬಾಗಿಲ್ಗೆ ಹೋದ್ರೆ ಅಕ್ಕಿ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೀವನವನ್ನ ಸಾಕ್ತಾ ಇದ್ದೀವಿ. ಕೂಲಿನ ಅಲ್ಲಿಗೆ ಹೋಗಮ್ಮ ಅಂದ್ರೆ ಕೂಲಿಗೂ ಹೊರಗಡೆ ಹೋಗಕ್ಕೆ ಒಂದು ಇದಿಲ್ಲ, ಎಲ್ಲ ಇದಾಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಏನಾದ್ರೂ ನಮ್ಮ ಅಲೆಮಾರಿ ಇದಕ್ಕೆ ಏನಾರು ನಿಮ್ ಇದರಿಂದ ಏನಾರು ಒಂದು ತಿನ್ನ ಮಾಡ್ಕೊಡ್ತೀರಾ ಏನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ನಾವು. ಆಯ್ತಾ, ನೋಡೋಣ. ಆಯ್ತು, ಓಕೆ, ಧನ್ಯವಾದಗಳು. ಬಹುಶಃ ಹಾಸನದಿಂದ. ಹೌದು. ಯಾರೋ ಒಬ್ರು ಅಲೆಮಾರಿ ಜನಾಂಗಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು. ಅವರ ಹೇಳಿಕೆ ಸರಿ ಇದೆ. ನಾನು ಮುಂದಿನ ದಿನಗಳಲ್ಲಿ ನಿಗಮ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಮಾಡುವಂತ ಪ್ರಯತ್ನವನ್ನು ನಾನು ಪ್ರಾಮಾಣಿಕ ಪ್ರಯತ್ನ. ತಾವು ಹಾಸನಕ್ಕೆ ಹೋಗಿದ್ರಾ? ಹಾಸನಕ್ಕೆ ಇನ್ನು ಹೋಗ್ಬೇಕಷ್ಟೇ. ಹಾಸನ ಜಿಲ್ಲೆಗೆ ನಾನು ಇನ್ನು ಹೋಗ್ಬೇಕಷ್ಟೇ. ಬಹುಶಃ ತಾವು ಹೇಳ್ಬಹುದಾಗಿತ್ತು. ಹಾಸನ ಜಿಲ್ಲೆ ಅಂದ್ರೆ ಅವರು ಸಾಮಾನ್ಯವಾಗಿ ಎಲ್ಲ ಮಾಧ್ಯಮದಲ್ಲಿ, ನಾನು ಪ್ರತಿ ಜಿಲ್ಲೆಗೆ ಹೋದಾಗ ಮಾಧ್ಯಮದಲ್ಲಿ ಬಹಳಷ್ಟು ನನಗೆ ಇದು ಕೊಟ್ಟಿದ್ದಾರೆ. ಬಹಳ ಪ್ರೀತಿಯಿಂದ ನಾನು ಹೇಳಿದಂತ ಎಲ್ಲ ಹೇಳಿಕೆಯನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಾಧ್ಯಮದಲ್ಲಿ ಬಂದಿದೆ. ಅದನ್ನು ನೋಡಿ ಅವರು ಮಾತನಾಡಿದ್ದಾರೆ. ಎಸ್. ಅದೇ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಈಗೆಲ್ಲ ಹೋದಾಗ ಅಲ್ಲಿ ಜನ ಹೊಸದಾಗಿ ಅಂದ್ರೆ ನಮಗೆ ನಮ್ಮದೇ ಒಂದು ಬಲ ಬಂದಿದೆ ಅನ್ನುವಂಥ ರೀತಿಯಲ್ಲಿ ಅವರು ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ. ತಾವು ಹೇಳಿದ್ರಿ ಡೇರೆ ಮುಕ್ತ ಮಾಡ್ತೇನೆ ಅಂತ ಹೇಳಿ. ಆದರೆ ಡೇರೆ ಮುಕ್ತ ಮಾಡುವ ಹಿನ್ನೆಲೆ ಇದೀಗ ನೋಡೋಣ, ಲಾಕ್ಡೌನು ಅಥವಾ ಜನತಾ ಕರ್ಫ್ಯೂ ಬಂದ ಸಂದರ್ಭದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ, ಒಂದೆಡೆಯಲ್ಲಿ ಅವರು ಬೀದಿಯಲ್ಲಿ ಕೂತು ಮಾರಾಟ ಮಾಡೋದು, ಸೊ ಇಂಥದೇ ಅವರ ವೃತ್ತಿಗಳು. ಸೊ ಅದು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಹೇಗಿದೆ ಅಂತ ಅನ್ನುವಂಥದ್ದು. ಆದರೆ ಈ ಕರೆಗೆ ಮತ್ತೊಮ್ಮೆ ನೀವು ಉತ್ತರಿಸಿ. ಇಲ್ಲಿ ಮತ್ತೊಬ್ಬರು ಉಮೇಶ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಉಮೇಶ್ ಅವರೇ, ಎಲ್ಲಿಂದ? ಸರ್, ಕೊಪ್ಪಳ ಡಿಸ್ಟಿಕ್, ಕುಷ್ಟಗಿ ತಾಲೂಕಿಂದ. ಕೊಪ್ಪಳದಿಂದ ಸರ್ ಹೋಗಿದ್ರೆ? ಕೊಪ್ಪಳಕ್ಕೆ ಬಂದಿದ್ದಂತೆ ರವೀಂದ್ರ ಶೆಟ್ಟಿ, ಮಾತಾಡಿ. ಹೌದೌದು, ಅಧ್ಯಕ್ಷರು ಬಂದು ಹೋಗಿದ್ದಾರೆ. ಪ್ರತಿ ಕೊಪ್ಪಳ ಜಿಲ್ಲೆಯಲ್ಲಿ 3 ದಿನ ಪ್ರವಾಸ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಕುಗ್ರಾಮಗಳಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಅವರು. ಹೇಳಿ. ನಾವು ನಮಸ್ತೆ ರವೀಂದ್ರ ಶೆಟ್ಟಿ ಜಿ. ನಮಸ್ತೆ, ಉಮೇಶ್ ಯಾದವ್ ಮಾತಾಡ್ತಾರೆ. ಹೇಳಿ. ಗೊತ್ತಾಯ್ತು. ಹೇಳಿ.
ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಹೇಳಣ್ಣ ನೀವ್ ಹೇಗಿದ್ದೀರಿ? ಅಣ್ಣ ನಾನು ಚೆನ್ನಾಗಿದ್ದೀನಿ. ಹೇಳಿ. ನಾನು ಕಂಡ ಹಾಗೆ ನಮ್ಮ ಭಾಗಕ್ಕೆ ನಾನು ಕಂಡಿರ್ತಕ್ಕಂಥ ಒಬ್ಬ ಸರಳ ಜೀವಿ ಅಂದ್ರೆ ರವೀಂದ್ರ ಶೆಟ್ಟಿ ಅವರು ಒಬ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ನಾವು ನಮ್ಮದೇ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋದ್ರು ಕೂಡ ಎಷ್ಟೇ ಬಿಸಿಲಿರ್ಲಿ ನಮ್ಮ ಭಾಗದಲ್ಲಿ ಅವರು ನಿಮ್ಮ ಭಾಗಕ್ಕೂ ಈ ಕಡೆ ಉತ್ತರ ಕರ್ನಾಟಕಕ್ಕೂ ತುಂಬಾ ಬಿಸಿಲು ಆದ್ರೂ ಕೂಡ ಅವರು ನಮ್ಗೆ ನಮ್ಮ ಜನ ನಮ್ಮೂರಿಗೆ ಬರ್ಬೇಕು ಅಂದ್ರೂ ಕೂಡ ಅವರು ನಮ್ಗೆ ಬೇಜಾರಾದ್ರೂ ಕೂಡ ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ಅಣ್ಣ ಇಲ್ಲೊಂದು ಯಾವ್ದೋ ಊರಿಂದ ಫೋನ್ ಮಾಡಿದ್ರು, ಈ ತರ ರೆಸ್ಪಾನ್ಸ್ ಮಾಡಿದ್ರು. ಪ್ರತಿ ಒಂದು ಕುಗ್ರಾಮಕ್ಕೂ ಒಂದೊಂದ್ ಕಡೆಗೆ ಗಾಡಿನೇ ಹೋಗ್ತಿರ್ಲಿಲ್ಲ. ನಮ್ ಕಾರ್ ಬಿಟ್ಟು ಅರ್ಧ ಕಿಲೋಮೀಟರ್ ಎಲ್ಲ ನಡ್ಕೊಂಡು ಹೋದ್ವಿ. ಸ್ವತಃ ಹೋಗಿ ಅವರೆಲ್ಲ ಸಮಸ್ಯೆಗಳನ್ನ ಆಲಿಸಿ ಅಲ್ಲೇ ಸ್ಪಾಟ್ ಅಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಕೆಲವೊಂದು ಕಡೆಗೆ ನಮ್ಗೆ ಒಂದೇನು ಆಶಾಭಾವನೆ ಹುಟ್ಟಿದೆ ಅಂದ್ರೆ ರವೀಂದ್ರ ಶೆಟ್ಟಿಜಿಯವರು ಅಂತವರಿಗೆ ಈ ನಿಗಮವನ್ನ ಕೊಟ್ಟ ಮೇಲೆ ಈ ನಿಗಮಕ್ಕೆ ಒಂದು ಒಳ್ಳೆ ಹೆಸರು ಬಂದಿದೆ. ಮತ್ತೆ ಎಲ್ಲರೂ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಸಿಗ್ತಾರೆ ಅಂತಕ್ಕಂಥ ಭರವಸೆ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಅವರು ಇನ್ನೂ ಈ ಪೂರ್ಣಾವಧಿ 3 ವರ್ಷಗಳ ಕಾಲ ಪೂರ್ಣಾವಧಿಯ ಅಧ್ಯಕ್ಷ ಆಗಿರ್ಲಿ. ಅವ್ರ ಕಡೆಯಿಂದ ಎಲ್ಲ ನಾವು ಮೊನ್ನೆ ಒಂದು ಗದ್ದೆ ರಟ್ಟಿ ಅಂತ ಹೇಳಿ ಒಂದು ಕುಗ್ರಾಮಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಅಲ್ಲಿ ವಾಸವಾಗಿದ್ದಾರೆ 100 ವರ್ಷಗಳಿಂದ. ಮುಂಚೆ ಅರಣ್ಯ ಇತ್ತು, ಈಗ ಸಂರಕ್ಷಿತ ಅರಣ್ಯ ಆಗಿದೆ. ಅದನ್ನ ಅಲ್ಲಿ ಡಿಸಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ, ತಾಲೂಕು ತಹಶೀಲ್ದಾರ್ ಜೊತೆ ಮಾತಾಡಿದ್ದಾರೆ. ಇದನ್ನ ಸಾಧ್ಯವಾದ್ರೆ ಇದನ್ನ ಪರಿವರ್ತನೆ ಮಾಡಿ ಅಲ್ಲಿರ್ತಕ್ಕಂಥ ವಾಸಿಸ್ತಕ್ಕಂಥ ಜನರಿಗೆ ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ. ಅದನ್ನ ಅವ್ರು ಮಾಡ್ತಾರೆ ಅಂತಕ್ಕಂಥ ನನಗೆ ಭರವಸೆ ಇದೆ. ಹಾಗಾಗಿ ಶೀಘ್ರದಲ್ಲಿ ಅನ್ನೋರು ಅದನ್ನೊಂದು ದಯವಿಟ್ಟು ಅದನ್ನ ಮರೀದೆ ಮಾಡಿಕೊಳ್ಳಿ ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಆಯ್ತಣ್ಣ. ನಮಸ್ಕಾರ. ಎಸ್ ಸರ್, ಉಮೇಶ್ ಯಾದವ್ ಧನ್ಯವಾದಗಳು ಸರ್. ಕೊಪ್ಪಳದಿಂದ ಉಮೇಶ್ ಯಾದವ್ ಅವರು ಮಾತಾಡಿದ್ರು. ಇಲ್ಲಿ ಶ್ರುತಿ ಎಸ್ ಅನ್ನೋರು ಯೂಟ್ಯೂಬ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಒಂದು ಮಾತನ್ನ, ಲಾಕ್ಡೌನ್ ಮುಗಿಯುವ ಹೊತ್ತಿಗೆ ಎಲ್ಲರೂ ಅಲೆಮಾರಿಗಳೇ ಆಗ್ತೇವೆ ಏನು ಅಂತ. ಹಾಗಾಗದೆ ಇರ್ಲಿ, ಎಲ್ಲರೂ ನಾವು ಆಸೆ ಇಟ್ಕೊಂಡಿದ್ದೇವೆ. ಹಾಗಾಗದೆ ಇರ್ಲಿ, ಹೆಚ್ಚು ದಿನ ಹೋಗ್ಲಿಕ್ಕಿಲ್ಲ. ಇದು ಜಾಗ್ರತೆ ವಹಿಸೋಣ. ಮುಂದೆ ಮತ್ತೆ ಒಂದು ಶುಭ ದಿನಗಳು ನಮಗೆ ಬರಬಹುದು ಅಂತ ಅನ್ನೋದು. ಅಲೆಮಾರಿ ಜನಾಂಗದವರಿಗೆ ಒಂದು ಒಳ್ಳೇದಾಗಬೇಕು ಅಂತ ಒಂದು ನಿಗಮ ಆಗಿದೆ. ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಹುಶಃ ಮತ್ತೊಬ್ರು ಕರೆಯಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಅಭಿಮಾನಿ ಸರ್. ಹೆಸರು ಹೇಳಿ. ಸಂಪತ್ ಶೆಟ್ರೆ ನಮಸ್ಕಾರ. ಮಾತಾಡಿ ಸಂಪತ್ ಶೆಟ್ರೆ. ರವಿ ಶೆಟ್ಟಿ. ರವೀಂದ್ರ, ನಾನು ಒಂದು ಮಸ್ತ್ ಖುಷಿ ಆಗಿದೆ. ಧನ್ಯವಾದ ಸಂಪತ್ತಣ್ಣ. ದಾದಪಂಡ ಯಾರನ್ನ ಬಗ್ಗೆ ರಡ್ಡು ಪಾತ್ರ ಪರೋಡೆ ಹಾಕೊಂಡು ಇನ್ನಿತ ದಿನೊಟ್ಟು ರಾಜಕಾರಣಿ ಪಂಡ ಅಗಲು ಪೋಸ್ಟ್ಗೋಸ್ಕರ ಕೆಲವು ಎಡ್ಡೆ ಪೋಸ್ಟ್ ಕೆಲವು ಕಾಸು ಮಲ್ಪರ ಪೋಸ್ಟ್ ತನಕ ಬೋರ್ಡು ಬಂದಿನ ಒಂಜಿ ಹಂಬಲೋಡು ಉಪ್ಪುನ ಟೈಮ್ ಒಂದು ಪೋಸ್ಟ್ ಏರ್ಲ ಗೆತ್ತ ರೆಡಿ ಪೋಯರು ಅಂಚಿನ ಪೋಸ್ಟ್ ಪೋದು ಈಸು ಭಂಗ ಬರಂದು ಸತ್ಯ ಬಂದರಿ ಅಂದೆ ದಯಪಂಡ ಅರಣ್ಯ ಪಂಡ ಬೈಡುಪುನಗ ಅರಣ್ಯ ಅಭಿಮಾನ್ಯ ಅದು ಇಷ್ಟ ಆರ್ನ ಕಾರ್ಯವೈಖರಿನ ತೂನಗ ಆರ್ನ ಮಿತ್ತ ತೂನಗ ಮಸ್ತ್ ಖುಷಿ ದಯಪಂಡ ಆರೆಗೆ ಇತ್ತ ದಿನ ಪೋಸ್ಟ್ ಉಂಡತೆ ಅವು ಏರು ಧರ್ಮ ಕೊರಂಡಲ ಗೇತೊಂಡೆ ಅಂಚಿನ ಐಟು ಪಂಡ ಬಂಗನೆ ಅವಿದೆ ಏರ್ಲ ಮಲ್ಪನಿನ ಇಟ್ಲ ಐಟ್ಲ ಪೋದ ಆರೊಂಜಿ ಕೆಲವು ಕನ ಕಟ್ಟದೇರು ಅವು ಕನ ಆಯ್ನಾತ್ ಬಂದಿ ಅಂತಿಲ್ಲ ದೇವಡ ನಟ್ಟೊಂದಿಲ್ಲ ರವಿಯನ್ನ ನಮ್ಮ ಜನಪ್ರತಿನಿಧಿಗಳಿಗೆ ಒಂಜಿಯನ್ನ ಈ ಮೂಲಕ ಏರ್ಲ ಕೇಂದ್ರ ದಾಖಲ ಅಭಿಮಾನಿ ಕೇಂದ್ರ ಒಂಜಿ ಎನ್ನ ಒಂಜಿ ಸಂದೇಶ ಮೋದಿನ ಪುದರ್ ಬಂದು ವಿನ್ನಾಪೇರು ಬಟ್ ಮೋದಿ ಮಲ್ಪುನ ಪ್ರತಿಯೊಂಜಿ ಎಡ್ಡೆ ಕೆಲಸನು ಜನಕಲೆಗೆ ಮುಟ್ಟವಜರ ಅವೇ ಒಂಜಿ ಬೇಜಾದ ವಿಷಯ ರವಿಯನ್ನ ಒಂದು ಎನ್ನತ್ತು ಎನ್ನಂಚಿನ ಮಸ್ತ್ ಮೋದಿನ ಅಭಿಮಾನಿಲೆಗ್ ಇತ್ತೆ ಮೂಲುಪ್ಪಡು ಪರವೂರು ಉಪ್ಪಡು ಏರ್ಲ ಅಗಲಿಗೆ ಒಂಜಿ ಕೊರಗು ಬಂಡವೇ ಖಾಲಿ ಪುದರ್ಗೆ ಆರ್ನ ಪುದರ್ ಓಟು ವಿನ್ ಆಪೇರು ಆಂಡ ಓಟು ವಿನ್ ಆಯ್ತು ಆರು ಮಲ್ಪುನ ಎಡ್ಡೆ ಕೆಲಸವನ್ನು ಜನಕಲೆ ಮುಟ್ಟವಜೇರು ಅವು ಒಂಜಿ ಬಾರಿ ಬೇಜಾರದ ವಿಷಯ. ಈ ರೀತಿ ದಾಲ ಸ್ವಾರ್ಥ ಒಪ್ಪಂದ ಇಂಚಿನ ಪೋಸ್ಟ್ ಮತ್ತೆ ಗೆತ್ತೊಂದು ಏತ್ತು ತೀರೊಂದು ಆತು ಮಲ್ತೊಂದಿಲ್ಲ ಅಂಚಿನೇ ಮಸ್ತ್ ಉಲ್ಲಿ ದಾಲ ಸ್ವಾರ್ಥ ಬಂದ ಎಂಕ ಅವು ಪೋಸ್ಟ್ ಸಿಕ್ಕೋಡು ಅವು ಚಿಕ್ಕ ಜೀಡೆಲ್ಲ ಬೇಜಾರು ಮಲ್ಪಂದೆ ಮಸ್ತ್ ಬೇಲೆ ಬಲ್ಪನ ಉಳ್ಳೆ ಅಂಚಿನಾಗಲೇ ಉಂಡತೆ ಅವು ಸ್ಥಾನ ಸಿಕ್ಕೋಡು ಅದಾಗ ಮಾತ್ರ ನಮ್ಮ ಕರ್ನಾಟಕ ಹೆಗ್ಗಾಪುಳು ಪಂಪಿನ ಒಂಜೇನ ಅನಿಸಿಕೆ. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು ಸರ್. ಅದೇ ಹೇಳ್ತಾ ಇದ್ದೀರಿ, ಅಂದರೆ ಬಹಳ ಮುಖ್ಯವಾಗಿ ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈಗ ಹೊಸ ರೀತಿಯಾದಂಥ ಬಜೆಟ್ಗಳನ್ನು ಮಾಡಬೇಕಾಗಿದೆ ಅಂತ ಅನಿಸ್ಲಿಲ್ವಾ? ಅಂದರೆ ಆಲ್ರೆಡಿ ಇದ್ದಂಥ ನಿಗಮಗಳಿಗೆ ಗೊತ್ತಿದೆ
ಏನು ಮಾಡಬೇಕಾಗಿದೆ, ಏನು ಕಾರ್ಯಕ್ರಮಗಳು ಅಂತ. ಇಲ್ಲಿ ಬಹುಶಃ ಅವರು ಹೇಳಿರುವ ಹಾಗೆ ಉಳಿದ ನಿಗಮಗಳನ್ನಾದರೂ ನನಗೆ ಬೇಕು ಅಂತ ಕೇಳೋರು, ಇದು ಯಾರಿಗೂ ಬೇಡದಂತ ನಿಗಮವನ್ನ ನೀವು ವಹಿಸ್ಕೊಂಡಿದ್ದೀರ. ಯಾರಿಗೂ ಬೇಡ ಅಂತ ಅಲ್ಲ, ನನ್ನ ಮನಸ್ಸಿನಲ್ಲಿ ಇದು ಬಹಳ ಒಂದು ಅಗತ್ಯವಾದ ಒಂದು ನಿಗಮ. ಈ ಒಂದು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ವಂಚಿತರಾಗಿದ್ದವರಿಗೆ ಒಂದು ಧ್ವನಿಯಾಗಿ ಅವರ ಇಡೀ ಒಂದು ಕಷ್ಟ ಸುಖದಲ್ಲಿ ಭಾಗವಹಿಸಿ ಅವರನ್ನು ಮುಖ್ಯವಾಹಿನಿಗೆ ತರುವಂತ ಕೆಲಸ ಇದೆ ಅಲ್ಲ, ಇದು ನಿಜವಾಗಿ ಆಗ್ಬೇಕಾದ್ದು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಬರತಕ್ಕಂಥ ದಿನಗಳಲ್ಲಿ ಈಗ ನಾವು ಕೊರೋನಾದ ಏನು ಇದೆ, ಯಾವುದಕ್ಕೊಂದು ಅಂತ್ಯ ಅಂತ ಇದೆ. ದೇವರ ದಯದಿಂದ ನಾನು ದಿವಸಗಳು ನಾನು ಹೇಳಿಕೊಂಡು ಸಭೆ ಸಮಾರಂಭಗಳಲ್ಲಿ ನಾವು ನಮ್ಮಂತ ದೇವರಲ್ಲಿ, ಈ ತುಳುನಾಡಿನಲ್ಲಿ ಬಹಳ ಕಾರಣಿಕದ ದೇವರಲ್ಲಿ ಎಲ್ಲ ಪ್ರಾರ್ಥನೆ ಮಾಡುವುದರಿಂದ ಆದಷ್ಟು ಬೇಗ ಈ ಕೊರೋನಾದಿಂದ ಒಂದು ಮುಕ್ತಿಯನ್ನು ನಮಗೆ ಕೊಡಿ. ಬಹಳಷ್ಟು ಕೆಲಸಗಳು ನಮಗೆ ಮಾಡ್ಲಿಕ್ಕಿದೆ. ಆ ಕೆಲಸಗಳನ್ನ ಮಾಡಬೇಕು ಅಂತಂದ್ರೆ ಕೊರೋನಾ ಎಂಬ ಒಂದು ಮಹಾಮಾರಿ ತೊಲಗಬೇಕಾಗಿದೆ. ನಾವು ದೇವರಲ್ಲಿ ಪ್ರಾರ್ಥನೆ ಬಹಳಷ್ಟು ಅಗತ್ಯ ಇದೆ. ಕೇವಲ ದೇವರ ಪ್ರಾರ್ಥನೆಯನ್ನ ನಾವು ಮಾಡ್ತೇವೆ, ಅದರ ಜೊತೆಗೆ ನಾವು ಜಾಗೃತಿಯಲ್ಲಿ ಕೂಡ ಇರಬೇಕಾಗಿದೆ. ಇವತ್ತು ಸರ್ಕಾರ ಲಾಕ್ಡೌನ್ ಆಗಿದೆ, ಎಲ್ಲೂ ಹೋಗುವಂತಿಲ್ಲ. ಜನ ಬಹಳ ಕಷ್ಟವನ್ನು ಎದುರಿಸುವಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಈ ಕೊರೋನಾದ ಸಂದರ್ಭದಲ್ಲಿ ಜನರಿಗೆ ನಮ್ಮ ದೇಹಾರೋಗ್ಯವನ್ನ ಕಾಪಾಡಿಕೊಂಡು ಇತರರಿಗೂ ಕೂಡ ಮಾಹಿತಿಯನ್ನ ಕೊಡುವುದರ ಮೂಲಕ, ಬಹಳ ಮುಖ್ಯವಾಗಿ ಮಾಸ್ಕ್ ಅನ್ನ ಧರಿಸುವಂತದ್ದು, ಸಾಮಾಜಿಕ ಕಾಯ್ದುಕೊಳ್ಳುವಂಥದ್ದು, ಪ್ರತಿನಿತ್ಯ ಬಿಸಿ ನೀರನ್ನು ಉಪಯೋಗಿಸುವಂಥದ್ದು, ನಾವು ಸೇವಿಸುವಂಥ ಆಹಾರವನ್ನು ಕೂಡ ಬಿಸಿಯಾದ ಪದಾರ್ಥಗಳನ್ನೇ ಸೇವಿಸುವಂಥದ್ದು, ರೋಗ ನಿರೋಧಕ ಶಕ್ತಿ ಒಲ್ಲತಕ್ಕಂಥ ಆಹಾರಗಳನ್ನೇ ಹೆಚ್ಚಾಗಿ ಸೇವಿಸುವಂಥದ್ದು. ಆ ಮೂಲಕ ಮಾಡಿದ ಖಂಡಿತವಾಗಿಯೂ ಈ ಕೊರೋನಾಕ್ಕೆ ನಾವು ಅಂತ್ಯವನ್ನು ಆಡಬಹುದು. ಇವತ್ತು ಸರ್ಕಾರ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದೆ, ನೀವು ನೋಡಿರ್ಬೋದು. ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೇನೆ. 2 ಬಾರಿ ಅವರಿಗೆ ಕೊರೋನಾ ಬಂತು. ಪ್ರಥಮ ಬಾರಿ ಕೊರೋನಾ ಬಂತು, ನಂತರ ಕೊರೋನಾ ಬಂತು. ಅದರ ನಾವೊಂದು ಹೋರಾಟ ಮಾಡಿ ಅದರಲ್ಲಿ ಅವರು ಗೆದ್ದು ಬಂದು ಈಗ ಆಡಳಿತವನ್ನು ನಡೆಸುವಂತ ರೀತಿ ಇದೆಯಲ್ಲ, ನಿನ್ನೆ ನಾನು ನೋಡ್ತಾ ಇದ್ದೇನೆ. ಇವತ್ತು ಕೂಡ ಅಲ್ಲಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮೈಸೂರಿನಿಂದ ಮಂಜುನಾಥ್ ಅವರಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ಕಾರ, ಹೇಳಿ, ಮಾತಾಡಿ. ರವೀಂದ್ರ ಶೆಟ್ಟಿ ಇದ್ದಾರೆ. ಅದೇ ಸರ್, ರವೀಂದ್ರ ಶೆಟ್ರು, ಯಾಚೇಗೌಡನಹಳ್ಳಿ, ಮೈಸೂರು ತಾಲೂಕು. ಹೇಳಿನ ಮಂಜುನಾಥ್ ಅಂತ ಹೇಳಿ ಸರ್. ನಮ್ಮ ಯಾಚೇಗೌಡನಿಗೆ ನೀವು ಅಧ್ಯಕ್ಷರಾಗಿ ಭೇಟಿ ಕೊಟ್ಟಿದ್ರಿ. ಬಂದಿದ್ದೆ. ನಿಜವಾಗ್ಲೂ ನೀವು ಒಂದು ಕರಿಯಮ್ಮ ದೇವಸ್ಥಾನಕ್ಕೆ ನಿಜವಾಗ್ಲೂ ನಡ್ಕೊಂಡು ಪಾದಯಾತ್ರೆ ಬಂದು ಆ ದೇವಸ್ಥಾನ ಪೂಜೆ ಮುಗಿಸಿ ಬಂದಿದ್ದೆ. ಆ ಒಂದು ಗಂಗಾ ಕಲ್ಯಾಣ ಒಂದು ಯೋಜನೆದು ಒಂದು ಇದನ್ನ ಮಾಡಿದ್ರಿ. ಇವತ್ತು ಸರ್ ನೀವು ಒಂದು ಗಂಗಾ ಕಲ್ಯಾಣ ಯೋಜನೆ ಮಾಡಿರೋದ್ರಿಂದ ನಿಜವಾಗ್ಲೂ ನಮ್ಮ ಕುಟುಂಬದವರೆಲ್ಲರೂ ಕೂಡ ಒಂದು ಅನ್ನ ತಿನ್ನುವಂತ ಒಂದು ಸದಾವಕಾಶನ ನೀವು ಮಾಡಿಕೊಟ್ಟಿದ್ದೀರಿ ಸರ್. ಒಂದು ಸಮುದಾಯ ಭವನ ಇತ್ತು ಅಲ್ಲಿ ಯಾಚೇಗೌಡ, ಅರ್ಧ ಕೆಲಸ ಆಗಿ ನಿಂತಿತ್ತು. ಮಾಡಿಸುವ ಮುಂದಕ್ಕೆ ಮಾಡಿಸೋದನ್ನು ಸರಿಯಾಗಿ ಪೂರ್ಣವಾಗಿ ಮಾಡಿಸುವ, ಅದನ್ನು ಕೂಡ ಪೂರ್ಣ ಮಾಡ್ಕೊಡ್ತೀನಿ ಅಂತ ನೀವು ಆಶ್ವಾಸನೆ ಕೊಟ್ಟು ಇವತ್ತು ನಮ್ಮ ಒಂದು ಹಳ್ಳಿಗೆ ಭೇಟಿ ಕೊಟ್ಟು ನಮ್ಮ ಒಂದು ಸಭೆಗೆಲ್ಲಾನು ಭಾಗವಹಿಸಿ ನಿಜವಾಗ್ಲೂ ಪ್ರಥಮವಾಗಿ ಅಧ್ಯಕ್ಷರಾಗಿ ನಿಜವಾಗ್ಲೂ ಇಷ್ಟು ಕೆಲಸ ಮಾಡ್ತದೆ ನೀವು ಒಬ್ಬರೇ ಸರ್. ಇಷ್ಟು ಅಧ್ಯಕ್ಷರಲ್ಲಿ ನಾವು ಸರ್ ನಾವು ಕಂಡಿರೋದು. ಧನ್ಯವಾದ. ನಮ್ಮ ಜವಾಬ್ದಾರಿ ಇದೆ. ನಿಜವಾಗ್ಲೂ ಯಾವ ಅಧ್ಯಕ್ಷರು ಕೂಡ ಇಷ್ಟು ವರ್ಷದಲ್ಲೂ ಕೂಡ ಆ ಒಂದು ಕಾರ್ಯಕ್ರಮನ ಆತರ ನಮ್ಮ ನೇರವಾಗಿ ನಮ್ಮನ್ನ ಭೇಟಿ ಮಾಡಿದವ್ರು ಯಾರು ಇರ್ಲಿಲ್ಲ ಸರ್. ನೀವೇ ಪ್ರಥಮವಾಗಿ ನಮ್ಮ ಹತ್ರ ಬಂದು ನಮ್ಮ ಕಷ್ಟ ಸುಖಗಳನ್ನೆಲ್ಲ ತಿಳ್ಕೊಂಡಿರೋದು ನೀವೇ ಸರ್. ನನ್ನ ಕರ್ತವ್ಯ ಅಲ್ಲದು ಸರ್. ನಿಜವಾಗ್ಲೂ ಆ ಭಾವನೆ ಇರೋದು ನಿಮ್ಮಲ್ಲೇ ಸರ್. ನಾವು ಎಷ್ಟೋ ಅಧ್ಯಕ್ಷರು ಬಂದಿರೋದು ಯಾರು ನೋಡಿಲ್ಲ ಸರ್ ಅದನ್ನ. ನೀವು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ನೀವು ಚೆನ್ನಾಗಿರ್ಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ಸರ್. ಧನ್ಯವಾದ. ಎಸ್ ಮಂಜುನಾಥ್ ಅವರೇ, ಧನ್ಯವಾದಗಳು. ಯಾಚೇಗೌಡನಹಳ್ಳಿ ಅಂತ ಮೈಸೂರಿನಲ್ಲಿ ನಮ್ಮ ನಿಗಮದಲ್ಲಿ ಬಹಳ ಒಳ್ಳೆಯ ಒಂದು ಯೋಜನೆ ಗಂಗಾ ಕಲ್ಯಾಣ ಅಂತ. ಯಾರಿಗೆ 1.5 ಎಕರೆ ತರಿ ಭೂಮಿ, 2 ಎಕರೆ ಕೃಷಿ ಭೂಮಿ ಯಾರಿಗೆ ಇದೆ ಅವರಿಗೆ ಒಂದು ಜಮೀನಿನಲ್ಲಿ ವ್ಯವಸಾಯವನ್ನ ಮಾಡ್ಲಿಕ್ಕೆ ಇರತಕ್ಕಂಥ ನೀರಾವರಿಗೆ ಬೇಕಾದಂತ ಒಂದು ಯೋಜನೆ, ಬೋರ್ವೆಲ್ ಹಾಕಿಸೋದು, ಗಂಗಾ ಕಲ್ಯಾಣ ಅಂತ. ಆ ಒಂದು ಯೋಜನೆಯನ್ನು ನಾವು ಅಲ್ಲಿ ಅಳವಡಿಸಿದ್ವಿ. ಯಾಚೇಗೌಡನಲ್ಲಿ ಬಹಳಷ್ಟು ನೀರಿನ ವ್ಯವಸ್ಥೆಯಾಗಿ ಬಹಳ ಸಮೃದ್ಧವಾಗಿ ಅವರು ಅಲ್ಲಿ ಇದು ಕಳೆದ 2-3-4 ತಿಂಗಳು ನಡೆದಂತ ಘಟನೆ. ಒಳ್ಳೆ ರೀತಿಯಲ್ಲಿ ಅದನ್ನು ಅವರು ಹೇಳಿದ್ದಾರೆ. ಬಹಳಷ್ಟು ಜನ ಸೇರಿ ದೊಡ್ಡ ಸಮಾರಂಭವನ್ನೇ ಮಾಡಿದ್ದಾರೆ ಆ ದಿವಸ, ನಾನು ಹೋದ ದಿವಸ. ಈ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜನಪದರು ಅಥವಾ ಬೇರೆ ಬೇರೆ ವಚನಕಾರರು ಹೇಳಿರುವಂತದ್ದು, ಅಲೆಮಾರಿ ಆದ್ರೆ ಮಾತ್ರ ನೀನು ತಿಳ್ಕೊಳ್ತೀಯ ಅಂತ, ನೀನು ಬುದ್ಧಿವಂತ ಆಗ್ತೀಯ ಅಂತ. ತಿರುಗಾಡಿ ಅಂತಹ ಅನುಭವಗಳು, ಅಂತ ಒಂದು ಜ್ಞಾನಗಳು ಸಿಕ್ಕಿದೆ. ಇದು ಏನಂತ ಹೇಳಿದ್ರೆ, ನಾನು ಜಿಲ್ಲಾ ಪ್ರವಾಸ ಮಾಡಿದ ಉದ್ದೇಶನೇ ಅದೇ ನೋಡಿ. ನಾನು ಅಲೆಮಾರಿ ಜನಾಂಗಕ್ಕೆ ಸೇರಿದವನಲ್ಲ. ನಾನೊಂದು ಆ ಜನಾಂಗದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಕೇವಲ ನಾನು ನಿಗಮದ ಕಚೇರಿಯಲ್ಲಿ ಕೂತು ನೋಡಿ, ನಿಗಮಕ್ಕೆ ಕಚೇರಿ ಇರಲಿಲ್ಲ. ನಾನು ಜವಾಬ್ದಾರಿಯನ್ನು ಸ್ವೀಕಾರ 15 ದಿವಸದಲ್ಲಿ ನಿಗಮಕ್ಕೆ ಒಳ್ಳೆ ಒಂದು ಕಚೇರಿ ಆಗಿದೆ. ಈಗ ಬಂದು ನಮ್ಮ ಅಲೆಮಾರಿ ಜನಾಂಗದವರು ಬಹಳ ಧೈರ್ಯದಿಂದ ನಮ್ಮ ಮನೆಯ ರೀತಿಯಲ್ಲಿ ಬಂದು ನಮಗೆ ಸಮಸ್ಯೆಗಳೇನಿದೆ ಎಲ್ಲವನ್ನು ಕೂಡ ಹೇಳಿಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ ಬಹಳ ಸರ್ಕಾರದ ಮೂಲಕ.
ನಾನು ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸಬೇಕೆಂಬ ಒಂದು ಇಚ್ಛೆ ಕೂಡ ಇದೆ. ಅಷ್ಟೊತ್ತಿಗೆ ಕೊರೋನಾ ಸಮಸ್ಯೆ ಎದುರಾಯಿತು. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಿಗೆ ಬೇರೆಯವರಿಗೆ ಎದುರು ನಾವು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅವ್ರಿಗೇನು ಅಂತ ನಾವು ಕೇಳ್ಬೋದು. ಆದರೆ ಈ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಕ್ಕೆ ಲಾಕ್ಡೌನ್ ಅಂತಲ್ಲ, ಯಾಕಂದ್ರೆ ಈ ಸಂದರ್ಭದಲ್ಲಿ ಇಲ್ದಿದ್ರೂ ಕೂಡ ಸಹಜವಾಗಿ ಒಂದು ಹೊತ್ತೆಲ್ಲೋ ಬೀದಿಯಲ್ಲಿ ಇದ್ದಾಗ ಯಾರಾದರೂ ಈಗ ಅನ್ನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅವರಿಗೆ ಬೇಕಾಗಿರುವಂಥದ್ದು ಇಡೀ ಅವ್ರಿಗೇನು ಈ ಅಲೆಮಾರಿತನವನ್ನು ಆ ಒಂದು ಜೀವನದನ್ನು ನೆಚ್ಚಿಕೊಂಡಿರ್ಬೇಕಂತ ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿಯಿಂದ ಹೊರತರುವುದೇ ಇಡೀ ಲಾಕ್ಡೌನ್ ಇಂದ ಕೂಡ ಮುಕ್ತಗೊಳಿಸುವುದು. ಈಗ ನಾನು ಈಗಾಗಲೇ ಪ್ರಮುಖರಿದ್ದಾರೆ, ಅಲೆಮಾರಿ ಜನಾಂಗದ ಬೇರೆ ಬೇರೆ ಸಂಘಟನೆ ಎಲ್ಲ ಪ್ರಮುಖರಿಗೆ ನಾನು ದೂರವಾಣಿ ಮೂಲಕ ಮಾತಾಡಿದ್ದೇನೆ. ಯಾರ್ಯಾರು ನಮ್ಮ ಜಿಲ್ಲೆಯಲ್ಲಿ ಅಲೆಮಾರಿ ಜನಾಂಗದವರು ಇದ್ದಾರೆ ಅವರ ಕಷ್ಟಕ್ಕೆ ಈ ಸಂದರ್ಭದಲ್ಲಿ, ಈ ಕೊರೋನಾದ ಸಂದರ್ಭದಲ್ಲಿ ಸ್ಪಂದಿಸುವಂತ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಬಹಳಷ್ಟು ಜನರಿಗೆ ನಾನು ದೂರವಾಣಿ ಮೂಲಕ ನಾನು ಮಾತನಾಡಿದ್ದೇನೆ. ಅದಕ್ಕೆ ಬೇಕಾದ ಸಹಕಾರ ನಾನು ವೈಯಕ್ತಿಕವಾಗಿ ನಾನು ನೀಡ್ತೇನೆ ಅಂತಲೂ ಕೂಡ ಹೇಳಿದ್ದೇನೆ. ಆ ಕೆಲಸವೂ ಕೂಡ ನಡೀತಾ ಇದೆ. ನಾನು ಜಿಲ್ಲಾ ಪ್ರವಾಸ ಮಾಡಿದ ವಿಚಾರದಲ್ಲಿ ಕೂಡ ನಾನು ಮಾಡಿದ್ದದಕ್ಕೆ ಅವರ ಜನಜೀವನ, ಅವರ ಮೂಲ ಕಸುಬು, ಅವರ ಸ್ಥಿತಿ, ಅವರ ಜೀವನದ ವ್ಯವಸ್ಥೆ ಯಾವ ರೀತಿ ಇದೆ ಎಂಬುದನ್ನು ತಿಳ್ಕೊಳ್ಬೇಕು ಎಂಬ ದೃಷ್ಟಿನಲ್ಲಿ ನಾನು ಜಿಲ್ಲಾ ಪ್ರವಾಸವನ್ನು ಕೈಗೊಂಡದ್ದು. 13 ಜಿಲ್ಲೆಗಳಿಗೆ ಹೋದಾಗ ಬಹಳ ವಿಚಿತ್ರ ಅನುಭವಗಳು ನನಗೆ ಆಗಿದೆ. ಅಷ್ಟು ಕಷ್ಟಕರವಾಗಿ ಅವರ ಜೀವನ ನಡೆಸ್ತಾ ಇದ್ದಾರೆ. ಓಕೆ ರವೀಂದ್ರ ಶೆಟ್ಟಿ, ಮತ್ತೊಬ್ಬರು ನಾರಾಯಣಸ್ವಾಮಿ ಅವರು ಬೆಂಗಳೂರಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾರಾಯಣಸ್ವಾಮಿ ಅವರೇ, ರವೀಂದ್ರ ಶೆಟ್ಟಿ ಇದ್ದಾರೆ, ನಮಸ್ಕಾರ. ಮಾತಾಡಿ ಹೇಳಿ ಸರ್. ಕರ್ನಾಟಕ ಅಲೆಮಾರಿ ಮತ್ತು ಹಳೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕಂಪನಿ ಕಾಯ್ದೆಯಡಿ 2013 ಅನ್ವಯ ದಿನಾಂಕ 27/2/2020 ನೋಂದಾಯಿಸಿ ಸ್ಥಾಪಿಸಲಾಗಿರುತ್ತದೆ. ಅದಕ್ಕೆ ತಮ್ಮನ್ನು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸ್ವಾಮಿ ಹೇಳಿ ನಾರಾಯಣ ಸ್ವಾಮಿ ಅವರೇ ಹೇಳಿ. ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಸ್ವಾಮಿ ಹೇಳಿ ಸರ್. ಹಳೆ ಅಲೆಮಾರಿ ಸಮುದಾಯಗಳಲ್ಲಿ 46 ಜಾತಿಗಳಿವೆ. ಹೇಳಿ ಸರ್. ಅದರಲ್ಲಿ ಗೊಂಬೀದಾಸರ ಜನಾಂಗವು ಸಹ ಒಂದು. ನಮ್ಮ ಗೊಂಬೀದಾಸರ ಜನಾಂಗವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅತಿ ಹಿಂದುಳಿದತಕ್ಕಂಥ ಜನಾಂಗ. ಹೇಳಿ ಸರ್. ಇದು ಒಂದು ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ. ಹೇಳಿ ಸರ್ ಹೇಳಿ. ಸಮಾಜದ ಮುಖ್ಯ ಬಯಲಿಗೆ ಬರದೆ ಸಮಾಜದ ಮುಖ್ಯದಿಂದ ತಳಮಟ್ಟದಲ್ಲಿರ್ತಕ್ಕಂಥ ಒಂದು ಜನಾಂಗ. ಈ ನಮ್ಮ ಜನಾಂಗದಲ್ಲಿ ಇದುವರೆಗೂ ರಾಜಕೀಯದಲ್ಲಿ ಯಾರೂ ಇಲ್ಲ. ಹೇಳಿ ಸರ್. ಮತ್ತು IAS, IPS, IFS ಅಧಿಕಾರಿಗಳು ಸಹ ಇಲ್ಲ. ಒಬ್ಬ ಮಹಿಳೆ ಮಾತ್ರ KS ಪಾಸ್ ಮಾಡ್ಕೊಂಡಿದ್ದಾರೆ. ಅದ್ ಬಿಟ್ರೆ ಇನ್ಯಾರು ಓದಿರೋರು ಇಲ್ಲ. IAS ಮಾಡಿರೋದಂದ್ರೆ ಬಹಳ ಗ್ರೇಟೇ. ಹೌದು ಸರ್. ಸುಲಭ ಇಲ್ಲ ಸರ್. ಶಿಕ್ಷಣವನ್ನು ಹೇಗೆ ಪಡ್ಕೊಳ್ತೀರಾ ನೀವು? ಹೇಗೆ ಓದ್ತಾರ ಪಾಪ ಸರ್? ನಮ್ಮ ಜನಾಂಗದವರಿಗೆ ನೆಲೆ ಇಲ್ಲ. ಊರಿಗೆ ಅರಿಯುತ್ತಾ ಜೀವನವನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಯಾವಾಗ ನೆಲೆ ಇಲ್ಲವೋ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಅವರು ವಂಚಿತರಾಗಿದ್ದಾರೆ. ಅವರಿಗೆ ಮನೆಗಳಾಗಲಿ, ತಮ್ಮದೇ ಆದ ಮನೆಗಳಾಗಲಿ, ಜಮೀನುಗಳಾಗಲಿ ಇರುವುದಿಲ್ಲ. ಅವರು ಈಗಲೂ ಸಹ ಟೆಂಟ್ಗಳಲ್ಲಿ, ಕೃಷಿಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಸರ್ಕಾರ ಯಾವಾಗ ಭಿಕ್ಷಾಟನೆಯನ್ನು ರದ್ದು ಮಾಡಿತು ಆವಾಗಲಿಂದ ಅವರು ಭಿಕ್ಷಾಟನೆಯನ್ನು ಸಹ ನಿಲ್ಲಿಸಿರುತ್ತಾರೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಿರ್ವಹಿಸುತ್ತಿದ್ದಾರೆ. ಸ್ವಾಮಿ ಬಹಳ ಹಿರಿಯರಿದ್ದೀರಿ. ನಿಮ್ಮ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋಣ. ಧನ್ಯವಾದಗಳು ನಾರಾಯಣಸ್ವಾಮಿ ಅವರೇ, ಧನ್ಯವಾದಗಳು. ಓಕೆ, ನಾನು ಇದು ಬಹಳ ಆಶ್ಚರ್ಯ. ಆದರೆ ಒಂದೆಡೆಯಲ್ಲಿ ನಿಲ್ಲಿಕ್ಕೆ ಜಾಗ ಇಲ್ಲ ಸಂದರ್ಭ ಆರೋಗ್ಯ ಮತ್ತು ಶಿಕ್ಷಣ ಇವೆರಡೂ ಕೂಡ ಬಹಳ ಪ್ರಮುಖವಾಗಿ ಬೇಕಾಗಿರ್ತದೆ ಅನ್ನುವಂಥದ್ದು. ಅದರಲ್ಲೂ IAS ಮಾಡಿದ್ದಾರೆ ಅಂದ್ರೆ ಇದ್ದಾರೆ. ನಾನು ಅದೇ ಹೇಳಿದಲ್ಲ, 95% ಜನ ಉಳಿದವರು ಸಿಟಿವಂತರು ನೀಡಿದ ಅದನ್ನೇ. ಬಹಳಷ್ಟು ಜನ ನೋಡಿ, ಈಗ ಗೊಲ್ಲ ಸಮಾಜದಲ್ಲಿ ನಿಮಗೆ ಒಳ್ಳೊಳ್ಳೆ ಶಿಕ್ಷಣವನ್ನ ಪಡೆದವರು ನೋಡಿ, ಇವಾಗ ಪೂರ್ಣಿಮಾ ಶ್ರೀನಿವಾಸ ನಮ್ಮ ಶಾಸಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಅಲೆಮಾರಿ ಜನಾಂಗಕ್ಕೆ ಸೇರಿದವರು, ಗೊಲ್ಲ ಸಮಾಜ. ಬಹಳಷ್ಟು ಜನ ಬೇರೆ ಬೇರೆ ಸಮಾಜದವರಿದ್ದಾರೆ. ಆ ಎಲ್ಲ ಪ್ರಮುಖರನ್ನು ಕೂಡ ನಾನೀಗ ಭೇಟಿಯಾಗಿ ಬಹಳಷ್ಟು ಜನರ ಸಂಪರ್ಕ ಆಗಿದೆ ನನಗೆ ಕಳೆದ 3-4 ತಿಂಗಳಲ್ಲಿ. ಈ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನರಿಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾರು ಆ ಸಮಾಜದಿಂದ ಬೆಳೆದು ಬಂದಿದ್ದಾರೆ
ಅವರ ಒಂದು ಸಹಕಾರವನ್ನು ಪಡೆದುಕೊಂಡು ಅತ್ಯಂತ ಕೆಳ ಸ್ಥಳದಲ್ಲಿರುವಂತಹ ಜನರ ಪರವಾಗಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಖಂಡಿತವಾಗಿದೆ. ಕೇವಲ ಸರ್ಕಾರದಿಂದ ಆಗುವಂತ ಕೆಲಸ ಅಲ್ಲ ಇದು, ಬಹಳಷ್ಟು ಕೆಲಸ ಮಾಡಬೇಕಾಗಿದೆ. ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಅಷ್ಟು ಸುಲಭದ ಕೆಲಸ ಅಲ್ಲ. ನಾನೊಂದು ಮಾತು ಈಗ ಹೇಳಿದ್ದೇನೆ, ಡೇರೆ ಮುಕ್ತ ಕರ್ನಾಟಕ ಮಾಡ್ತೇನೆ. ಖಂಡಿತವಾಗಿಯೂ ನನ್ನ ಈ ಅವಧಿನಲ್ಲಿ ಆದಷ್ಟು ಬೇಗ ಕೊರೋನಾ ಮುಗಿಲಿ ಅಂತ ನಾನು ಹೇಳಿದ್ದಕ್ಕೆ ಒಂದು ಕೆಲವಾರು ಜಿಲ್ಲೆಗಳದ್ದು ಅಡಿಗಲನ್ನು ಹಾಕುವಂತ ಕೆಲಸವನ್ನು ಖಂಡಿತವಾಗಿ ನಾನು ಮಾಡ್ತೇನೆ. ಸೊ ನಾನು ಆಗ್ಲೇ ಅದನ್ನು ನಿಮ್ಮ ಹತ್ರ ಕೇಳಿದೆ, ಅಂದ್ರೆ ಇದು ಹೇಗೆ ಇದಾಗ್ತದೆ ಅಂದ್ರೆ ಅವರ ಮೂಲ ಕಸಬು ಅಂತ ಅನ್ನೋದನ್ನ ಇದಕ್ಕೆ ಈಗ ನೋಡಿ, ಈಗ ಲಾಕ್ಡೌನ್ ಬಂದ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಬೇರೆ ಅವಶ್ಯಕತೆಗಳು ಇರುವುದಿಲ್ಲ. ನೀವು ಹೇಳಿದ ಹಾಗೆ ಶಿಕ್ಷಣವನ್ನು ಪಡೆದುಕೊಂಡು ಕೆಲವು ಶಿಕ್ಷಕರಾದರು, ಮತ್ತೊಂದು ಇನ್ನೊಂದು ಸರ್ಕಾರಿ ಕೆಲಸವನ್ನು ಪಡೆದುಕೊಂಡಿರುವವರು ಇದ್ದಿರಬಹುದು. ಆದರೆ ಇನ್ನೂ ಕೂಡ ಅಲೆಮಾರಿಯಾಗಿಯೇ ಇರುವಂಥವ್ರು, ಅವರ ಪರವಾಗಿ ಇವತ್ತು ನಿಗಮ ಕೆಲಸ ಮಾಡಬೇಕಾದ ಅಗತ್ಯತೆ ಇರುವಂಥದ್ದು. ಅದನ್ನ ಹೇಗೆ ನೀವು ಇದು ಮಾಡ್ತೀರಾ, ನಿಭಾಯಿಸ್ತೀರಾ? ಇಲ್ಲ, ಈಗ ನಾನು ನಿಮಗೆ ಹೇಳಿದಂತೆ ಅವರಿಗೆ ಒಂದು ಜಾಗೃತಿಯನ್ನ ಕೊಟ್ಟು ಅವರ ಮೂಲ ಕಸುಬನ್ನ ಮಾಡಿಕೊಂಡು ಹೋಗುವ ರೀತಿಯಲ್ಲಿ ಅಲೆಮಾರಿಗಳನ್ನು ಕೂಡ ಮುಖ್ಯವಾಹಿನಿಗೆ ತರುವುದು ಅಂತ ಹೇಳಿದ್ರೆ ಅದೇ. ಅವರನ್ನು ಒಂದು ಸುಶಿಕ್ಷಿತರಾಗಿ ಶಿಕ್ಷಣದ ಬಗ್ಗೆ ಹೇಳಿದ್ರು. ನಿಜವಾಗಿ ಶಿಕ್ಷಣ ಕೊಡುವಂತ ಬಹಳಷ್ಟು ಅಗತ್ಯ ಇದೆ. ನಾವೀಗ ನಿಗಮದ ವತಿಯಿಂದ ವಸತಿ ಶಾಲೆಗಳನ್ನ ಮಾಡುವಂತ ಯೋಜನೆ ಇದೆ ನಮ್ದು. ಬರತಕ್ಕಂಥ ದಿನಗಳಲ್ಲಿ ನಾವು ಮಾಡ್ತೇವೆ. ನಾನು ದಾವಣಗೆರೆಗೆ ಹೋದಾಗ ನಮ್ಮ ಗೊಲ್ಲ ಸಮಾಜದ, ಯಾದವ ಸಮಾಜದ ಶ್ರೀ ಸ್ವಾಮೀಜಿಗಳವರು ಹೇಳಿದ್ರು, ಸರ್ ನಮ್ಮ ಈ ಮಠದಲ್ಲಿ ಬಹಳಷ್ಟು ಜಾಗವಿದೆ, ನೀವು ವಸತಿ ಶಾಲೆಯನ್ನು ನಿರ್ಮಿಸುವುದಾದ್ರೆ ನಿಮ್ಗೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಅಂತೇಳಿ ಆ ರೀತಿಯ ವ್ಯವಸ್ಥೆಗಳು ಇದೆ. ಬರತಕ್ಕಂಥ ದಿನಗಳಲ್ಲಿ ಈ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಅನುಕೂಲ ಆಗಿದೆ. ಈಗ ನಾನು ಪ್ರಥಮ ಅಧ್ಯಕ್ಷನಾಗಿ ಅವಧಿ ಸ್ವಲ್ಪ ಕಡಿಮೆ ಇದೆ. ಬರುವಂತಹ ಅಧ್ಯಕ್ಷನು ಈಗ ನಾನು ಕೆಲಸ ಮಾಡೋದು ಅದಕ್ಕೆ. ನಮ್ಮ ಕೆಲಸವನ್ನು ನೋಡಿ ಬರುವವರು ಕೂಡ ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋದಾಗ ಖಂಡಿತವಾಗಿ ಅಲೆಮಾರಿ ಜನಾಂಗಗಳು ಅಭಿವೃದ್ಧಿಯನ್ನು ಖಂಡಿತವಾಗಿ ಒಂದೆಡೆ ಹೇಳುವುದಾಗಿದ್ರೆ ಎಲ್ಲರೂ ಕೂಡ ವೃತ್ತಿಪರವಾಗಿ ನೋಡಿದರೆ ಅಲೆಮಾರಿಗಳೇ. ಅದೆಲ್ಲ ವರ್ಷದ ಹಿಂದಿನ ಒಂದು ಇದನ್ನ ನೋಡಿ ಎಲ್ಲರೂ ಕೂಡ ಅಲೆಮಾರಿಗಳೇ ನಾವು. ಆದ್ರೆ ಒಂದು ಕಡೆಯಲ್ಲಿ ನಾವು ನೆಲೆ ನಿಂತಿರುವುದರಿಂದ ಅಲೆಮಾರಿಗಳೇ ಆಗ್ಲಿಲ್ಲ. ಈಗ ಅದನ್ನೇ ನೆಚ್ಚಿಕೊಂಡು ಅವರು ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಆಶ್ಚರ್ಯ. ಈ ಲಾಕ್ಡೌನ್ ಸಂದರ್ಭ, ಈಗ ಅಲ್ಲಲ್ಲಿ ಕರ್ಫ್ಯೂಗಳು ಆಗಿದ್ದಾವೆ. ಒಂದು ಇಡೀ ರಾಜ್ಯದಾದ್ಯಂತ ಈಗಲೇ ಏನಾದರೂ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀರಾ? ಏನು ಅವರ ಆರೋಗ್ಯದ ಬಗೆಗೆ ಏನಾದರೂ ನಿಗಮದ ವತಿಯಿಂದ? ಇಲ್ಲ, ಈಗ ಇಷ್ಟವರೆಗೆ ನಾವು ಅದರ ಬಗ್ಗೆ ಏನು, ನಾನು ಈಗ ಅಲೆಮಾರಿಗಳ ಪ್ರಮುಖರಲ್ಲಿ ಎಲ್ಲ ಫೋನ್ ಮಾಡಿ ಎಲ್ಲ ಮಾತನಾಡಿ ಎಲ್ಲೆಲ್ಲಿ ನಮ್ಮ ಅವರು ಬಹಳ ಕಷ್ಟಕರವಾಗಿ ಜೀವನ ನಡೆಸುವರಿದ್ದಾರೆ ಅವರಿಗೆ ಆದಷ್ಟು ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ ನಾನು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತೇನೆ. ನಮ್ಮ ನಿಗಮದ ವತಿಯಿಂದಲೂ ಕೂಡ ನಾವು ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಶುಭ ದಿನಗಳು ಬರ್ಬೋದು ಅಂತ ಹೇಳಿದ್ದೇನೆ. ಒಂದು ವೇಳೆ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಮತ್ತೆ ಫೋನ್ ಕರೆಗಳು ಬರ್ಬೋದು. ಆ ಸಂದರ್ಭದಲ್ಲಿ ಅದಕ್ಕೆ ಏನು ಬೇಕು ವ್ಯವಸ್ಥೆಯನ್ನು ನಾವು ಖಂಡಿತವಾಗಿ ನಿಗಮದ ವತಿಯಿಂದ ಮಾಡ್ತೇವೆ. ಈಗ ಬಹಳ ಮುಖ್ಯವಾಗಿ ಯೋಜನೆಗಳಿದೆ. ಯಾವುದಕ್ಕೆ ಈ ಲಾಕ್ಡೌನ್ ಒಂದು ಕೊರೋನಾದ ಒಂದು ಮಹಾಮಾರಿಯ ಒಂದು ಇದರಿಂದ ಸ್ವಲ್ಪ ಬ್ರೇಕ್ ಕೊಟ್ಟಾಗ ಆಗ್ತಿದೆ. ನಾನು ಬರುವ ದಿನಗಳು ಶುಭ ದಿನಗಳು ನಮಗೆ ಆಗ್ತದೆ. ಆ ಸಂದರ್ಭದಲ್ಲಿ ಆ ಯೋಜನೆ ಎಲ್ಲ ಯೋಜನೆಗಳನ್ನ ಅವರಿಗೆ ಮುಟ್ಟಿಸುವಂತ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಕೊಪ್ಪಳದಿಂದ ಅನೂಸ್ ಅವರು ನಮ್ಮ ಜೊತೆಗಿದ್ದಾರೆ. ಅಣ್ಣವರ ಅನ್ವೀಶ್ ಅವರೇ ಕೊಪ್ಪಳದಿಂದ ಮಾತಾಡ್ತಿದ್ದೀರಿ, ಮಾತಾಡಿ. ರವೀಂದ್ರ ಶೆಟ್ಟಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಅನ್ವೇಷ್, ಹೇಳಿ ಸರ್. ಈಗಾಗಲೇ ನೀವು ಉತ್ತರ ಕರ್ನಾಟಕದ ಎಲ್ಲಾ ಕಡೆ ಓಡಾಡಿ ನಮ್ಮ ಗುಲ್ರಾಜ್ಯಗಳಲ್ಲಿ ತಮ್ಮ ವಸ್ತುಸ್ಥಿತಿ ತಮಗೆ ಗೊತ್ತಿದೆ. ಬಂದಿದ್ದೇನೆ. ಸೊ ಅದಕ್ಕೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಧನ್ಯವಾದ ಸರ್. ಈ ಕರ್ನಾಟಕ ಟೈಮಲ್ಲಿ ಈಗ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಇರ್ತದೆ. ತಾವು ತಮ್ಮ ನಿಗಮದಿಂದ ಒಂದು ವೈದ್ಯರ ತಂಡ ಮಾಡಿ ಮೊಬೈಲ್ ಡೆಂಟಲ್ ಟೀಮ್ ಮಾಡಿದೆ, ಮೆಡಿಕಲ್ ಟೀಮ್ ಮಾಡಿದೆ. ಜನರಿಗೆ ಸ್ವಲ್ಪ ಇನ್ನೂ ತಿಳುವಳಿಕೆ ಹೆಚ್ಚು ಮಾಡ್ಬೋದು ಅಂತ. ಮಾಡೋಣ ಮಾತಾಡೋದು. ಅದೇ, ಥ್ಯಾಂಕ್ ಯು. ಮಾತಾಡ್ತೇನೆ. ಓಕೆ ಅನುಷ್ ಅವರೇ, ಧನ್ಯವಾದಗಳು. ಅದು ಹೇಳ್ತಾ ಇದ್ದಾರೆ ಯೋಜನೆಗಳ ಬಗೆಗೆ, ಯೋಜನೆಗಳನ್ನು ಮಾಡಬೇಕಾದ ಅಗತ್ಯತೆ ಇದೆ ಅಂತ ಅನ್ನುವಂಥದ್ದು. ಈಗ ಕರಾವಳಿ ಜಿಲ್ಲೆಗಳಲ್ಲಿ ಈಗ ಲಾಕ್ಡೌನ್ ಸಂದರ್ಭಗಳು ಏನಾದರೂ ಗುರುತಿಸಿದ್ದೀರಾ ಯಾರಾದರೂ? ಇಲ್ಲ, ಕರಾವಳಿ ಸಂದರ್ಭ ಈ ಭಾಗದಲ್ಲಿ ಅಷ್ಟೊಂದು ಸಂಖ್ಯೆ ನಮಗೆ ಕಾಣುವುದಿಲ್ಲ. ನಾನು ಹೇಳಿದ್ದೇನೆ ನಿಮಗೆ, ಗೊಲ್ಲ ಸಮಾಜದವರು ಮತ್ತು ಜೋಗಿ ಸಮಾಜದವರು ಸ್ವಲ್ಪ ಸ್ಥಿತಿವಂತರಿದ್ದಾರೆ. ಏನು ನನಗೆ ಆ ರೀತಿಯಾದ ದೂರವಾಣಿ ಕರೆಗಳು ಏನು ಹೊರಗಿನಿಂದ ಬಂದವರು ಯಾರಾದರೂ ಕೂಡ ಅಷ್ಟೊಂದು ನಮಗೆ ಇಲ್ಲಿ ಗೊತ್ತಾಗುದಿಲ್ಲ. ಇಲ್ಲಿ ಮುಡಿಪಿ ಭಾಗದಲ್ಲಿ ನಾನು ಹೇಳಿದೆಲ್ಲ ಅದೊಂದು ಸಮುದಾಯವರಿದ್ರು. ಈಗ ಕೂಡ ಅದು ಮಾರ್ಗ ಅಗಲೀಕರಣ ಆಗಿ ಡೇರೆಯನ್ನ ತೆರವುಗೊಳಿಸಿ ಅವರು ಬೇರೆ ಬೇರೆ ಕಡೆ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಕೊರೋನಾದ ಸಂದರ್ಭದಲ್ಲಿ ನಮ್ಮ ನಿಗಮದ, ನಾನೀಗ ನಾಡಿನಲ್ಲಿ ಕೂಡಲೇ ನಮ್ಮ MD ಅವರ ಹತ್ರ ಮಾತನಾಡಿ ಈ ನಿಗಮದ ವತಿಯಿಂದ ಅವರಿಗೆ ಏನು ಸವಲತ್ತುಗಳನ್ನು ಕೊಡಬಹುದು ಅಂತ ನೋಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾನು ಮಾಡ್ತೇನೆ. ಓಕೆ, ಕೊರೋನಾ ಸಂದರ್ಭದಲ್ಲಿ ಎಷ್ಟು ಬಹುಶಃ ನೋಡ್ತಾ ಇದ್ರಿ ಜಿಲ್ಲೆಯಾದ್ಯಂತ ಏನೇನು ಸಮಸ್ಯೆಗಳಾಗ್ತಾ ಇದೆ, ರಾಜ್ಯದ ಕೇಂದ್ರದಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂತ ಅನ್ನೋದನ್ನು ಬಹುಶಃ ತಾವು ಹತ್ತಿರದಿಂದ
ಗಮನಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಈಗ ನಾವು ನೋಡ್ತಾ ಇದ್ವಿ ಪ್ರತಿನಿತ್ಯ. ಈಗ ಹಿಂದಿನ ಕಾಲದಾಗೆ ಅಲ್ಲ, ಈಗ ಯಾವುದೇ ಒಂದು ಚಿಕ್ಕ ಘಟನೆ ಆದ್ರೂ ಕೂಡ ಈ ಸಾಮಾಜಿಕ ಜಾಲತಾಣ, ವಾಟ್ಸಪ್, ಅದು ಇದು ಅಂತೇಳಿ ಕೂಡಲೇ ಜನಗಳಿಗೆ ಮುಟ್ಟುವಂತಹ ಪರಿಸ್ಥಿತಿ. ಎಲ್ಲ ವಿಚಾರಗಳು ಕೂಡ ಆಗಿದ್ದಾಗಿ ಗೊತ್ತಾಗ್ತಿದೆ. ಇವತ್ತು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಕಾರ್ಯವೈಖರಿ ಇವತ್ತು ಬಹಳ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೋಡಿ, ಅವರು ಪ್ರಥಮವಾಗಿ ಮುಖ್ಯಮಂತ್ರಿ ಆದ ತಕ್ಷಣ ಪ್ರವಾಹ ಭೀತಿ ಎದುರಾಯಿತು, ಅದು ಒಂದು ತಡೆ ಆಯಿತು. ಆ ನಂತರ ಸ್ವಲ್ಪ ಸಮಯ ಬಿಟ್ಟ ತಕ್ಷಣ ಕೊರೋನಾದ 1ನೇ ಅಲೆ ಪ್ರಾರಂಭ ಆಯಿತು. ಕಳೆದ ಮಾರ್ಚ್ 24ಕ್ಕೆ ಲಾಕ್ಡೌನ್ ಪ್ರಾರಂಭ ಆಯಿತು. ಅದು 3-4-5 ತಿಂಗಳು ಅದಾಯಿತು. ಆನಂತರ ಮತ್ತೊಮ್ಮೆ ಈಗ ಕೊರೋನಾದ ಹೊಡೆತ ಬಿದ್ದಿದೆ. ಒಟ್ಟು ಆಡಳಿತದ ಮೇಲೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅವರು ಹಿರಿಯರಾಗಿ ನಡೆಸುತ್ತಿರುವಂತಹ ರೀತಿ, ಇವತ್ತು 5 ಸಚಿವರಿಗೆ ಬಹಳ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಹೌದು, ಈ ನಡುವೆ ಮತ್ತೊಮ್ಮೆ ಮಾತಾಡೋಣ. ರಾಜೇಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಅವರೇ ನಮಸ್ಕಾರ, ಮಾತಾಡಿ. ಹಲೋ, ನಮಸ್ಕಾರ ರಾಜೇಶ್, ಎಲ್ಲಿಂದ? ಸರ್ ನಮಸ್ಕಾರ. ರಾಮನಗರ ತಾಲೂಕು, ರಾಮನಗರ ಜಿಲ್ಲೆಯಿಂದ ಸರ್. ರಾಮನಗರ ಜಿಲ್ಲೆ. ಓಕೆ ಓಕೆ, ಮಾತಾಡಿ, ಹೇಳಿ ರಾಜೇಶ್. ಸರ್ ನಮಸ್ಕಾರ. ರವೀಂದ್ರ ಶೆಟ್ಟಿ ಅವರಿಗೆ ನಮಸ್ಕಾರ. ಅಧ್ಯಕ್ಷರಿಗೆ ನಮಸ್ಕಾರಗಳು. ನಮಸ್ಕಾರ, ಹೇಳಿ ಸರ್, ಹೇಳಿ ಹೇಳಿ. ತಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ನಮ್ಮ ಕರ್ನಾಟಕದಂತ ನೀವು ಸಂಚರಿಸಿ ನಮ್ಮ ಅಲೆಮಾರಿ ಜನಾಂಗದವ್ರನ್ನ, ಅದರಲ್ಲೂ ದೊಂಬಿದಾಸ ಜನಾಂಗದವ್ರಿಗೆ ಎಲ್ಲರಿಗೂ ಒಳ್ಳೆದ ಮಾಡಿ ಒಳ್ಳೆ ಊರುಗಳಿಗೆ ಭೇಟಿ ಕೊಟ್ಟು ಸಂಚರಿಸಿದ್ದೀರಿ. ತುಂಬಾ ಒಳ್ಳೆ ವಿಷಯ. ಆದರೂ ಇತ್ತೀಚೆಗೆ ನಮ್ಮ ರಾಮನಗರ ನಮ್ಮ ಜಿಲ್ಲೆಯ ಅನೇಕ ದೊಂಬಿದಾಸ ಜನಾಂಗದಿರಿ, ಅಲೆಮಾರಿ ಜನಾಂಗದಿರಿ. ಆದರೂ ಇತ್ತೀಚೆಗಿನ ಕರೋನಾ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ನಮಗೆ ಸ್ವಲ್ಪ ಎಲ್ಲ ಕೆಲಸ ಕಾರ್ಯ, ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡ್ತಾ ಇದ್ರು. ಇತ್ತೀಚೆಗೆ ಕೆಲಸ ಕಾರ್ಯ ನಿಂತಿದ್ದರಿಂದ ನಮಗೆ ಕೈಗಳ ಕಟ್ಟಿ ನಿಂತಾಗಿದೆ. ಏನಾದರೂ ಈ ಸರ್ಕಾರದಿಂದ ನಮ್ಮ ಜನಾಂಗಗಳಿಗೆ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಏನಾದ್ರು ಆರೋಗ್ಯ ತಲುಪಿದ್ದಲ್ಲ, ಏನಾದ್ರು ಒಂದು ಮುತುವರ್ಜಿ ತಲುಪಿ ನಮ್ಗೇನಾದ್ರು ಒಂದು ಆರೋಗ್ಯ ಕೆಟ್ಟಾಗ ಒಳ್ಳೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಏನಾದ್ರು ಒಂದು ಜನಾಂಗಕ್ಕೆ ಏನಾದ್ರು ಅನುಕೂಲ ಮಾಡ್ಕೊಂಡ್ರೆ ಅನುಕೂಲ ಕೆಲಸ ಆದ್ರೆ ತಮ್ಮಿಂದ ನಿರೀಕ್ಷಿಸುತ್ತಿದ್ದೇವೆ. ಮಾತಾಡ್ತಾರೆ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ. ಎಸ್ ಸರ್, ಧನ್ಯವಾದಗಳು ತಮ್ಮ ಮಾತಿಗೆ. ಮತ್ತೆ ಒಂದು ಬ್ರೇಕ್ನ ಬಳಿಕ ಮತ್ತೆ ನೀವು ಅದಕ್ಕೆ ಅವ್ರು ಏನು ಹೇಳಿದರೆ ಪ್ರಶ್ನೆ ಉತ್ತರವನ್ನು ಕೊಡಬಹುದಾಗಿದೆ. ಒಂದು ಸಣ್ಣ ಬ್ರೇಕ್ ಬಳಿಕ ಮತ್ತೆ ಬರ್ತೀವಿ.
ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಇದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ವಿ, ಭಾಳಷ್ಟು ಕರೆಗಳು ಬರ್ತಾ ಇದ್ದಾವೆ. ಅದು ಕೂಡ ರಾಜ್ಯದಾದ್ಯಂತ ಕರೆಗಳು ಬರ್ತಾ ಇರುವಂಥದ್ದು. ಒಬ್ಬರು ಕರೆ ಮಾಡಿ ಆರೋಗ್ಯ ಕಾರ್ಡ್ಗಳನ್ನು ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ರವೀಂದ್ರ ಶೆಟ್ಟಿ, ನಾನೀಗ ನನ್ನ ಮನಸ್ಸಿನಲ್ಲಿ ಕೂಡ ಇತ್ತು, ಈ ಸಂದರ್ಭದಲ್ಲಿ ಬಹಳ ಒಂದು ಆ ಸಮುದಾಯ ಬಹಳ ಕಷ್ಟದ ಕರದಲ್ಲಿರತಕ್ಕಂಥ ಸಮುದಾಯ. ನನಗೆ ಅವರ ನೋವು, ಅವರ ಕಷ್ಟಗಳು ಬಹಳ ಹತ್ತಿರದಿಂದ ನಾನು ಕಂಡವ ಜಿಲ್ಲಾ ಪ್ರವಾಸ ಮಾಡಿದಾಗ. ನಾನೀಗ ನಮ್ಮ ಅಧಿಕಾರಿಗಳ ಜೊತೆ ಮಾತನಾಡಿ ಅದಕ್ಕೇನಾದರೂ ಒಂದು ವ್ಯವಸ್ಥೆಯನ್ನು ನಮ್ಮ ನಿಗಮದ ವತಿಯಿಂದ ಮಾಡಲಿಕ್ಕೆ. ಗದಗದಿಂದ ಹರೀಶ್ ಅವರು, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. ರವೀಂದ್ರ ಶೆಟ್ಟಿ ಇದ್ದಾರೆ. ನಮಸ್ಕಾರ ಸರ್. ಹರೀಶ್ ಸರ್, ನಮಸ್ಕಾರ. ಹೇಳಿ. ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ ಈ ತರ ನಾನು ಆನ್ಲೈನ್ ಮಾತಾಡ್ತಾ ಇರೋದು. ಹೇಳಿ ಹರೀಶ್, ಹೇಳಿ. ಹಲವಾರಿಗೆ ಜನ ನಿಜವಾಗ್ಲೂ ಕಳಕಳಿ ಇರ್ತಕ್ಕಂಥ ನಾಯಕರು, ದಣಿವರಿಯದ ನಾಯಕರು ನೀವು. ಹೇಳಿ. ನಾನು ಸೇವನಿಂದ ನೋಡ್ತಾ ಇದ್ದೀನಿ. ತಾವು ನಮಗೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ ಬಹಳ ಶ್ರಮ ಪಡ್ತಾ ಇದ್ದೀರಿ ಸರ್. ಹೇಳಿ, ಧನ್ಯವಾದ ಸರ್. ಹೇಳಿ. ನಿಮ್ಮ ಈ ಪೀರಿಯಡ್ ಅಲ್ಲಿ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ನಮ್ಮ ಜನಾಂಗದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ತುಂಬ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ಸೊ ಕರೋನಾ ಒಂದು ಬಂದ್ಬಿಟ್ಟಿದೆ, ಇವಾಗ ಬರ್ಲಿ. ದೇವರ ಆಶೀರ್ವಾದದಿಂದ, ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ, ನಮ್ಮೆಲ್ಲ ಜನಪ್ರತಿನಿಧಿಗಳ ಸಚಿವರ ಸಹಕಾರದಿಂದ ಕೆಲಸ ಮಾಡೋಣ ಹರೀಶನ್ನ. ನೋಡ್ತಾ ಇದ್ದೀನಿ ಸರ್, ತಾವು ಒಂದೇ ದಿವಸದಿಂದ ನೋಡ್ತಾ ಇದ್ದೀನಿ. ಒಂದ್ ದಿವಸ ರೆಸ್ಟ್ ಮಾಡಿದ್ ನಾನು ನೋಡೇ ಇಲ್ಲ. ತಾವು ಅಧಿಕಾರ ಸ್ವೀಕರಿಸಿದಾಗಿಂದ ಈಗೇನೋ ಕರೋನಾ ಬಂದಿದೆ ಅಂತ ಹೇಳಿ ತಾವು ಉಳ್ಕೊಂಡಿರಿ. ಇಲ್ಲಾಂದ್ರೆ ಪ್ರತಿ ದಿವಸ ಟೂರ್ ಮಾಡ್ತಾ ನೀವು ನಮ್ಮ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಬಹಳ ಶ್ರಮವಹಿಸಿದ್ದೀರಿ. ಸೊ ನನ್ನ ಪ್ರಶ್ನೆ ಏನಂದ್ರೆ ಸರ್, ಈಗ ನಾನು ಕೇಳೋದೇನಂದ್ರೆ, ಇವಾಗೇನ್ ಸ್ಯಾಂಕ್ಷನ್ ಆಗಿದ್ದ ಸ್ಕೀಮ್ಗಳು ಸುಮಾರು ಸ್ಕೀಮ್ಗಳು ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದಾವೆ ಬಿಕಾಸ್ ಆಫ್ ಕರೋನಾ ಅಂತ ಹೇಳಿ. ಸೊ ತಾವೇನಾದ್ರು ಅದಕ್ಕೆ ಅದು ಮುತುವರ್ಜಿ ವಹಿಸಿ, ಕರೋನಾ ಅಂತ ಹೇಳಿ ಇವಾಗ ಯಾವ್ದೋ ಆಫೀಸ್ ಬಂದ್ ಅಂತ ಹೇಳಿ ಎಲ್ಲ ರೆಸ್ಪಾನ್ಸ್ ಬರ್ತಾ ಇದೆ. ಜಿಲ್ಲೆಯಲ್ಲೂ ಹಾಗೂ ರಾಜ್ಯದಲ್ಲಿ ಸುಮಾರು ಸ್ಯಾಂಕ್ಷನ್ ಆಗಿರೋ ಆಲ್ರೆಡಿ, ಅವು ಪೆಂಡಿಂಗ್ ಇದಾವು. ಏನಾದ್ರು ಈ ಕರೋನಾ ಟೈಮ್ ಅಲ್ಲಿ ಅವನ್ನ ರಿಲೀಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕರೋನಾ ಇರೋದ್ರಿಂದ ಆಫೀಸ್ಗೆಲ್ಲ ಬರ್ತಾ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಬಹಳ ಇದೆ. ಬಟ್ ಅಷ್ಟು ಜನ ಒಬ್ರು ಇಬ್ರು ಯಾರೋ ಏನೋ ಸ್ವಲ್ಪ ನಮ್ಮ ಅಲೆಮಾರಿಗೋಸ್ಕರ ತಾವು ಅಥವಾ ಆಫೀಸಲ್ಲಿ ಸ್ವಲ್ಪ ತೊಂದರೆ ತಗೊಂಡ್ರೆ ಕರೋನಾ ಟೈಮ್ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಟ್ರೀಟ್ಮೆಂಟ್ ತಗೊಂಡ್ಲಿಕ್ಕೆ ಇರಬಹುದು ಅಥವಾ ಉಪಜೀವನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ತಾವು ಸ್ವಲ್ಪ ಮುತುವರ್ಜಿ ವಹಿಸ್ತೀರಿ ಅಂತ ಹೇಳಿ ನನ್ನ ಮನವಿ ಸರ್. ಎಸ್ ಹರೀಶ್ ಅವರೇ, ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೆವು ಈಗಾಗಲೇ. ಅಂದ್ರೆ ಆರೋಗ್ಯ ಕಾರ್ಡ್ ಇಂಥದ್ದೆಲ್ಲ ಮಾಡಿದ್ರೆ ಒಂದು ಕಾರ್ಡ್ ಮಾಡ್ಬೇಕಂತ ಏನು ಅದು ಹೇಳ್ತಾ ಇದ್ರಿ. ಹೌದೌದು. ಈಗ ನಾನೀಗ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಈ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಇತರ ಅವರಿಗೆ ಧನ ಸಹಾಯವನ್ನು ಕೊಡುವಂತಹದ್ದು ಈಗಾಗಲೇ ಸುಮಾರು 2,45,00,000 ಹಣ ಈಗ ನಮ್ಗೆ ಈಗಾಗಲೇ RTGS ಆಗ್ತಾ ಇದೆ. ಹೌದು, ಅವರ ಅಕೌಂಟಿಗೆ ಹೋಗ್ತಾ ಇದೆ. ಅಂದ್ರೆ ಅದು ಸಾಲ ಯೋಜನೆ ಹಣ. ನಾನು ಇವತ್ತು ಬೆಳಿಗ್ಗೆ ನಮ್ಮ ಅಧಿಕಾರಿ ಜೊತೆ ಮಾತನಾಡಿದ್ದೇನೆ. ಅದನ್ನೀಗ ಆದಷ್ಟು ಆಗುವಂತ ಕೆಲಸವನ್ನು ನಾನು ಮಾಡ್ತೇನೆ. ಬೆಂಗಳೂರಿನಿಂದ ಪ್ರಭಾಕರ್ ಅವರಿದ್ದಾರೆ. ನಮಸ್ಕಾರ ಪ್ರಭಾಕರ್ ಅವರೇ, ಮಾತಾಡಿ. ರವೀಂದ್ರ ಶೆಟ್ಟಿ. ನಮಸ್ಕಾರ ಸರ್, ನಾನು ರಾಮನಗರ ತಾಲೂಕು ಬನ್ನಿಕುಟ್ಟ ಗ್ರಾಮ ಸರ್. ಹೇಳೇನಾ? ಹೇಳಿ ಸರ್. ತಾವು ನಮ್ಮ ಊರಿನಲ್ಲಿ ನಮ್ಮ ಜನಾಂಗದ ಗಂಭೀರದಾಸ ಜನಾಂಗದ ರುದ್ರಭೂಮಿ ಬಗ್ಗೆ ತಮಗೆ ಮೀಟಿಂಗ್ ನಲ್ಲಿ ಹೇಳಿದ್ದೆ. ಹೌದು ಹೌದು. ತಾವು ಅದನ್ನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹೌದು ಹೌದು ಹೌದು. ಅದು 3/4 ಎಕರೆ ಇದೆ ಸರ್. ನಾ ಹೇಳಿದೇನಾ? 3/4 ಎಕರೆ ಇದೆ, 30 ಕುಂಟೆ ಇದೆ. ಹೌದು ಹೌದು ಹೌದು. ಹೇಳಿ ಹೇಳಿ. ಆ ಜಮೀನು ಇವರಲ್ಲಿ ಮಾತಾಡ್ಬಿಟ್ಟು, ಯಾರು DT ಅವ್ರ ಹತ್ರ ಮಾತಾಡ್ಬಿಟ್ಟು ಹೇಳೋಣ. ಅಲ್ಲೋ ಹೇಳಿ ಹೇಳಿ. ಅದನ್ನ ಮಾಡಿಕೊಟ್ರೆ ತುಂಬಾ ನನಗೆ ಅಧಿಕಾರಿ ಮಾತಾಡ್ತೇನೆ. ದಯವಿಟ್ಟು ಮಾಡ್ಕೊಡಿ ಸರ್. ಅದು ಮಾಡಿಕೊಟ್ರೆ ನಮ್ಮ ಜನಾಂಗಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಧನ್ಯವಾದಗಳು ಸರ್. ಅದೇ ಹೇಳ್ತಾ ಇದ್ದೀವಿ. ಅಂದರೆ ಯೋಜನೆಗಳು ಬಹುಶಃ ಮಾಡಲಿಕ್ಕೆ ಇರುವಂಥದ್ದು ಬಹಳ ಇದೆ. ಬಹುಶಃ ಅಷ್ಟು ಈ ಅವಧಿಯಲ್ಲಿ ಆಗಲ್ಲ. ಈಗಾಗಲೇ ಅವರು ಗದಗದವರು ಹರೀಶ್ ಅವರು ಫೋನ್ ಮಾಡಿದ್ದು ಏನು ಅಂತ ಹೇಳಿದ್ರೆ, ಈಗಾಗಲೇ ಹಲವಾರು ಯೋಜನೆಗಳಿಗೆ ಮನವಿಗಳನ್ನು ಸಲ್ಲಿಸಿ ಸ್ಯಾಂಕ್ಷನ್ ಅದರಲ್ಲಿ ಇದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ನಿಗಮದಲ್ಲಿ ಅಂತಲ್ಲ ಎಲ್ಲ ಕೂಡ ನಮ್ಮ ಕೆಲಸ ಮಾಡುವವರು
ಕೋವಿಡ್ ಡ್ಯೂಟಿಗೆ ಹಾಕಿದ್ದಾರೆ. ಅಲ್ಲಿ ಸ್ವಲ್ಪ ನಮ್ಮ ಸಿಬ್ಬಂದಿಗಳ ಕೊರತೆ ಇದೆ. ಈಗ ಅದನ್ನು ಈ ನಾರಾಯಣದಲ್ಲಿ ಅವರನ್ನು ಬರಲಿಕ್ಕೆ ಹೇಳಿ ಆದಷ್ಟು ಬೇಗ ಎಲ್ಲ ಯೋಜನೆಗಳನ್ನು ಅವರಿಗೆ ಮುಟ್ಟುವ ರೀತಿಯಲ್ಲಿ ಸ್ಯಾಂಕ್ಷನ್ ಯಾವುದೆಲ್ಲ ಆಗಿದೆ ಅದೆಲ್ಲವನ್ನು ಮುಟ್ಟುವಂಥ ಕೆಲಸವನ್ನು ನಾನು ಖಂಡಿತವಾಗಿ ಒಂದಷ್ಟು ನೀವು ಬೇರೆ ಬೇರೆ ಕಡೆಗಳಿಗೆ ಹೋದಾಗ ಜಾಗದ ಈಗ ರಾಮನಗರದಲ್ಲಿ ಅವರು ಹೇಳಿದರು ಜಾಗವನ್ನು ನಮಗೇನಾದರೂ ಮನೆಗಳನ್ನು ಕೊಡಿಸಿ ಅಂತನ್ನುವಂಥದ್ದು, ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಸಾಧ್ಯ ಇದೆ ನೋಡಿ, ನಮ್ಮಲ್ಲಿ ಭೂ ಖರೀದಿ ಯೋಜನೆ ಇದೆ. ನಮ್ಮ ನಿಗಮದಲ್ಲಿ ಭೂ ಖರೀದಿ ಯೋಜನೆಗೆ ಒಂದು ಯೋಜನೆ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು 15 ಲಕ್ಷ ರೂಪಾಯಿ ಕೊಡ್ತೀವಿ 1 ಎಕರೆ ಜಾಗಕ್ಕೆ. 1 ಎಕರೆ ಜಾಗ ಖರೀದಿ ಮಾಡೋದಿದ್ರೆ ನಾವು 15 ಲಕ್ಷ ರೂಪಾಯಿ ಕೊಡ್ತೇವೆ. 15 ಲಕ್ಷ ರೂಪಾಯಿ 7.5 ಲಕ್ಷ ಮಾತ್ರ ಅವರಿಗೆ ಕಟ್ಟಲಿಕ್ಕೆ ಇರುವಂತದ್ದು. 7 ಲಕ್ಷ ರೂಪಾಯಿ ಸಹಾಯಧನ ಇದೆ. ಈ ಬಾರಿ ಬಜೆಟ್ ಅಲ್ಲಿ ಸ್ವಲ್ಪ ನಮ್ಮ ಹಣಕಾಸಿನ ಕೊರತೆ ಇದರಿಂದ ಎಲ್ಲ ಯೋಜನೆ ಕೈಗೊತ್ತಿ. ಆದರೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ವಿನಂತಿಯನ್ನ ಮಾಡಿದ್ದೇನೆ. ಅವರು ಸಕಾರಾತ್ಮಕವಾಗಿ ನನಗೆ ಸ್ಪಂದಿಸಿದ್ದಾರೆ. ಈ ನಡುವೆ ಈ ಕೊರೋನಾ ಮಹಾಮಾರಿಯ ಭೀತಿ ಎದುರಾಯಿತು. ಮುಂದಿನ ದಿನಗಳಲ್ಲಿ ನಾನು ಆ ಕೆಲಸವನ್ನ ಖಂಡಿತವಾಗಿ ಮಾಡ್ತೇನೆ. ಅವರು ರುದ್ರಭೂಮಿಯ ಬಗ್ಗೆ ಮಾತನಾಡಿದ್ರು. ನೋಡಿ, ಇದು ಬಹಳ ಒಂದು ಆಲೋಚನೆ ಮಾಡುವಂತ ಒಂದು ವಿಚಾರ. ನಾನು ತುಮಕೂರು ಜಿಲ್ಲೆ ಪ್ರವಾಸದಲ್ಲಿದ್ದೆ. ತುಮಕೂರು ಜಿಲ್ಲೆ ಪ್ರವಾಸದಲ್ಲಿದ್ದಾಗ ಮಾಧ್ಯಮದಲ್ಲಿ ಒಂದು ವಿಚಾರ ಪ್ರಕಟವಾಯಿತು, ದೃಶ್ಯ ಮಾಧ್ಯಮದಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜಂಪೇನಹಳ್ಳಿ ಒಂದು ಜಾಗದಲ್ಲಿ ಮಗುವಿನ ದುರಂತ ಕಥೆ. ಯಾವ ರೀತಿ ಅಂತ ಹೇಳಿದ್ರೆ, ಗಣಿ ಸ್ಫೋಟದಲ್ಲಿ ಮಗು ಮೃತವಾಗಿ ಆ ಮಗುವಿನ ಶವವನ್ನ ಖಾಸಗಿ ಜಾಗದಲ್ಲಿ ಸಂಸ್ಕಾರ ಮಾಡಿದ್ರು. ಸಂಸ್ಕಾರ ಮಾಡಿದ ಖಾಸಗಿ ಜಾಗದವ ತಿಳಿದು ಆ ಮಗುವಿನ ಶವವನ್ನು ಹೊರತೆಗೆಯಬೇಕು, ನನ್ನ ಜಾಗದಲ್ಲಿ ಮಾಡಬಾರ್ದಿತ್ತು ನೀವು ಅಂತೇಳಿ ಗಲಾಟೆ ಆಯ್ತು. ಇದು ಮಾಧ್ಯಮದಲ್ಲಿ ಪ್ರಕಟ ಆಯ್ತು. ಆವಾಗ ಈ ವಿಚಾರ ನನ್ನ ಗಮನಕ್ಕೆ ಬಂದು, ನಾನು ತುಮಕೂರಲ್ಲಿ ಜಿಲ್ಲಾ ಪ್ರವಾಸದಲ್ಲಿದ್ದೆ. ನಾನು ಜಿಲ್ಲಾ ಪ್ರವಾಸವನ್ನು ಮೊಟಕುಗೊಳಿಸಿ ಅಲ್ಲಿಂದ ಸೀದಾ ನೇರವಾಗಿ ಕೊರಟಗೆರೆ ಜಂಪೇನಹಳ್ಳಿಗೆ ಭೇಟಿ ನೀಡಿದೆ. ಭೇಟಿ ನೀಡಿದಾಗ ತುಂಬಾ ಜನ ಅಲ್ಲಿ ಸೇರಿದ್ರು. ನಾನು ಬರ್ತೇನೆ ಅಂತ ಹೇಳಿ ವಿಷಯ ತಿಳಿದು ತಮಗೆ ಮಗುವಿನ ಶವ ತೆಗೆಯುವಂತ ಘಟನೆ ಗೊತ್ತಾಯ್ತು. ನನಗೆ ಶವ ಗೊತ್ತಾಯ್ತು, ತೆಗೆದಾಗಿದೆ. 2-3 ದಿವಸ ಆಗಿದೆ. ಅದನ್ನು ಪುನಃ ಅವನು ಶವ ಸಂಸ್ಕಾರ ಮಾಡಿ ಆಗಿದೆ ಅವರು. ನನಗೆ ಇದು ಮಾಧ್ಯಮದಲ್ಲಿ ಬಂತು. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ದಲಿತ ಸಮುದಾಯಕ್ಕೆ ಸೇರಿದ ಮಗುವಿನ ಈ ರೀತಿಯ ಒಂದು ದುರಂತ ಆಗಿದೆ. ನಾನು ಮಾನವೀಯ ನೆಲೆಯಲ್ಲಿ ಈ ರೀತಿಯಾಗಿ ದಲಿತ ಒಂದು ಸಮುದಾಯಕ್ಕೆ ಆಗಿದ್ದ ಇದನ್ನು ನೋಡ್ಬೇಕು ಅಂತ ಹೇಳಿ ನಾನು ಹೋದಾಗ ಅಲ್ಲಿ ವಿಚಿತ್ರ ಘಟನೆ ಇತ್ತು. ಅಲ್ಲಿ ಹೋಗಿ ನೋಡಿ ಅವರ ದಾಖಲೆಗಳನ್ನ ಪರಿಶೀಲಿಸುವಾಗ ಅವರು ನಮ್ಮದೇ ಅಲೆಮಾರಿ ಜನಾಂಗಕ್ಕೆ ಸೇರಿದ ತುಂಬಿದ ಸಮಾಜದವರು. ಎಂತ ವಿಪರ್ಯಾಸ ನೋಡಿ. ಆವಾಗ ನನ್ನ ಮನಸ್ಸಿನಲ್ಲಿ ಒಂದು ಇದ್ದಾಯ್ತು, ನಾನು ನಿಗಮದ ಅಧ್ಯಕ್ಷನಾಗಿ ಇಲ್ಲಿ ಈ ಮಗುವಿನ ಒಂದು ಶವ ಸಂಸ್ಕಾರಕ್ಕೆ ಈ ರೀತಿ ಅಡ್ಡಿಯಾಗಿದೆ ಅಂತ ಹೇಳಿದ್ರೆ ನಾನು ಆ ಕೂಡಲೇ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡಿದೆ. ಎಲ್ಲಿ ನಮ್ಮ ಬಲವಾಗಿ ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದವರು ಇದ್ದಾರೆ ಅಲ್ಲಿ ಸರ್ಕಾರಿ ಜಮೀನನ್ನು ಮೀಸಲಿಡಬೇಕು, ಸಂಸ್ಕಾರಕ್ಕಾಗಿ ರುದ್ರಭೂಮಿಗಾಗಿ ಮಾಡಬೇಕು ಅಂತ ಹೇಳಿದ್ರು. ಅದನ್ನು ಈಗ ಅವರು ಫೋನ್ ಅಲ್ಲಿ ಮಾತನಾಡುವಾಗ ಹೇಳಿದ್ರು. ಆದ್ರೆ ಇದು ಎಲ್ಲಾ ಕಡೆಗಳಲ್ಲಿ ಆಗ್ಬೇಕಂತ, ಎಲ್ಲಾ ಕಡೆಗಳಾಗಬೇಕು ಅಂತ ನಾನು ಹೇಳುವಂತದಲ್ಲ. ಎಲ್ಲಿ ನಮ್ಮ ಈ ವ್ಯವಸ್ಥೆಗಳು ಬಹಳ ಕ್ಲಿಷ್ಟಕರವಾಗಿದೆ ಅಲ್ಲಿ ನಾವು ಅದನ್ನ ಮಾಡಬೇಕಾಗ್ತದೆ, ಅನಿವಾರ್ಯತೆ ಇದೆ. ನೋಡಿ, ಇದೆಲ್ಲ ನನಗೆ ಆದದ್ದು ಜಿಲ್ಲಾ ಪ್ರವಾಸ ಮಾಡುವಾಗ ಆದ ಅನುಭವಗಳು. ಈ ರೀತಿಯಾದ ಕಷ್ಟಕರವಾದ ಸನ್ನಿವೇಶಗಳು ನಮಗೆ ಎದುರಾಗ್ತದೆ. ಬಹಳ ಮುಖ್ಯವಾಗಿ ಅವರಿಗೆ ನಿವೇಶನ ಕೊಡುವಂತದ್ದು ಇದು ಆಗಲೇಬೇಕು. ಅದು ಸರ್ಕಾರ ಜಮೀನು ಆಗಿರ್ಬೋದು ಅಥವಾ ಖಾಸಗಿಯಿಂದ ನಾವು ಪಡೆದು ಆಗಿರ್ಬೋದು, ಈಗ ಹುಬ್ಬಳ್ಳಿಯಿಂದ ಸಣ್ಣಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಣ್ಣಪ್ಪ ಅವರೇ. ಚೆನ್ನಪ್ಪ ಅವರು ನಮಸ್ಕಾರ. ಚೆನ್ನಪ್ಪ ಅವರೇ, ಮಾತಾಡಿ ಮಾತಾಡಿ. ರವೀಂದ್ರ ಶೆಟ್ಟಿ ಇದ್ದಾರೆ. ಅಧ್ಯಕ್ಷ ನಮಸ್ಕಾರ. ನಮಸ್ಕಾರ, ಹೇಳಿ ಮಾತನಾಡಿ. ಚೆನ್ನಪ್ಪ ಅಂತ ಹೇಳಿ ಹುಬ್ಳಿಯಿಂದ ಸರ್. ಮಾತನಾಡಿ. ಏನಿಲ್ಲ ಸರ್, ಈಗ ಹೋದ ವರ್ಷದಲ್ಲಿ ಲಾಕ್ಡೌನ್ ಆಯ್ತಲ್ಲ, ಹೇಳಣ್ಣ. ಸೊ ಅವಾಗ ನಮ್ಮ ದೇವರಾಜ ನಿಗಮದಿಂದ ಹೇಳಣ್ಣ ಸರ್ ಸಹಾಯಧನವನ್ನು ಘೋಷಣೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಅದೇ ರೀತಿ ನೀವೇನಾದ್ರೂ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಏನಾದ್ರು ನಿಮ್ ನಿಗಮದಿಂದನೋ ಅಥವಾ ಮತ್ತೆ ಈ ನಮ್ಮ ಸರ್ಕಾರ ಏನಾದ್ರೂ ನಮ್ಮ ಸಮುದಾಯಗಳಿಗೆ ಕೊಡೋದಕ್ಕೆ ಇಚ್ಛೆ ಪಡ್ತಾರೆ? ನಾನು ನೋಡ್ತೇನೆ, ನಾನು ಮಾತಾಡ್ತೇನೆ, ನಾನು ಅದರ ಬಗ್ಗೆ ಪ್ರಯತ್ನ ಮಾಡ್ತೇನೆ. ದಯಮಾಡಿ, ಯಾಕಂದ್ರೆ ತಿನ್ನೋ ಅನ್ನಕ್ಕೂ ಹಾಹಾಕಾರ ಇದೆ ಈಗ ನಮ್ಮ ಅಲೆಮಾರಿ ಸಮುದಾಯಗಳಿಗೆ. ಅದಕ್ಕೆ ದಯಮಾಡಿ ನೋಡ್ತೇನೆ, ಸ್ವಲ್ಪ ಗಮನ ಹರಿಸಿ ಸರ್. ಆಯ್ತಲ್ಲ, ನೋಡು. ಎಸ್ ಸರ್, ಧನ್ಯವಾದಗಳು. ಅದೇ ನೀವು ಹೇಳ್ತಾ ಇದ್ರಿ, ನಾನು ಇಲ್ಲಿ ರುದ್ರಭೂಮಿಯ ಬಗ್ಗೆ ಇಂಥ ಸಮಸ್ಯೆಗಳು ಅಂದ್ರೆ ಅಲೆಮಾರಿ ಜನಾಂಗದ ಈ ಶವ ಸಂಸ್ಕಾರವನ್ನ ಒಂದು ಜಾಗದಲ್ಲಿ ಅವ್ರು ಮಾಡ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಬಾಕಿ ಉಳಿದ ಜನಾಂಗದವರ ಇದರಲ್ಲೂ ಕೂಡ ಮಾಡ್ಲಿಕ್ಕಿಲ್ಲ ಅಂತ ತೀರಾ ಒಂದು
ಒಂದು ರೀತಿಯ ಅಸ್ಪೃಶ್ಯತೆಯ ಭಾವನೆಗಳು ಶೋಚನೀಯ ರೀತಿಯಲ್ಲಿ ಒಂದು ತುಳಿತಕ್ಕೆ ಒಳಪಟ್ಟಂತ ರೀತಿಯಲ್ಲಿ ಅವರು ಆ ಜೀವನ ನಡೆಸುವಂತ ಇದೆಲ್ಲ ನನಗೆ ಜಿಲ್ಲಾ ಪ್ರವಾಸದಲ್ಲಿ ಬಂದಂತ ಅನುಭವಗಳು, ಬಹಳಷ್ಟು ಅನುಭವಗಳಾಗಿದೆ. ಅವರ ಕಷ್ಟಗಳು ಇದು ನಾನು ಹೇಳಿದೆಲ್ಲ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವತ್ತು ಮೂಲಭೂತ ಸೌಕರ್ಯ ವಂಚಿತವಾದದ್ದು ಸಮುದಾಯ. ಇದನ್ನು ಮುಖ್ಯವಾಹಿನಿಗೆ ತರುವಂತ ಅಗತ್ಯತೆ ಇದೆ, ಅನಿವಾರ್ಯತೆ ಇದೆ. ನಾವು ನೋಡಿ ಏನ್ ಬಯಸ್ತೀವಿ, ನಾವು ಒಂದು ಬಂಗಲೆ ಆಗ್ಬೇಕು, ನಮ್ಮ ಐಷಾರಾಮ ಜೀವನ, ನಮಗೆ ಅದು ಇದು ಅಂತ ಬಯಸಿದ ಸಂದರ್ಭದಲ್ಲಿ ಈ ಅಲೆಮಾರಿ ಜನಾಂಗದವರಿಗೆ ಏನು ಬೇಕಾಗಿರೋದು? ಚಿಕ್ಕ ಚೌಕದ ಮನೆ, ಅದನ್ನ ಕಟ್ಟಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಆ ಕೆಲಸವನ್ನು ನಾವು ಒಂದೆರಡು ಜಿಲ್ಲೆಗಳಾದ್ರೂ ಮಾಡಿಯೇ ಮಾಡ್ತೀವಿ. ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಮನೆ, ಒಂದು ನಿವೇಶನ ಬೇಕಾಗಿದೆ, ಅದರ ಅಗತ್ಯತೆ. ನೋಡಿ, ನಾನು ಬಳ್ಳಾರಿನಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ಬಳ್ಳಾರಿಯಲ್ಲಿ ಒಂದು ಕಡೆ ಅಗರಿಬೊಮ್ಮನಹಳ್ಳಿ ಅಂತ ಒಂದು ಜಾಗ ಇತ್ತು. ಅಗರಿಬೊಮ್ಮನಹಳ್ಳಿ ಅಲ್ಲಿ ಬೈಲುಪತ್ತರ ಸಮಾಜದ ಬೈಲುಪತ್ತರ ನಮ್ಮ ನಿಗಮಕ್ಕೆ ಬರುವಂಥದ್ದು ಜಾತಿ ಸಮುದಾಯ. ಈ ಲೋಹಗಳನ್ನ, ಪಂಚ ಲೋಹಗಳನ್ನು ಉಪಯೋಗಿಸಿಕೊಂಡು ಇನ್ನಿತರ ಎಲ್ಲ ಮಾಡಿಕೊಂಡು ಮಣಿ ಸರಗಳನ್ನು ಮಾಡಿಕೊಂಡು ಅವರು ಬೀದಿ ಬದಿಯಲ್ಲಿ ಮಾರುವಂಥವರ ಮೂಲ ಕಸುಬಿದೆ. ಆ ಒಂದು 24 ಮನೆಗಳ ನಿತ್ತಲ್ಲಿ ಅಗರಿಬೊಮ್ಮನಹಳ್ಳಿ ಅಂತ. ಆ ಮನೆಗಳನ್ನು ನೋಡಿದಾಗ ನಿಮಗೆ ಅನಿಸ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ 4 ಕಂಬ, ಆ 4 ಕಂಬಗಳಿಗೆ 4 ತಗಡು ಸೀಟನ್ನು ಕಟ್ಟಿ ಅದರ ಮೇಲೆ ಒಂದು ತಗಡು ಸೀಟು, ಅದು ಮನೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಶೌಚಾಲಯಗಳಿಗೆ ಏನು ಅದೇ ಬಯಲು ಶೌಚಾಲಯ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಸರ್ಕಾರಿ ಜಾಗ ಇದೆ ಸುತ್ತಮುತ್ತಲು, ಆ ರೀತಿ ಮಾಡ್ತಾರೆ. ಅದಕ್ಕೆ ಬೇಕಾಗಿ ನಾನು ಆ ಜಾಗವನ್ನ ಮೊನ್ನೆ ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಈ ಜಾಗವನ್ನ ಆ ಏನು 24 ಮನೆಗಳಿವೆ ಆ ಸರ್ಕಾರಿ ಪುಣ್ಯಕ್ಕೆ ಅದು ಆ ಜಾಗವನ್ನು ಅವರಿಗೆ ಮೀಸಲಿಡಬೇಕು ಅಂತ ಹೇಳಿದ್ರೆ ಈಗ ಅದರ ಕೆಲಸ ಆಗ್ತಾ ಇದೆ. ಮೊನ್ನೆ ಸರ್ವೆ ಕೆಲಸ ಆಗಿದೆ. ಆ ಇಡೀ ಜಾಗವನ್ನು ಆ ಬೈಲುಪತ್ತ ಸಮುದಾಯದವರಿಗೆ ಮನೆ ನಿರ್ಮಾಣ ಮಾಡಿಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಎಲ್ಲದಕ್ಕೂ ಈಗ ಕೊರೋನಾ ಬಂದು ಅಡ್ಡ ನಿಂತಿದೆ. ಆದಷ್ಟು ಬೇಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವುದು, ಬಹಳಷ್ಟು ಯೋಜನೆಗಳು ನನ್ನ ಮನಸ್ಸಿನಲ್ಲಿದೆ, ಅದು ನಿವಾರಣೆ ಆಗಬೇಕಾದ್ರೆ ಆದಷ್ಟು ಬೇಗ ಕೊರೋನಾಕ್ಕೂ ಕೂಡ ಮುಕ್ತಿ ಸಿಗುತ್ತೆ. ಇಲ್ಲಿ ಬೇಕಾಗಿರುವಂಥದ್ದು ಇದೆ ಅಂದ್ರೆ ಅಲೆಮಾರಿ ಮತ್ತು ಅಲೆಮಾರಿ ಜನ ಅನ್ನೋದು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭಗಳು ಬಂದಾಗ ಲಾಕ್ಡೌನ್ ಆಯ್ತು ಅಂದ್ರೆ ಒಂದು ಕಡೆ ಅವರು ಬ್ಲಾಕ್ ಹಾಕ್ಬಿಡ್ತಾರೆ, ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ರೀತಿಯಲ್ಲಿ ಅರೆಸ್ಟ್ ಮಾಡಿದಾಗೆ ನೋಡಿ, ಕೆಲವು ದಾನಿಗಳು ಅನ್ನ ಕೊಡಬಹುದು, ಅಲ್ಲಿ ಕುಡಿಲಿಕ್ಕೆ ನೀರು ಸಿಗ್ಬಹುದು, ಏನೋ ಉಳಿದ ವಿಚಾರಗಳು ಏನು. ಕಳೆದ ಬಾರಿ ಕಾಸರಗೋಡಿನ ಆ ಕಡೆ ಕಳೆದ ಬಾರಿ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಏನೋ ಒಂದು ಕೆಲಸ ಕಾರ್ಮಿಕರಾಗಿ ಅವರು ಹೋದವರು ತಲಪಾಡಿ ಟೋಲಲ್ಲಿ ಸಿಕ್ಕಿಬಿದ್ರು. ಈ ಕಡೆ ಬರ್ಲಿಕ್ಕೆ ಅವರಿಗೆ ಬಿಡ್ಲಿಲ್ಲ. ಆಗ ನಮ್ಮ ಪಕ್ಷದ ನಾಯಕರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅವರು ಸೇರಿಕೊಂಡು ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ನನಗೂ ಕೂಡ ಫೋನ್ ಮಾಡಿದ್ರು, ನಾನು ಕೂಡ ಅದರಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೆ. ಆ ನಂತರ ಅವರ ಊರಿಗೆ ಕಳಿಸುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಈ ರೀತಿ ಸನ್ನಿವೇಶಗಳು ಕೂಡ ಆಗ್ತವೆ. ಅಲ್ಲಿ ನಮ್ಮ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ಬೇರೆ ಬೇರೆ, ಈಗ ಸಾಯಿ ಪರಿವಾರ ಅಂತ ಒಂದು ಸಂಘಟನೆ ಇದೆ ನಮ್ಮ ತೊಕ್ಕೋಟಿನಲ್ಲಿ, ಅವರು ಕೂಡ ಒಳ್ಳೆ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಉಚಿತವಾಗಿ ಅನ್ನ ಆಹಾರಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ಸಂಘ ಸಂಸ್ಥೆಗಳು ಕೂಡ ಸ್ವತಃ ಅವರಿಗೆ ಸಹಾಯ ಹಸ್ತವನ್ನು ನೀಡಿದಾಗ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗ ಮುಖ್ಯವಾಗಿ ತಾವು ಈ ಒಂದು ನಿಗಮದಲ್ಲಿ ಅಧ್ಯಕ್ಷರಾದ ನಂತರದಲ್ಲಿ ಪ್ರವಾಸಗಳನ್ನು ಮಾಡಿದ್ರೆ ಎಷ್ಟು ಜಿಲ್ಲೆಗಳಿಗೆ ಮಾಡಿದ್ರಿ ಪ್ರವಾಸ? ಈಗ ನಾನು ನೋಡಿ, ಪ್ರಾರಂಭದಲ್ಲಿ ಇಡೀ ಧಾರವಾಡ ಜಿಲ್ಲೆಗೆ ನನ್ನ ಪ್ರವಾಸ ಅಧಿಕೃತವಾಗಿ ಮಾಡದಿದ್ರು ಕೂಡ ಈ ನಮ್ಮ ಆಗ ಫೋನ್ ಮಾಡಿದ್ರು ನೋಡಿ ಹುಬ್ಬಳ್ಳಿಯಿಂದ, ಅವರ ಒಂದು ಒತ್ತಾಯದ ಮೇಲೆಗೆ ಪ್ರಥಮವಾಗಿ ನಾನು ಹುಬ್ಬಳ್ಳಿಗೆ ಪ್ರಯಾಣವನ್ನು ಮಾಡಿ ಆ ನಂತರ ನಮ್ಮ ಕೊಪ್ಪಳ, ಚಿಕ್ಕಬಳ್ಳಾಪುರ, ದಾವಣಗೆರೆ, ರಾಯಚೂರು, ಯಾದಗಿರಿ, ಗದಗ, ಮಂಡ್ಯ, ರಾಮನಗರ, ಶಿವಮೊಗ್ಗ, ಮೈಸೂರು, ಒಟ್ಟು 13 ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಸೇರಿಸಿದ್ರೆ 15 ಜಿಲ್ಲೆ ಆಗ್ತಿದೆ. 15 ಜಿಲ್ಲೆ ಪ್ರವಾಸ ನನ್ನದು ಈಗ ಆಗಿದೆ. ಇನ್ನು ಬರತಕ್ಕಂಥ ದಿನಗಳ ಎಲ್ಲ ಜಿಲ್ಲೆಗೆ ಪ್ರವಾಸ ಮಾಡಬೇಕಾಗಿದೆ. ಅಲ್ಲಿಯೂ ಕೂಡ ಅವರ ಸ್ಥಿತಿಗತಿಗಳನ್ನು ನೋಡಬೇಕಾಗಿದೆ. ಅದಕ್ಕೆ ಬೇಕಾದಂತ ಏನು ನಮ್ಮ ನಿಗಮದಿಂದ ಮಾನ್ಯ ಮುಖ್ಯಮಂತ್ರಿಗಳ ಈ ಎಲ್ಲ ವರದಿಗಳನ್ನು ನಾನು ಈಗ ಸಿದ್ಧಪಡಿಸಿದ್ದೇನೆ. ಈಗ ಹೋದಂತ ಎಲ್ಲವನ್ನು ಎಲ್ಲವನ್ನು ಕೂಡ ನಾನು ಸಿದ್ಧಪಡಿಸಿದ್ದೇನೆ. ಅದೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾನು ಒಪ್ಪಿಸ್ತೇನೆ. ಈಗ ನಮ್ಮ ಮಾನ್ಯ ವಸತಿ ಸಚಿವರಿದ್ದಾರೆ, ನಮ್ಮ ಸಮಾಜ ಕಲ್ಯಾಣ ಸಚಿವರಿದ್ದಾರೆ. ಬಹಳ ಮುಖ್ಯವಾಗಿ ನನ್ನ ಈ ನಿಗಮ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗೆ ಬರ್ತಿದೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ನನ್ನ ಈ ನಿಗಮಕ್ಕೆ ಸಚಿವರಾಗಿದ್ದಾರೆ, ಮಾನ್ಯ ಕೋಟೆ ಶ್ರೀನಿವಾಸ ಪೂಜಾರಿ ಅವರು. ಅವರಲ್ಲೂ ಕೂಡ ಮನವಿಯನ್ನ ಮಾಡಿ
ಕೊಡುವುದರ ಮೂಲಕ ನಮ್ಮ ಈ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗಕ್ಕೆ ಏನೆಲ್ಲ ಸೌಕರ್ಯಗಳು ಸಿಗಬೇಕು ಅದೆಲ್ಲವನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಂದ್ರೆ ಈಗ ಒಟ್ಟೊಂದು ಕೈಪಿಡಿಯನ್ನು ನೀವೀಗ ತಯಾರಿ ಮಾಡಿ ಕೊಡಬೇಕಾಗಿದೆ, ಯಾಕಂದ್ರೆ ಮೊದಲ ಅಧ್ಯಕ್ಷರು ಮೊದಲ ನಿಗಮ ಹೌದು. ಸೊ ಆ ಅಗತ್ಯ ಇದೆ. ಅದು ಈಗಾಗಲೇ ಹಾಗಾಗಿ ಅಧ್ಯಯನವನ್ನು ಮಾಡಿ ಕೊಡಬೇಕು. ಹೌದು, ಈಗಾಗಲೇ ನಾನು ಹೋದಂತ ಜಿಲ್ಲೆಯದು ಎಲ್ಲ ರೆಡಿ ಆಗಿದೆ. ನಾನು ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು. ಧಾರವಾಡದಿಂದ ಗುರುನಾಥ್ ಅವರು ಇದ್ದಾರೆ. ಗುರುನಾಥ್ ಅವರೇ ನಮಸ್ಕಾರ, ಮಾತಾಡಿ. ರವೀಂದ್ರ ಶೆಟ್ಟಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಗುರುನಾಥ್ ಅವರೇ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಒಳ್ಳೆ ಕಾರ್ಯಕ್ರಮ ಸರ್. ಹೇಳಿ ಸರ್, ಹೇಳಿ. ಫಸ್ಟ್ ಟೈಮ್ ನಮಗೆ ಅಲೆಮಾರಿಗಳಿಗೆ ಈ ತರ ಫೋನಿನ ನೇರ ಕಾರ್ಯಕ್ರಮ ಆಯೋಜಿಸಿದ್ದು ತುಂಬಾ ಧನ್ಯವಾದಗಳು. ಅದಕ್ಕೆ ಧನ್ಯವಾದ. ಹೇಳಿ ಸರ್. ಏನಿಲ್ಲ ಸರ್, ಈಗ ಅಲೆಮಾರಿಗಳಿಗೆ ಈಗ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ, ಈ ಭಿಕ್ಷಾಟನೆ ಮಾಡ್ಲಿಕ್ಕೆ ಈ ಲಾಕ್ಡೌನ್ ಟೈಮ್ನಲ್ಲಿ ತುಂಬಾ ಕಷ್ಟಕರವಾಗಿ ನಮ್ಮವ್ರ ಸ್ವಲ್ಪ ಜನರ ಕಷ್ಟ ಬಹಳ ಚಿಂತಾಜನಕವಾಗಿಬಿಟ್ಟಿದೆ ಸರ್. ಹೇಳಿ ಸರ್, ಹೇಳಿ. ಉದಾಹರಣೆಗೆ ಈಗ ದುರ್ಗಮುರುಗಿ, ಬಯಲ್ಪತ್ತರು, ಡೌರಿ, ಸಿಕ್ಲಿಯರು, ಗೊಲ್ಲ, ಗೊಂದಳಿ ಅವರು ನಮ್ಮರು ಉದ್ಯೋಗಗಳನ್ನ ಸ್ಟೇಷನರಿ ವ್ಯಾಪಾರ ಮಾಡೋದು, ಭಿಕ್ಷಾಟನೆ ಮಾಡೋದು, ಊರಿಂದ ಊರು ಇದು ಮಾಡೋದು, ವಲಸೆ ಹೋಗಿ ಈ ತರ ಇರುವಾಗ ಈ ಲಾಕ್ಡೌನ್ ಟೈಮ್ನಲ್ಲಿ ಕಷ್ಟಕರಾಗಿ ಜೀವನ ಕಷ್ಟ ಆಗಿದೆ ಸರ್. ಹೇಳಿ ಸರ್, ಹೇಳಿ. ಅದಕ್ಕೆ ಸರ್ಕಾರದಿಂದ ಕಳೆದ ಸಾರಿ ಲಾಕ್ಡೌನ್ ಆದಾಗ ವಿವಿಧ ಸಮುದಾಯಗಳಿಗೆ ವಿಶೇಷ ಪ್ಯಾಕೇಜ್ ಮಾಡಿ ಸಹಾಯಧನ ರೂಪದಲ್ಲಿ ಇದು ಮಾಡಿದ್ರು ಪ್ಯಾಕೇಜಸ್. ಹೇಳಿ ಸರ್. ನಮ್ಮ ಅಲೆಮಾರಿಗೆ ಒಂದು ಪ್ಯಾಕೇಜ್ ಸಹಾಯಧನದಲ್ಲಿ ಒಂದು 10,000 5,000 ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಆಗಬಾರ್ದು ಅಂತ ನೋಡಿ ಸರ್, ಪ್ರಯತ್ನ ಮಾಡ್ತೀನಿ. ಅದರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಸರ್ಕಾರದ ಬಗ್ಗೆ ಮನವಿಯನ್ನು ಕೊಡ್ತೀನಿ ಸರ್. ನೋಡ್ತೇನೆ, ಪ್ರಯತ್ನ ಮಾಡ್ತೀನಿ. ಆಮೇಲೆ ಕೆಲವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಸಾಕಷ್ಟು ಅರ್ಜಿಗಳು ಪೆಂಡಿಂಗ್ ಇದೆ ಸರ್. ಹೌದು, ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಗಮನಕ್ಕೆ ಬಂದಿದೆ. ಗುರಿ ಕಡಿಮೆ ಇದೆ ಡಿಸ್ಟ್ರಿಕ್ಟ್ ಗಳಿಗೆ. ಹೌದು, ಈಗ ಆಯ್ಕೆ ಆಗಿರೋದು 50-40 ಜನರಿಗೆ ಮಾತ್ರ. ಸುಮಾರು 400-500-300 ಜನರಿಗೆ ಸೌಲಭ್ಯದಿಂದ ವಂಚಿತರಾಗಿ ಕಾಯ್ತಾ ಇದ್ದಾರೆ. ತಮ್ಮ ನೆರವಿನೊಂದಿಗೆ ಎಲ್ಲರಿಗೂ ಸಹಾಯ ಅನುಕೂಲ ಆದ್ರೆ. ಈಗ ಯಾವೆಲ್ಲ ಜಿಲ್ಲೆಗಳಿಂದ ಅರ್ಜಿಗಳು ನಮ್ಮಲ್ಲಿಗೆ ಬಂದಿದೆ, ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ಯಾರು ನಮ್ಮ ನಿಗಮಕ್ಕೆ ಕೇಂದ್ರ ಕಚೇರಿ ಕಳಿಸಿ ಎಲ್ಲವನ್ನು ಕೂಡ ನಾವು ಬಿಡುಗಡೆ ಮಾಡುವಂತ ಕೆಲಸವನ್ನು ಈಗ ಆದಷ್ಟು ಬೇಗ ನಾನು ಮಾಡಿಸ್ತೇನೆ. ಈಗ ಜಿಲ್ಲೆಗಳಲ್ಲೂ ಪೆಂಡಿಂಗ್ ಇಟ್ಕೊಂಡಿಲ್ಲ ಸರ್. ಅದನ್ನು ನಾನು ಕೇಳ್ತೇನೆ, ಅದನ್ನು ಕೂಡ ಫೋನ್ ಮಾಡಿ ಜಿಲ್ಲಾ ವ್ಯವಸ್ಥೆ ಫೋನ್ ಮಾಡಿ ನಾನು ವಿಚಾರಿಸ್ತೇನೆ. ದಯವಿಟ್ಟು ವಿಶೇಷ ರಿಕ್ವೆಸ್ಟ್ ಸ್ವಲ್ಪ ಸ್ಪೆಷಲ್ ಪ್ಯಾಕೇಜ್ ಮಾಡಿ ನಮ್ಮವರಿಗೆ ನಿಟ್ಟಿನಲ್ಲಿ ಸ್ವಲ್ಪ ಇದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಸರ್. ನೋಡೋಣ. ಧನ್ಯವಾದ. ಧನ್ಯವಾದಗಳು ಸರ್. ಧನ್ಯವಾದಗಳು ಗುರುನಾಥ್ ಅವರೇ. ಧಾರವಾಡದಿಂದ ಗುರುನಾಥ್ ಅವರು ಮಾತಾಡಿದರು. ಇದು ಈಗ ಲಾಕ್ಡೌನ್ಗೆ ಸಂಬಂಧಪಟ್ಟ ಪರಿಹಾರ ಕೊಡುವಂಥದ್ದು ಅದು ಬಹುಶಃ ಈಗೇನು ಸರ್ಕಾರ ಪ್ಯಾಕೇಜ್ ಹೊರಡಿಸಬೇಕಷ್ಟೇ ಮಾಡಬೇಕು. ಸ್ವಲ್ಪ ಕಷ್ಟಕರವಾದ ವಿಚಾರ ಆದ್ರೂ ಕೂಡ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಮೂಲಕ ಏನಾದರೂ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಓಕೆ, ಮಂಡ್ಯದಿಂದ ರಾಮಚಂದ್ರ ಅವರು ಇದ್ದಾರೆ. ನಮಸ್ಕಾರ ರಾಮಚಂದ್ರ ಅವರೇ. ನಮಸ್ಕಾರ ಸರ್. ಮಾತಾಡಿ. ಪ್ರಥಮಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶೆಟ್ಟರವರಿಗೆ ದುಂಬಿದಾಸರ ಕುರುಬಾಂಧವರ ಪರವಾಗಿ ಅನಂತ ಧನ್ಯವಾದಗಳು ಸರ್. ಧನ್ಯವಾದ. ಹೇಳಿ ಅಣ್ಣ. ತಾವು ನಿಗಮ ಬಂದಿರೋದು ನಮಗಂತೂ ತುಂಬಾ ಹೆಮ್ಮೆ ಸರ್. ಹೇಳಿ ಅಣ್ಣ. ನಮ್ಮ ಕಾರ್ಯಕ್ರಮಗಳಲ್ಲಿ ಈಗ 3 ಕಾರ್ಯಕ್ರಮಗಳಲ್ಲಿ ಮೈಸೂರಿನಲ್ಲಿ ಮತ್ತು ಮಂಡ್ಯ, ಬೆಂಗಳೂರಿನಲ್ಲಿ ಭಾಗವಹಿಸಿದ್ದೀರಿ. ನಾವು ಅಧ್ಯಕ್ಷನಾಗಿ ತಮ್ಮ ಜೊತೆ ಇದ್ದೆ. ಹೌದು. ಯಶಸ್ವಿಯಾದ ಕಾರ್ಯಕ್ರಮಗಳು ಮಾಡಿದ್ದೀವಿ. ಹೇಳಿ. ನಮ್ಮಿಂದ ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದವರಿಗೆ ವಿಶೇಷ ಚೈತನ್ಯ ಕೊಟ್ಟು ಸರ್ಕಾರದಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನ ತಾವು ಕೊಡಿಸ್ತೀವಿ ಅಂತ ಅವಾಗ ನಂಬಿದ್ದೀವಿ ಸರ್. ನಾನು ಹೇಳಿ. ನಮಗೆ ದೇವರು ಚೈತನ್ಯ ಚಿಲ್ಮೆ ಕೊಡ್ಲಿ, ಮತ್ತೆ ಚೆನ್ನಾಗಿ ಈ 46 ಜಾತಿಗಳಿಗೆ ಸಹಕಾರ ಮಾಡ್ಲಿಕ್ಕೆ ಸರ್ಕಾರದಿಂದ ಒಳ್ಳೆ ಹುಮ್ಮಸ್ಸಲ್ಲಿ ಮತ್ತೆ ಪ್ರೋತ್ಸಾಹ ಸಿಗಲಿ. ನಮ್ಮಂತ ಅಧ್ಯಕ್ಷರು ನಮ್ಮಂತ ಸಿಕ್ಕಿರೋ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ ಸರ್. ಧನ್ಯವಾದ. ದಯಮಾಡಿ ನಮ್ಮವ್ರಿಗೆ ಎಲ್ಲರಿಗೂ ಸಹಕಾರ ಮಾಡಿ ಸರ್. ಖಂಡಿತ. ಆಯ್ತು. ನಿಮ್ಗೆ ಭಗವಂತ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮತ್ತೆ ಹೆಚ್ಚಿನ ಕೆಲಸಗಳನ್ನ ಮಾಡುವಂತ ಶಕ್ತಿಗಳಿಂದ ನಾನು ಪ್ರಾರ್ಥಿಸ್ತೀನಿ ಸರ್. ನಿಮ್ಮ ಪ್ರೀತಿಗೆ ಚಿರಋಣಿ ನಾನು. ಧನ್ಯವಾದ ಸರ್. ಧನ್ಯವಾದಗಳು. ಕೊನೆಯದಾಗಿ ಈ ಸಂದರ್ಭದಲ್ಲಿ ಬಹುಶಃ ಈಗಾಗಲೇ ಒಂದಷ್ಟು ಫೋನ್ ಕರೆಗಳನ್ನು ನೋಡುವಾಗ ನಿಮ್ಮ ಜವಾಬ್ದಾರಿಗಳು ಬಹಳಷ್ಟು ಇದೆ. ಲಾಕ್ಡೌನ್ ಈಗ ಈ ಒಂದು ಅಂದರೆ ಜನತಾ ಕರ್ಫ್ಯೂ ಆರಂಭ ಆಗೋದಕ್ಕಿಂತ ಮೊದಲು ನೀವು ಈಗಾಗಲೇ ಒಂದಷ್ಟು ಜಿಲ್ಲೆಗಳಿಗೆ ತೆರಳಿದ್ದೀರಿ. ಅಲ್ಲೆಲ್ಲ ಸುಮಾರು 15 ಜಿಲ್ಲೆಗಳಿಗೆ ತೆರಳಿದ್ದೀರಿ. ಇನ್ನೂ ಒಂದಷ್ಟು ಜಿಲ್ಲೆಗಳಿಗೆ ಹೋಗಬೇಕಾಗಿದೆ. ಹೊಸ ಸಮಸ್ಯೆಗಳು ಮತ್ತೆ ಇಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದಾವೆ. ಸಹಜವಾಗಿ ಇಂಥ ಜನಾಂಗ ಅನುಭವಿಸುವಂಥ ಒಂದು ಸಮಸ್ಯೆಯನ್ನೇ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ, ಮತ್ತು ನೀವು ಅನುಭವಿಸಿದ್ದು
ಮತ್ತೆ ಬಹುತೇಕ ನೀವು ಕೈಪಿಡಿಯನ್ನು ಸಿದ್ಧಪಡಿಸ್ತಾ ಇದ್ದೀರಿ. ಇನ್ನು ಉಳಿದ ಜಿಲ್ಲೆಗಳಿಗೆ ಹೋದಾಗ ಇನ್ನು ಹೊಸತೊಂದಷ್ಟು ವಿಚಾರಗಳು ಸಿಗ್ತವೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಲಾಕ್ಡೌನ್ಗಳು ಬರೋ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಸಮಸ್ಯೆಗೊಳಗಾಗುವಂತ ಒಂದು ಜನಾಂಗ ಕೂಡ ಹೌದು, ಅಲೆಮಾರಿ ಜನಾಂಗ. ಸೊ ಕೊನೆಯದಾಗಿ ಏನು ಹೇಳಿಕೆ? ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ಕೊರೋನಾ ಕಣ್ಣಿಗೆ ಕಾಣದಂತ ವೈರಸ್ ಮಾಡಿದಂತ ಒಂದು ಅನಾಹುತದ ಇಡೀ ಲೋಕವೇ ಒಂದು ರೀತಿಯಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದು, ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿಯನ್ನು ತೋರಿಸುವಂತ ಒಂದು ಆಶೀರ್ವಾದವನ್ನು ದೇವರು ಮಾಡಬೇಕು ಅಂತೇಳಿ. ಅದರ ಜೊತೆಗೆ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡುವುದೇನು ಅಂತ ಹೇಳಿದ್ರೆ, ಸರ್ಕಾರ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರದಷ್ಟೇ ಜವಾಬ್ದಾರಿ ನಮಗೂ ಇದೆ. ನಾವು ನಮ್ಮ ವೈಯಕ್ತಿಕವಾಗಿ, ನಾನು ನಿನ್ನೆ ಹೀಗೆ ಮಾತನಾಡೋ ಹೇಳಿದ್ದೆ, ಕೊರೋನಾವನ್ನು ನಾವೇ ಹೊತ್ತುಕೊಂಡು ತಿರುಗಾಡ್ತಿದ್ದೇವೆ ಅಂತ. ಜನಗಳೇ ಹೊತ್ತುಕೊಂಡು ತಿರುಗಾಡ್ತಿದ್ದಾರೆ ಕೊರೋನಾವನ್ನು. ಅಂದ್ರೆ ನಾವು ನಮ್ಮ ಬೇಜಾರದಿಂದ ನಾವು ಕೆಲವು ಅದರ ಸಂಖ್ಯೆ, ಆ ಕೇಸುಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣವಾಗಿದೆ. ನಾವು ಸ್ವಲ್ಪ ಜಾಗೃತರಾಗಿ ನಮ್ಮ ಏನು ಸರ್ಕಾರ ನೀತಿ ನಿಯಮಗಳನ್ನ ಗೊತ್ತುಪಡಿಸಿದೆ, ಆ ನೀತಿ ನಿಯಮಗಳನ್ನ ನಾವು ಸ್ವತಃವಾಗಿ ನಾವು ಅನುಸರಿಸಿಕೊಂಡು, ಮಾಸ್ಕ್ ಅನ್ನ ಧರಿಸಿಕೊಂಡು, ಆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು, ಸ್ಯಾನಿಟೈಸರ್ ಅನ್ನ ಉಪಯೋಗಿಸಿಕೊಂಡು, ನಾನು ಹಾಗೆ ಹೇಳಿದಂತೆ ಬಿಸಿ ನೀರನ್ನ ಸೇವಿಸುವಂಥದ್ದು, ಬಿಸಿ ಬಿಸಿಯಾದ ಆಹಾರ ಪದಾರ್ಥಗಳನ್ನೇ ಸೇವಿಸುವಂಥದ್ದು, ಈ ಮೂಲಕ ಎಲ್ಲ ಮಾಡಿದಾಗ, ಅಥವಾ ಯಾವುದು ನೀರಿನ ಹಬೆಯನ್ನ ತೆಗೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ಕೊರೋನಾವನ್ನ ಎದುರಿಸಲಿಕ್ಕೆ ಖಂಡಿತವಾಗ್ಲೂ ನಮ್ಮಿಂದ ಸಾಧ್ಯತೆ ಇದೆ. ಆ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಸರ್ಕಾರದ ಹಂತದಲ್ಲಿ ಸರ್ಕಾರದ ಕೆಲಸವು ಆಗ್ತಾ ಇದೆ. ಅದರ ಜೊತೆಗೆ ನಾವು ಕೂಡ ಸಾರ್ವಜನಿಕವಾಗಿ ನಾವು ಕೂಡ ನಮ್ಮ ಜವಾಬ್ದಾರಿಯಿಂದ ನಾವು ನಾವು ನಡೆಸಿದಾಗ ಒಳ್ಳೆ ರೀತಿಯಲ್ಲಿ ಕೊರೋನಾದಿಂದ ನಾವು ಕೊರೋನಾ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ, ಜನರೆಲ್ಲರೂ ಕೂಡ ಜಾಗೃತರಾಗಬೇಕು ಈ ನಿಟ್ಟಿನಲ್ಲಿ ಅಂತ ಸಾರ್ವಜನಿಕ ಮನವಿಯನ್ನ ಮಾಡ್ತೇನೆ. ಎಸ್ ಸರ್, ರವೀಂದ್ರ ಶೆಟ್ಟಿ ಒಂದು ಹೊಸ ನಿಗಮದ ಅಧ್ಯಕ್ಷರಾಗಿ, ಅದು ಕೂಡ ಬಹಳ ಚಾಲೆಂಜಿಂಗ್ ಆದಂಥ ಒಂದು ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಚಾಲೆಂಜನ್ನು ಎದುರಿಸ್ತಾ ಒಂದು ಹೊಸ ಈ ರೀತಿ ಇರಬೇಕು ಅನ್ನೋದು ಚೌಕಟ್ಟನ್ನ ನೀವೇ ಅದನ್ನು ರೂಪಿಸಿಕೊಂಡ ಹಾಗೆ ಮುಂದಿನವರಿಗೆ ಅದು ದಾರಿದೀಪ ಆಗಬಹುದು ಅಂತ ಅನ್ನುವಂಥದ್ದು ಖಂಡಿತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದಾಗಿದೆ ಅಂತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಸಿಕ್ಕಿ ಬಹಳ ಮಂದಿ ಕರೆ ಮಾಡಿದರೆ ತುಂಬಾ ಜನ ಅವರಿಗೂ ಧನ್ಯವಾದಗಳನ್ನು ತಿಳಿಸೋಣ. ತಮ್ಮ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ವೀಕ್ಷಕರೇ, ಇದು ಇವತ್ತು ನಿಮ್ಮೊಂದಿಗೆ ರವೀಂದ್ರ ಶೆಟ್ಟರು, ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಜೊತೆಗೆ ಇರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.